ಹೊಸ ಶೋರೂಮ್, ವಿಸ್ತೃತ ಶೋರೂಮ್ ಈ ಕುರಿತಂತ ಒಂದು ಕೃಷಿಗೋಷ್ಠಿ ಇದೆ. ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಸಿಬ್ಬಂದಿ ವರ್ಗದ ಮಕ್ಕಳು ಇಲ್ಲಿ ರಜೆಯ ದಿನಗಳಲ್ಲಿ ಮತ್ತು ಅವರ ಶಾಲೆ ನಂತರ ದಿನಗಳಲ್ಲಿ ನಾವು ಅವರನ್ನು ಇಲ್ಲಿ ನೋಡಿಕೊಳ್ಳೋ ಒಂದು ವಿಶೇಷ ವ್ಯವಸ್ಥೆ ಇದೆ. ಈ ಮಕ್ಕಳಿಂದ ಒಂದು ಡ್ಯಾನ್ಸ್ ಮಾಡಿಸೋಣ ನಮ್ಮ ಕಾರ್ಯಕ್ರಮ ಆರಂಭವಾಗುವ ಮೊದಲು ಅಂತ ಹೇಳಿ. ಸೊ ಮಕ್ಕಳ ಒಂದು ವಿಶೇಷ ಡ್ಯಾನ್ಸ್ ಆದ ಕೂಡಲೇ ವಿದ್ಯುಕ್ತವಾಗಿ ಒಂದು 10 ನಿಮಿಷದ ಕೂಡಲೇ ನಾವು ಕಾರ್ಯಕ್ರಮ ಆರಂಭ ಮಾಡ್ತೇವೆ. ಶುಭ ಮುಂಜಾನೆ. ನಮ್ಮ ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯಗಳು ಇಲ್ಲಿ ಕೃಷಿ ಪದ್ಧತಿಯಿಂದ ಪ್ರಭಾವಿತವಾಗಿದೆ. ಕೃಷಿ ಪದ್ಧತಿಯಲ್ಲಿ ಉಂಟಾದ ಎಲ್ಲ ಬದಲಾವಣೆಗಳು ನಮ್ಮ ಸಂಸ್ಕೃತಿಯ ಮೇಲೆ ಗಾಢವಾದ ಪ್ರಭಾವ ಬೀರುತ್ತಾ ಬಂದಿವೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಆರಂಭದ ಆಕರ್ಷಣೆಯಾಗಿ ತುಳುನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನೊಳಗೊಂಡ ತುಳುನಾಡ ವೈಭವ ಸಮೂಹ ಗಾಯನವನ್ನು ನಮ್ಮ ಮುಳಿಯಾದ ಪ್ರೀತಿಯ ಮಕ್ಕಳು ನಿಮ್ಮ ಮುಂದೆ ತೋರ್ಪಡಿಸಲು ಇಚ್ಛಿಸುತ್ತಿದ್ದಾರೆ. ಮಕ್ಕಳನ್ನೆಲ್ಲರೂ ಪ್ರೀತಿಯಿಂದ ಸ್ಟೇಜಿಗೆ ಬರಮಾಡಿಕೊಳ್ಳೋಣ.
ನಮಸ್ಕಾರ. ಸದಾ ಸಂತೋಷ ನೀಡುವ ಮುಳಿಯ ಗೋಲ್ಡನ್ ಡೈಮಂಡ್ಸ್ ನಮ್ಮೂರಿನ ಕೃಷಿಕರನ್ನು ಉದ್ದೇಶಿಸಿ ಏನಾದರೂ ಒಂದು ಚಿಂತನಾತ್ಮಕ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. 2 ವರ್ಷಗಳ ಹಿಂದೆ ಇದೇ ಥರ ಒಂದು ಚಿಂತನ ಮಂಥನ ಅಂತ ಹೇಳಿ ನಾವೊಂದು ವ್ಯಾಲ್ಯೂ ಎಡಿಷನ್ ಮೇಲೆ ಮೌಲ್ಯವರ್ಧನೆ ಬಗ್ಗೆ ಒಂದು ದೊಡ್ಡ ವರ್ಕ್ಶಾಪ್ ಮಾಡಿದ್ವಿ. ಸಾಧಾರಣ 300-350 ಜನ ಬಂದಿದ್ದರು. ಆ ಒಂದು ಕಾರ್ಯಕ್ರಮ ಬಹುಶಃ ಹೆಚ್ಚಿನ ಮನೆಗಳನ್ನು ತಲುಪಿತ್ತು. ಕೃಷಿಕರಲ್ಲಿ ಒಂದು ವಿಶೇಷ ಸ್ಫೂರ್ತಿ, ಯಾಕೆ ಹೇಳಿದರೆ ಕೊರೋನಾ ನಂತರದ ದಿನಗಳು. ಇವತ್ತು ಈ ಕಾರ್ಯಕ್ರಮವನ್ನು ಮಹೇಶ್ ಪುಚ್ಚಪ್ಪಾಡಿ, ಕೃಷಿಕರು, ಚಿಂತಕರು, ಬರಹಗಾರರು ಇವರ ಜೊತೆ ಸೇರಿಕೊಂಡು ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ. ಮಹೇಶ್ ಪುಚ್ಚಪ್ಪಾಡಿಯವರು ಇವತ್ತಿನ ಎಲ್ಲ ಅತಿಥಿಗಳನ್ನು, ಮಾತುಗಾರರನ್ನು, ಅವರ ವಿಚಾರವನ್ನು ಮಂಡನೆ ಮಾಡುವವರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು. ಹಾಗೆಯೇ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೃಷ್ಣನಾರಾಯಣ ಅವರೂ ಸಹ ಇವತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ನೆಕ್ಸ್ಟ್ 1-3 ಗಂಟೆ ಹೇಗೆ ಹೋಗುತ್ತೆ ಅಂತ ಹೇಳುವುದನ್ನು ಮಹೇಶ್ ಪುಚ್ಚಪ್ಪಾಡಿಯವರು ಸ್ವಾಗತಿಸುತ್ತಾ, ಪ್ರತಿಯೊಬ್ಬ ಇವತ್ತಿನ ವಿಚಾರ ವಿನಿಮಯ ಅಥವಾ ವಿಚಾರ ಮಂಡನೆಯನ್ನು ಮಾಡುವವರ ಕುರಿತು ಇಡೀ ಸ್ಟೇಜನ್ನು ಅವರು ತಗೊಂಡು ಹೋಗ್ತಾರೆ. ಕರೆಕ್ಟ್ 1 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಸಂವಾದ ಕಾರ್ಯಕ್ರಮ ಇರುತ್ತೆ, ಆಚೆ ಈಚೆ ಚರ್ಚೆಯ ಅಭಿಪ್ರಾಯ ಇರುತ್ತೆ. ಇದೆಲ್ಲದರ ಜೊತೆಗೆ ಇವತ್ತಿನ ರೆಕಾರ್ಡ್ ಆಗುತ್ತೆ, ಲೈವ್ ಆಗುತ್ತೆ, ಇಂಥದ್ದೆಲ್ಲವೂ ಇದೆ. ಗೊತ್ತಿದೆ ನಮಗೆ ಇವತ್ತು ಹೈಯೆಸ್ಟು ಮದುವೆಗಳು, ಮುಂಜಿಗಳು, ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಇದೆಲ್ಲದರ ನಡುವಲ್ಲಿ ನೀವು ಬಂದಿದ್ದೀರಾ. ಓವರ್ ಟು ಮಹೇಶ್ ಪುಚ್ಚಪ್ಪಾಡಿ ಫಾರ್ ದ ಎಂಟೈರ್ ಶೋ. ಮುಳಿಯ ನೂತನ ನವೀಕೃತ ವಿಸ್ತೃತವಾದಂಥ ಆಭರಣ ಮಳಿಗೆಯ ಅನಾವರಣ ಈ ಸಂದರ್ಭದಲ್ಲಿ ಕೃಷಿಕರನ್ನು, ಕೃಷಿ ಬೆಳವಣಿಗೆಯನ್ನು ಉದ್ದೇಶಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಮುಳಿಯ ಸಂಸ್ಥೆಗೆ ಕೃಷಿಕರೆಲ್ಲರ ಪರವಾಗಿ ಆಭಾರಿಯನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಈ ವೇದಿಕೆಯಲ್ಲಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಮುಳಿಯ ಸಂಸ್ಥೆ MD ಕೃಷ್ಣನಾರಾಯಣ ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೃಷಿಕನಿಂದಲೇ ಕೃಷಿ ವಸ್ತುಗಳ ಮಾರುಕಟ್ಟೆ ಹೇಗೆ ಎನ್ನುವುದನ್ನು ಒಬ್ಬ ಕೃಷಿಕನಾಗಿ ಮಾಹಿತಿಯನ್ನು ನಮಗೆ ಕೊಡಲಿಕ್ಕಿದ್ದಾರೆ ಕೃಷ್ಣ ಪ್ರಸಾದ್ ಸೀತಂಗೋಳಿ ಅವರು. ಅವರನ್ನು ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕೃಷಿಯಲ್ಲಿ ಸರಳವಾಗಿ ಯಂತ್ರಗಳನ್ನು ಹೇಗೆ ತಯಾರು ಮಾಡ್ಬೋದು ಮತ್ತು ಕೃಷಿಕರು ಹೇಗೆ ಬಳಕೆ ಮಾಡುವುದು ಎನ್ನುವುದರ ಬಗ್ಗೆ ಭಾಸ್ಕರ್ ಗೌಡ ಚಾರ್ವಾಕ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅವರನ್ನು ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕೃಷಿಕನಾಗಿ ಹಾಗೂ ಕೃಷಿಕರ ನಿರೀಕ್ಷೆಯ ಬಗ್ಗೆ ಡಾಕ್ಟರ್ ವೇಣುಗೋಪಾಲ ಕಳೆತ್ತೋಡಿ ಅವರು ನಮಗೆ ಮಾಹಿತಿಯನ್ನು ನೀಡ್ತಾರೆ, ನಮ್ಮ ಜೊತೆ ಮಾತಾಡಲಿದ್ದಾರೆ. ಅವರನ್ನು ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಯುವ ಕೃಷಿಕನಾಗಿ ಎಮ್.ಟೆಕ್ ಪದವೀಧರನಾಗಿ ಕೃಷಿಯನ್ನು ಮಾಡುತ್ತಿರುವಂತಹ ಸುಬ್ರಹ್ಮಣ್ಯ ಪ್ರಸಾದ್ ಅವರನ್ನು ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಆಧುನಿಕ ಯುಗದಲ್ಲಿ ಕೃಷಿಯನ್ನು ಯೂಟ್ಯೂಬ್ ಮೂಲಕವಾಗಿ ಮಾಹಿತಿಯನ್ನು ನೀಡುತ್ತಿರುವಂತಹ ರಾಧಾಕೃಷ್ಣ ಆನೆಗುಂಡಿ ಅವರನ್ನು ನಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಕೃಷಿಕ ಬಂಧುಗಳನ್ನು, ಕೃಷಿಕರನ್ನು, ಸಂಸ್ಥೆಯ ಹಿತೈಷಿಗಳನ್ನು ಹಾಗೂ ಕೃಷಿಕ ಬಂಧುಗಳನ್ನು ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮಾಧ್ಯಮದ ಮಿತ್ರರನ್ನು ಕೂಡ ಇದೇ ವೇಳೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮುಂದೆ ಈ ಕೃಷಿಗೋಷ್ಠಿಯನ್ನು ಕೃಷ್ಣನಾರಾಯಣ ಮುಳಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕು ಅಂತ ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. दीपज्योतिर्नमोस्तुते
ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಕೃಷ್ಣನಾರಾಯಣ ಮುಳಿಯ ಈ ಸಂಸ್ಥೆಯ MD ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು. ಈ ಕಾರ್ಯಕ್ರಮವನ್ನು ಮುನ್ನಡೆಸುವುದಕ್ಕೆ ಅವರ ಸಂಪೂರ್ಣ ಸಹಕಾರ ಮತ್ತು ಅವರದ್ದೇ ಕಾರ್ಯಕ್ರಮ ಆಗಿರುವುದರಿಂದ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಅವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಇರುವ ಕೃಷಿಕರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದವರೇ, 2-3 ವರ್ಷ ಹಿಂದೆ ಕೃಷಿಕೋದ್ಯಮ ಅಂತ ಇದೇ ಹಾಲಲ್ಲಿ ನಾವು ಒಂದು ಕಾರ್ಯಕ್ರಮ ನಡೆಸಿದ್ದೆವು. ಕೃಷಿ ಮತ್ತು ಉದ್ಯಮ ಎರಡೂ ಸೇರಿ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಬಹಳವಾದ ಗಹನವಾದ ಚರ್ಚೆ ಆಗ ನಡೆದಿತ್ತು. ಕೃಷಿಯಲ್ಲಿ ಕೃಷಿಯ ಉತ್ಪಾದನೆಯನ್ನು ಮಾತ್ರ ಅದರ ಮೇಲೆ ಕೃಷಿಕ ಡಿಪೆಂಡ್ ಆಗದೆ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಹೇಗೆ ಮಾಡಿ ಅದನ್ನು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು, ಊರಲ್ಲೇ ಇದ್ದು ಬೆಂಗಳೂರಿನ ಆದಾಯವನ್ನು ಹೇಗೆ ಗಳಿಸ್ಬೋದು ಅಂತ ಹೇಳೋದ್ರ ಬಗ್ಗೆ ಬಹಳವಾಗಿ ಚರ್ಚೆ ಆಗಿತ್ತು. ನಾವೀಗ ನೋಡಿದ ಹಾಗೆ ಬಹಳಷ್ಟು ಜನಗಳು ಈ ರೀತಿಯಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಸಣ್ಣ ಸಣ್ಣ ವಿಷಯಗಳು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲೇ ಬಾಳೆಹಣ್ಣನ್ನು ನಾವು ಸ್ವಂತಕ್ಕೆ ಹೆಚ್ಚಾದರೆ ಅದನ್ನು ಒಣಗಿಸಿ ಇಡ್ತೇವೆ. ಕೆಲವು ಕಡೆಯಲ್ಲಿ ಅದನ್ನು ತುಂಡು ಮಾಡಿ ಒಣಗಿಸ್ತಾರೆ, ನಾವು ಅದನ್ನು ಇಡಿಯಾಗಿ ಹಾಗೆ ಒಣಗಿಸ್ತೇವೆ, ಏನು ತೊಂದರೆ ಆಗೋದಿಲ್ಲ. ಟೂರಿಗೆ ಹೋಗುವಾಗ ಅದನ್ನು ಒಂದು ಪ್ಲಾಸ್ಟಿಕ್ ಇದಕ್ಕೆ ಹಾಕಿ ತೆಕ್ಕೊಳ್ತೇವೆ. ಸರಿಯಾದ ಹೋಟೆಲ್ ಸಿಗಲಿಲ್ಲ ಅಂತ ಹೇಳಿದರೆ ಒಂದು 4-5 ಪೀಸ್ ತಿಂದರೆ ಸಾಧಾರಣ ಒಂದು ಊಟದ ವ್ಯವಸ್ಥೆ ಆಗ್ತದೆ. ಸಂಪೂರ್ಣ ಸಾವಯವ, ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಹೊಟ್ಟೆಗೂ ಸಹ ಪೂರ್ತಿ ಒಂದು ಒಳ್ಳೆಯ ವಿಷಯ. ಮತ್ತು ನಿಮಗೆ ಗೊತ್ತಿದ್ದಾಗೆ ಬಾಳೆಹಣ್ಣು ಒಂದು ಸೂಪರ್ ಫುಡ್. ನಾವೆಲ್ಲ ಬೇರೆ ಸೂಪರ್ ಫುಡ್ ಅಂತ ಆನ್ಲೈನಲ್ಲಿ ನೋಡ್ತೇವೆ, ಬಾಳೆಹಣ್ಣು ಇಟ್ ಸೆಲ್ಫ್ ಇಸ್ ಎ ಸೂಪರ್ ಫುಡ್. ಅದನ್ನೇ ಈಗ ನಮ್ಮ ಸತ್ವಂ ಅವರು, ಮುರಳಿಯವರು ಮಾಡ್ತಾಯಿದ್ದಾರೆ. ಈಗ ಅವ್ರ ಹತ್ರ ನಾನು ಡೇಟಾ ತಗೊಂಡೆ, ಸತ್ವಂ ನೀರು ಮುರಳಿಯವರು ಮಾಡ್ತಾಯಿದ್ದಾರೆ. ಅವರು ಹೋಲ್ಸೇಲಿಗೆ 1 kgಗೆ 500 ರೂಪಾಯಿಗೆ ಅದನ್ನು ಸೇಲ್ ಮಾಡ್ತಾಯಿದ್ದಾರೆ ಅಂತೆ. 1:5 ರೇಷುವಲ್ಲಿ ಕನ್ವರ್ಷನ್ ಆಗ್ತದೆ. ಅಂದರೆ 5 kg 1 kg ಆಗ್ತದೆ. ಅಂದರೆ ಅದಕ್ಕೆ ಅವರಿಗೆ ಪ್ರೊಸೆಸಿಂಗ್ ಕಾಸ್ಟ್ 50 ರೂಪಾಯಿ ಬೀಳ್ತದೆ ಹೇಳಿದರು. ಅಂದರೆ 500 ರೂಪಾಯಿಂದ 50 ರೂಪಾಯಿ ಕಳೆದ್ರೆ, ಲೇಬರ್ ಮತ್ತು ಎಲೆಕ್ಟ್ರಿಸಿಟಿ ಕಳೆದ್ರೆ 450 ರೂಪಾಯಿ ಆಯಿತು. ಡಿವೈಡೆಡ್ ಬೈ 5 ಅಂತ ಹೇಳಿದರೆ 90 ರೂಪಾಯಿ ಬಿತ್ತು. ನಾವೆಲ್ಲ ಕೇಳ್ತಾ ಇದ್ದೇವೆ, ಕೆಲವು ಸರಿ ಬಾಳೆಹಣ್ಣಿಗೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ kg ಸಿಗ್ತದೆ, ಪ್ರಯೋಜನ ಆಗೋದಿಲ್ಲ, ವರ್ಕೌಟ್ ಆಗೋದಿಲ್ಲ ಅಂತ. ಇಲ್ಲಿ 90 ರೂಪಾಯಿ ಸಿಕ್ಕುವ ಅವಕಾಶ, ವರ್ಷ ಪೂರ್ತಿ 90 ರೂಪಾಯಿ ಸಿಕ್ಕುವ ಅವಕಾಶ ಇದೆ. ಎಷ್ಟು ಜನ ಅದನ್ನು ಉಪಯೋಗ ಮಾಡಿಕೊಳ್ತಾ ಇರೋದು ಅಂತ ಹೇಳೋದು ಒಂದು ಕ್ವಶನ್. ಅದೇ ರೀತಿ ನಮ್ಮ ಸಂಬಂಧಿಗಳಾದ ನವೀನ್ ಅವರು ಗ್ರ್ಯಾಂಡ್ ಪಾ ಫಾರ್ಮ್ ಅಂತೇಳಿ ಮಾಡಿ ಕೋಕೋದ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೊಬ್ಬರು ಬೆಟ್ಟಂಪಾಡಿಯಲ್ಲಿ ಅನುತ್ತಮ ಅಂತ ಹೇಳಿ ಚಾಕ್ಲೇಟ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮಾಡಿ, ಬಾಲಸುಬ್ರಹ್ಮಣ್ಯ ನನ್ನ ಭಾವ ಆಗಬೇಕು, ಅವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಎಷ್ಟೋ ಜನ ಕೋಕೋ ಬೆಳೀತಾರೆ, ಬಟ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಎಷ್ಟು ಜನ ಮಾಡ್ತಾರೆ ಅಂತ ಹೇಳೋದು ಒಂದು ಪ್ರಶ್ನೆ ಅದರಲ್ಲಿ. ಹಾಗೆ ಇವತ್ತು ಕೃಷ್ಣಪ್ರಸಾದ್ ಅವರು ಮಾತಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಉಪಬೆಳೆ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಮಾತಾಡಲಿಕ್ಕಿದ್ದಾರೆ. ಹೇಗೆ ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸನ್ನು ಮಾಡ್ಬೋದು ಅಂತ. ಮೊದಲಿಂದಲೇ ನಾವು ಹೇಳ್ತಾ ಇದ್ದೆವು, ಕೃಷಿಯನ್ನು ಉದ್ಯಮದ ಹಾಗೆ ಮಾಡಬೇಕು, ಉದ್ಯಮವನ್ನು ಕೃಷಿ ಹಾಗೆ ಮಾಡಬೇಕು ಅಂತ ಹೇಳಿದರೆ, ಹೆಚ್ಚಿನ ಕೃಷಿಯಲ್ಲಿ ಹೆಚ್ಚಿನವರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಪ್ರೊಸೆಸಿಂಗ್, ಕಾಸ್ಟ್ ಆಫ್ ಸೇಲ್ಸ್ ಏನು ಅಂತ ಹೇಳುವಂಥದ್ದು ಯಾರೂ ಲೆಕ್ಕ ಇಟ್ಕೊಂಡಿರೋದಿಲ್ಲ. ಆದರೆ ನಾವೊಂದು ಉದ್ಯಮ ನಡೆಸಿದರೆ ಈ ಮೂರನ್ನು ನಾವು ಲೆಕ್ಕ ಇಟ್ಕೊಳ್ಬೇಕಾಗ್ತದೆ. ಹಾಗೆ ಕೃಷಿಯಲ್ಲೂ ನಾವು ಸಣ್ಣ ಸಣ್ಣ ವಿವರಗಳನ್ನು ಗಮನಿಸಿಕೊಂಡು ಹೋದರೆ ಹೇಗೆ ಅದನ್ನು ಕೃಷಿಯನ್ನು ಬಹಳಷ್ಟು ಲಾಭದಾಯಕ ಇದೆ, ಬಹಳಷ್ಟು ಲಾಭದಾಯಕ ಮಾಡ್ಬೋದು ಅಂತ ನೋಡ್ಬೋದು. ಹಾಗೆ ಉತ್ತಮ ಕೃಷಿಕ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಫೀಲ್ಡಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತೋಟಕ್ಕೆ ಹೋದರೆ ಸಂಜೆ 7 ಗಂಟೆವರೆಗೆ. ಹಾಗೆ ಉದ್ಯಮದಲ್ಲಿ ಯಾರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ತಮ್ಮ ಉದ್ಯಮದಲ್ಲಿರ್ತಾರೆ ಅವರು ಖಂಡಿತವಾಗಿಯೂ ಸಕ್ಸಸ್ ಆಗ್ತಾರೆ.
ಸೊ ಪರಸ್ಪರ ಕೃಷಿ ಮತ್ತು ಉದ್ಯಮದಲ್ಲಿ ಪರಸ್ಪರ ಕಲೀಲಿಕ್ಕಿದೆ. ಹಾಗೆ ಕೃಷಿ ಉದ್ಯಮವಾಗಿ ಬೆಳಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಮುಳಿಯ ಕಲ್ಪಿಸಲು ಬಹಳಷ್ಟು ಸಂತೋಷ ಪಡ್ತಾ ಇದೆ. ಈ ಸಾರಿ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಇಲ್ಲಿ ಕೆಲವರು ಬಂದಿದ್ದಾರೆ, ಕೆಲವರು ಈಗ ನಮ್ಮ ಕಳೆತೋಡಿಯವರ ಹತ್ರ ಮಾತಾಡ್ತಿದ್ದಾಗ ಕೆಲವರು ಮನೆಯಲ್ಲೇ ಕೂತ್ಕೊಂಡು ಸೆಕೆಗೆ ಮನೆಯಲ್ಲಿ AC ಅಥವಾ ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡು ನೋಡ್ತಾರೆ, ಯಾಕಂದರೆ ಯೂಟ್ಯೂಬಲ್ಲಿ ಲೈವ್ ಇದೆ. ಸೊ ಎಲ್ರಿಗೂ ಇದು ಪ್ರಯೋಜನ ಆಗಲಿ. ಅಗತ್ಯ ಬಂದರೆ ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದು ಸರಿ ನಾವು ಈ ಥರದ ಒಂದು ವೇದಿಕೆಯನ್ನು ಇಲ್ಲಿ ಕಲ್ಪಿಸ್ಬೋದು. ಇವತ್ತು ಮುಗಿಯೋ ಹೊತ್ತಿಗೆ ಎಲ್ಲರ ಒಂದು ಅಭಿಪ್ರಾಯದ ಬೇಸಿಸಲ್ಲಿ ಮುಂದುವರಿಸ್ಬೋದು ಅಂತ ಹೇಳ್ತಾ ಈ ವೇದಿಕೆಯನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನು ಹಾರೈಸಿರುವಂಥ ಕೃಷ್ಣನಾರಾಯಣ ಮುಳಿ ಅವರಿಗೆ ವಂದನೆಗಳು. ಮುಂದೆ ಈ ಕೃಷಿಗೋಷ್ಠಿ ಆರಂಭಗೊಳ್ಳಲಿಕ್ಕಿದೆ. ಈ ಗೋಷ್ಠಿಯ ಆರಂಭಕ್ಕೆ ಮುನ್ನ ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭ ಮಾಡುವುದಕ್ಕೆ ಬಯಸ್ತೇನೆ. ಒಂದು 5 ನಿಮಿಷ ಈ ಸಮಯವನ್ನು ನಾನು ಪಡೆದುಕೊಳ್ಳಿಕ್ಕೆ ಬಯಸ್ತೇನೆ. ಒಂದನೇದಾಗಿ, ಮುಳಿಯ ಕೃಷಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಇಂದು ಕೃಷಿ ಇವತ್ತು ಈ ದೇಶದ ಆಧಾರ. ಕೃಷಿ ಇಲ್ಲದೆ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಂದರೆ ಕರಾವಳಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಪ್ರಮುಖ ಬೆಳೆ. ಅಡಿಕೆ ಇಲ್ಲದೆ ಇಲ್ಲಿನ ಯಾವ ಉದ್ಯಮಗಳು ಕೂಡ, ಕೃಷಿ ಇಲ್ಲದೆ ಯಾವ ಉದ್ಯಮಗಳು ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದಾಜಿಸ್ಬೋದು ಮತ್ತು ಅದನ್ನು ಗಮನಿಸಿಕೊಳ್ಬೋದು. ಹಾಗಿದ್ದರೆ ಅಡಿಕೆಯೇ ಇಲ್ಲಿಯ ಬಹುಪಾಲು ಉದ್ಯಮಗಳಿಗೆ, ಬಹುಪಾಲು ವ್ಯವಹಾರಗಳಿಗೆ ಕಾರಣ ಆಗ್ತದೆ. ಕೃಷಿಕ ಬೆಳೆದ ಹಾಗೆ ಉದ್ಯಮಗಳು ಕೂಡ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಇಲ್ಲಿಯ ಬಹುಪಾಲು ವ್ಯವಹಾರಗಳು ಅಡಿಕೆಯಿಂದ ಇರುವ ಕಾರಣ ಕೃಷಿಗಾಗಿ ತಮ್ಮ ಆದಾಯದಲ್ಲಿ, ತಮ್ಮ ವ್ಯವಹಾರದಲ್ಲಿ ಪಾಲಿಡಬೇಕು ಅಂತ ಏನೂ ಇಲ್ಲ. ಆದರೆ ಮುಳಿಯ ಇವತ್ತು ಕೃಷಿಕರಿಗಾಗಿ, ಕೃಷಿ ಬೆಳವಣಿಗೆಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬಹಳ ಉಪಯುಕ್ತವಾದ್ದು. ಹಾಗಾಗಿ ಕೃಷಿಕನ ನೆಲೆಯಲ್ಲಿ ಕೃಷಿಕರೆಲ್ಲರ ಪರವಾಗಿ ಮುಳಿಯ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ತುಂಬ ಸಂಸ್ಥೆಗಳಿದ್ದರೂ ಕೂಡ ಯಾರೂ ಕೂಡ ಕೃಷಿಯ ಬೆಳವಣಿಗೆಗೆ ಯೋಚನೆ ಮಾಡುವಂಥದ್ದು ಬಹಳ ಕಡಿಮೆ ಇದೆ. ಹಾಗಾಗಿ ಮುಳಿಯದ ಈ ನಿಲುವು ಇದು 2ನೇ ಕಾರ್ಯಕ್ರಮ. ಹಾಗಾಗಿ ಮುಳಿಯದ ಈ ನಿಲುವು ನಮಗೆಲ್ಲರಿಗೂ ಕೂಡ, ಕೃಷಿಕರೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಮತ್ತು ಕೃಷಿ ಬೆಳವಣಿಗೆಗೆ ಇದು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ, ಇಂದಿನ ಈ ಕೃಷಿಗೋಷ್ಠಿ ಆರಂಭಕ್ಕೆ ಮುನ್ನ ಈ ಗೋಷ್ಠಿಯ ಸಹಯೋಗವನ್ನು ನಮ್ಮ ಜೊತೆ ಇರಬೇಕು ಅಂತ ವೇಣು ಶರ್ಮ ಹಾಗೂ ಮುಳಿಯ ಸಹೋದರರು ಹೇಳಿದಾಗ ನಾನು ಏನು ವಹಿಸಿಕೊಳ್ಬೋದು ಅಂತ ಅಂದಾಜಿಸಿದೆ. ಆದರೆ ನೀವು ಬನ್ನಿ, ನೀವು ಯೋಜನೆ ಮಾಡಿ ಅಂತ ಹೇಳಿದ್ರು, ನೀವು ಆಯ್ಕೆ ಮಾಡಿ ಅಂತ ಹೇಳಿದರು. ಅವರ ಕಾನ್ಸೆಪ್ಟನ್ನು ಹೇಳಿದರು, ನೀವು ಆಯ್ಕೆ ಮಾಡಿ ಅಂತ ಹೇಳಿದರು. ಆಗ ನನಗೆ ಅನಿಸಿದ್ದು, ಕೃಷಿ ಉದ್ಯಮ ಆಗಬೇಕು ಅಂತ ಕೃಷ್ಣನಾರಾಯಣ ಮತ್ತು ಮುಳಿಯ ಸಂಸ್ಥೆಯ ಉದ್ದೇಶ. ಹಾಗಾದರೆ ಕೃಷಿಗೆ ಬಹುದೊಡ್ಡ ಉದ್ಯಮವನ್ನು ಒಂದೇ ಸಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಳಿಯದ ಹಾಗೆ ನಮಗೆ ಕೃಷಿಕರಿಗೆ ದೊಡ್ಡ ಸಂಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಹೇಗೆ ಮಾಡ್ಬೋದು? ಸಣ್ಣದಿಂದಲೇ ಬೆಳಿಬೇಕಾದದ್ದೇ. ಹಾಗಾಗಿ ಕೃಷಿಕ ತಾನು ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ಬೋದು, ಕೃಷಿಗೆ ಬರುವಂಥ ಯುವಕರು ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಯೋಚನೆಯನ್ನು ಮಾಡಿಕೊಂಡು ಆ ನೆಲೆಯಲ್ಲಿ ಇವತ್ತಿನ ಈ ಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೆವು. ಕೃಷಿಕ ಹಂತ ಹಂತವಾಗಿ ಬೆಳೀಬೇಕು, ಹೇಗೆ ಬೆಳೀಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಕೃಷ್ಣ ಪ್ರಸಾದ್ ಅವರು ನಮ್ಮ ಮುಂದೆ ಬಂದರು. ಅವರು LLB ಪದವೀಧರರು. ಅವರ ಸ್ಟೋರಿಯನ್ನು ಅವರು ಮತ್ತೆ ಹೇಳ್ಯಾರು. ಅವರು ಪಪ್ಪಾಯಿಯನ್ನು ಬೆಳೆದರು. ಪಪ್ಪಾಯಿ ಬೆಳೆದಾಗ ನಾವೆಲ್ಲರೂ ಕೂಡ ಹಾಗೆ, ಒಬ್ಬ ಬೆಳೆದಂತ ನಾವು ಕೂಡ ಬೆಳಿತೇವೆ. ಅವರು ಅದನ್ನು ಮತ್ತೆ ಹೇಳ್ಯಾರು. ಅವರು ಕೂಡ ಅದೇ ನೆಲೆಯಲ್ಲಿ ಬೆಳೆದವರು. ಕೃಷಿ ಇಲಾಖೆ ಹೇಳಿತು ಅಂತ ಅವರು ಬೆಳೆದಾಗ ಮಾರುಕಟ್ಟೆ ಇಲ್ಲ, ಪಪ್ಪಾಯಿಗೆ ಮಾರುಕಟ್ಟೆ ಇಲ್ಲ. ಏನು ಮಾಡಲಿಕ್ಕೆ ಸಾಧ್ಯ? ಅವರು ನಮ್ಮ ಹಾಗೆ ವಿಶೇಷವಾಗಿ ನಮ್ಮ ಹಾಗೆ ಅವರು ಹಿಂದೆ ಬಿಡಲಿಲ್ಲ, ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಅವರು ರಸ್ತೆ ಬದಿಗೆ ಬಂದು ಪಪ್ಪಾಯಿಯನ್ನು ಮಾರಾಟ ಮಾಡಿದರು. ಬಹುಶಃ ಇವತ್ತು ಅವರ ಎಲ್ಲ ಉತ್ಪನ್ನಗಳನ್ನು ಅವರು ರಸ್ತೆ ಬದಿಯಲ್ಲಿ ನಿಂತು ಮಾರಾಟ ಮಾಡಿ ಇತರರಿಗೆ ಪ್ರೇರಣೆ ಆಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಹಿಂಜರಿಕೆ, ಆದರೆ ಆ ಹಿಂಜರಿಕೆಯನ್ನು ಬಿಟ್ಟು ಅವರು ಇವತ್ತು ಅವರ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಣ್ಣ ಮಟ್ಟಿನಲ್ಲಿ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಪ್ರೇರಣೆ. ಹಾಗಾಗಿ ಕೃಷ್ಣ ಪ್ರಸಾದ್
ಸೀತಾಂಗೋಳಿ ಅಲ್ಲ, ಕಾವೇರಿ ಖಾನ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಜೊತೆಗೆ ಭಾಸ್ಕರ ಗೌಡ ಅವರು ಕೃಷಿಯಲ್ಲಿ ಸಣ್ಣ ಯಂತ್ರಗಳನ್ನು ಹೇಗೆ ಮಾಡ್ಬೋದು, ಯಾಕಂದರೆ ತುಂಬ ಸಲ ನಮಗೆ ದೊಡ್ಡ ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗೋದು. ಸಣ್ಣ ಯಂತ್ರಗಳನ್ನು ಹೇಗೆ ನಾವು ಬಳಕೆ ಮಾಡ್ಬೋದು ಮತ್ತು ಅದನ್ನು ಹೇಗೆ ತಯಾರು ಮಾಡ್ಬೋದು. ಭಾಸ್ಕರ ಗೌಡ ಅವರು 4ನೇ 5ನೇ ಕ್ಲಾಸ್ ಓದಿದಂತಹ ಒಬ್ಬ ಹುಡುಗ. ಆನಂತರ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ರು. ತನ್ನ ಕೆಲಸಕ್ಕೆ ಹೇಗೆ ಅನುಕೂಲ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಅವರು ಅಡಿಕೆ ಮರ ಏರುವಂತಹ ಒಂದು ಯಂತ್ರವನ್ನು ಮಾಡಿದರು. ಬಹುಶಃ ಯೂಟ್ಯೂಬ್ ಮೂಲಕ ನಾವೆಲ್ಲರೂ ಕೂಡ ಅದನ್ನು ನೋಡಿದ್ದೇವೆ. ಅಂತಹ ಒಬ್ಬ ಯುವಕ ಮತ್ತೆ ಮುಂದುವರಿದು ಅಡಿಕೆಯನ್ನು ಸುಲಿಯುವಂತಹ ಸಣ್ಣ ಸರಳ ಸಾಧನವನ್ನು ಕೂಡ ಅವರು ಮಾಡಿದ್ದಾರೆ. ಕೃಷಿಕರಿಗೆ ಹೇಗೆ ಅನುಕೂಲ ಆಗ್ತದೆ ಅನ್ನೋದನ್ನು ಅವರು ಅದನ್ನು ಹೇಳಲಿಕ್ಕಿದ್ದಾರೆ. ಅವರು ಮಾತಾಡ್ತಾ ಇರುವಾಗ ಹೇಳಿದರು, ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ, ನಾನು ಇದು ಮೊದಲನೇ ಬಾರಿಗೆ ಸ್ಟೇಜ್ನಲ್ಲಿ ನಿಂತು ಭಾಷಣ ಮಾಡುವಂಥದ್ದು, ಹಾಗಾಗಿ ನನಗೆ ಗೊತ್ತಿದ್ದಾಗ ಹೇಳ್ತೇನೆ ಮತ್ತು ನಾವು ಸಂವಾದ ಮಾಡುವಂತ ಹೇಳಿದರು. ಬಹುಶಃ ಅಂಥ ಯುವಕರು ನಮಗೆ ಇವತ್ತು ಪ್ರೇರಣೆ. ಡಾಕ್ಟರ್ ವೇಣುಗೋಪಾಲ ಕಳೆತ್ತೋಡಿ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ. ವೇಣುಗೋಪಾಲ ಕಳೆತ್ತೋಡಿ ಅವರ ಬಗ್ಗೆ ಗೊತ್ತಿದ್ದವರಿಗೆ ಬಹಳ ಗೊತ್ತಿದೆ. ಕೃಷಿಯಲ್ಲಿ ವೈದ್ಯರು, ಅದರ ಜೊತೆ ಕೃಷಿಕ ಅವರು. ಕೃಷಿ ಅಂದರೆ ಅವಳು ಬರೇ ಕೃಷಿ ಅಲ್ಲ, ಅವರು ಅಂತರ್ಜಲವನ್ನು ಉಳಿತಾಯ ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ಅವರು ಊರಿನಲ್ಲಿ ವಹಿಸಿದ್ದಾರೆ. ನೀವು ಇಂಗ್ಲೀಷ್ನಲ್ಲಿ ಯೂಟ್ಯೂಬ್ಗಳನ್ನು ಬೇರೆ ಬೇರೆ ನೋಡಿದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಹೇಗೆ ಗುರುತಿಸಿಕೊಂಡಿದ್ದಾರೆ ಅಂದರೆ ಅಂತರ್ಜಲ ಬಳಕೆ ಮಾಡುವ ಮೂಲಕವಾಗಿ. ಏತರ್ಕದಂಥ ಒಂದು ಪ್ರದೇಶದಲ್ಲಿ ಸರಣಿ ಕಟ್ಟವನ್ನು ಅವರು ಮಾಡ್ತಾರೆ. ಅಂತರ್ಜಲವನ್ನು ಉಳಿತಾಯ ಮಾಡುವಲ್ಲಿ ಅವರು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ಅಂಥ ವೇಣುಗೋಪಾಲ ಕಳೆತ್ತೋಡಿ ಅವರು ಕೃಷಿಕ ಹಾಗೂ ಕೃಷಿಕನ ನೆಲೆಯಲ್ಲಿ ಇವತ್ತು ಏನು ಬೇಡಿಕೆಗಳಿದೆ ಅನ್ನೋದನ್ನು ಅವರು ಮಾತಾಡ್ತಾರೆ. ಇನ್ನೊಬ್ಬರು ಸುಬ್ರಹ್ಮಣ್ಯ ಪ್ರಸಾದ್, MTech ಪದವೀಧರವರು. ಇವರ ಬಗ್ಗೆ ನಾವು ವಿಶೇಷವಾಗಿ ಉಲ್ಲೇಖ ಮಾಡಬೇಕು. ಯಾಕಂದರೆ ಇವತ್ತು ಒಂದು ಪ್ರವಾಹ ಇದೆ. ಪ್ರವಾಹ ಹೇಗಿರೋ ಪ್ರವಾಹ ಅಂದರೆ ಹಳ್ಳಿಯಿಂದ ಪೇಟೆಗೆ ಹೋಗುವಂತಹ ಪ್ರವಾಹ. ಆ ಪ್ರವಾಹದ ವಿರುದ್ಧವಾಗಿ ಅವರು ಬಂದವರು MTech ಪದವಿಯನ್ನು ಮಾಡಿ ಕೃಷಿ ಮಾಡುತ್ತಿರುವಂಥ ಒಬ್ಬ ಯುವಕ. ಅದು ಮಾತ್ರ ಅಲ್ಲ, ಮತ್ತೊಂದು ಗಮನಿಸಬೇಕಾದಂದರೆ ಅವರ ಹೆಂಡತಿ ನಗರದ ವಾಸಿಯವರು, ಅವರು ಹಳ್ಳಿಗೆ ಬಂದಿರುವಂಥದ್ದು. ಹಾಗಾಗಿ ಈ ಕುಟುಂಬ, ಈ ಯುವಕ, ಇವರಿಬ್ಬರು ಕೂಡ ಒಬ್ಬರು ಆದರ್ಶ. ಇವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ ಅಡಿಕೆಯ ಜೊತೆಗೆ ವೆಜಿಟೇಬಲನ್ನು ಮಾಡಿ ಅವರು ಮಾರುಕಟ್ಟೆಯನ್ನು ಅವರೇ ಸ್ವತಃ ಮಾಡ್ತಾರೆ. ಅಡಿಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಉಪಬೇಳೆ ಕೂಡ ಮುಖ್ಯ ಅಂತ ಯುವಕರಿಗೆ ಸಂದೇಶವನ್ನು ನೀಡುವಂತಹ ಒಂದು ಕೆಲಸವನ್ನು ಸುಬ್ರಹ್ಮಣ್ಯ ಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ನಮಗೆ ರಾಧಾಕೃಷ್ಣ ಆನೆಗುಂಡಿ. ಇವತ್ತು ನಾವು ತುಂಬ ಜನ ಯೂಟ್ಯೂಬು ಮತ್ತು ವಾಟ್ಸಪ್ಪು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಇವತ್ತು ತುಂಬ ಜನ ನಾವು ಮಾಹಿತಿಗಳು ಅಜೀರ್ಣ ಆಗುವಷ್ಟು ನಾವು ಮಾಹಿತಿಗಳನ್ನು ಕೇಳ್ತೇವೆ. ಆದರೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಹೇಗೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ತುಂಬ ಯೂಟ್ಯೂಬ್ಗಳನ್ನು ನೋಡಿದರೆ ನಮಗೆ ಗಮನಿಸುವಂಥದ್ದು, ನೀವು ಕೋಟಿ ಗಳಿಸಿ, ಲಕ್ಷ ಗಳಿಸಿ ಅನ್ನೋದನ್ನು ನಾವು ಕೇಳ್ತೇವೆ. ಆದರೆ ರಾಧಾಕೃಷ್ಣ ಆನೆಗುಂಡಿ ಅವರು ಕೃಷಿಕರ ಮಾಹಿತಿಯನ್ನು, ಕೃಷಿಕರ ನಿಜವಾದ ಮಾಹಿತಿಗಳನ್ನು ಕೊಡುವಂತಹ ಒಬ್ಬ ಯುವಕ. ಮಾಧ್ಯಮದಲ್ಲಿ ಕೆಲಸ ಮಾಡಿ ಆ ನಂತರ ಅವರು ಯೂಟ್ಯೂಬ್ ಮೂಲಕ ತನ್ನ ಬೇರೆ ವೃತ್ತಿಯ ಮೂಲಕ ಇವತ್ತು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ರಾಧಾಕೃಷ್ಣ ಆನೆಗುಂಡಿ ಅವರು ಕೃಷಿಕರ ಮಾಹಿತಿಯನ್ನು ನೀಡುವಂತಹ ಒಬ್ಬ ಯೂಟ್ಯೂಬರ್ ಆಗಿಯೂ ಒಬ್ಬ ಕೃಷಿಕ ಸ್ನೇಹಿಕನಾಗಿಯೂ ಅವರು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಕೃಷಿಕ ಏನು ಮಾಡಬಹುದು ಅನ್ನೋದನ್ನು ಅವರು ಮಾಧ್ಯಮದಲ್ಲಿ ಏನು ಮಾಡಬಹುದು ಅನ್ನೋದನ್ನು ರಾಧಾಕೃಷ್ಣ ಆನೆಗುಂಡಿ ಅವರು ಹೇಳಲಿಕ್ಕಿದ್ದಾರೆ. ಹೀಗಾಗಿ ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಕಾರ್ಯಕ್ರಮದ ಪೂರ್ತಿ ನೀವೆಲ್ಲರೂ ಇದ್ದು ಈ ಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ, ಇವತ್ತು ತುಂಬ ಕಾರ್ಯಕ್ರಮಗಳಿವೆ. ಕಾರ್ಯಕ್ರಮಗಳ ಮಧ್ಯೆ ಕೂಡ ಇಷ್ಟು ಜನ ಈ ಸಭೆಯಲ್ಲಿ ಇರುವಂಥದ್ದು ಬಹಳ ಗಮನಾರ್ಹವಾದಂತಹ ವಿಷಯ. ಕೃಷಿ ಬೆಳಿಬೇಕು ಮತ್ತು ಕೃಷಿ ಬೆಳವಣಿಗೆಗೆ ಇವತ್ತು ಜನರ ಆಸಕ್ತಿ ಇದೆ ಅನ್ನೋದಕ್ಕೆ ಬಹಳ ಖುಷಿಯಾಗ್ತಾ ಇದೆ. ಹೀಗಾಗಿ ಮುಂದೆ ಗೋಷ್ಠಿ ಆರಂಭ ಆಗ್ತದೆ. ಗೋಷ್ಠಿಯ ಮೊದಲನೇ ಭಾಗವಾಗಿ ಕೃಷ್ಣ ಪ್ರಸಾದ್ ಕಾವೇರಿ ಖಾನ ಅವರು ಆರಂಭದಲ್ಲಿ ಮಾತಾಡ್ತಾರೆ. ಮಾತಾಡಿದ ಮೇಲೆ ಇನ್ನೊಬ್ಬರು ಅತಿಥಿಗಳು ಮಾತಾಡ್ತಾರೆ. ನಂತರ ನಾವು ಸಂವಾದವನ್ನು ಇಟ್ಟುಕೊಂಡು ಆ ನಂತರ ಇನ್ನೊಂದು ಗೋಷ್ಠಿಯನ್ನು, 2 ಗೋಷ್ಠಿಗಳನ್ನು ಇಬ್ಬರು ಮಾತಾಡೋದನ್ನು ನಾವು ಹಮ್ಮಿಕೊಳ್ಬೋದು. ಹಾಗಾಗಿ ಈಗ ಕೃಷ್ಣ ಪ್ರಸಾದ್ ಕಾವೇರಿ ಖಾನ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇರುವ ಕೃಷ್ಣನಾರಾಯಣ ಮೌಳಿ ಅವರೇ, ನಾನು ನಿರೀಕ್ಷೆ ಮಾಡಿದ್ದು ಕೇಶವ ಪ್ರಸಾದರನ್ನ. ಯಾಕೆಂದರೆ ನಾವು ಕ್ಲಾಸ್ಮೇಟ್ಸ್ ಆಗಿದ್ದೆವು 96-99ನೇ ಇಸವಿಯಲ್ಲಿ ಪುತ್ತೂರು ಲಾ ಕಾಲೇಜಲ್ಲಿ ಕಲಿಯುವಾಗ. ಹಾಗೆ ಕೃಷ್ಣನಾರಾಯಣರನ್ನು ಖಂಡಿತ ಲಾಳಿ ಒಂದು ಸಂತೋಷ ಇದೆ. ಕೇಶವ ಪ್ರಸಾದರನ್ನು ಇನ್ನೂ ಸಹ ನಿರೀಕ್ಷೆ ಮಾಡ್ತಾಯಿದ್ದೀನಿ. ಲಿಫ್ಟ್ ಪ್ರತಿ ಸಲ ಓಪನ್ ಆಗುವಾಗ ನೋಡೋದು ಕೇಶವ ಪ್ರಸಾದರು ಬಂದರು ಅಂತೇಳಿ. ಎನಿವೆ, ನನ್ನ ವಿಷಯಕ್ಕೆ ಬರ್ತೇನೆ. ಅಂದರೆ 2022ರಲ್ಲಿ ಆಗಿರಬೇಕು, ನಾವು ಬೆಳೆದ ಉತ್ಪನ್ನಗಳು
ಮಾರಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ಗೊತ್ತಾಗುವಾಗ, ಅಂದರೆ ಮೇಯ್ನಾಗಿ ಪಪ್ಪಾಯ ಮಾಡಿದ್ದು ನಾವು 400 ಗಿಡ ಹಾಕಿ ಪಪ್ಪಾಯ ಆಯಿತು. ನಾನು ನಿರೀಕ್ಷೆ ಮಾಡಿದ್ದೆಲ್ಲ ಸುಲಭಕ್ಕೆ ಮಾರಾಟ ಆದೀತು ಹೇಳಿ. ಕೃಷಿ ಇಲಾಖೆಯವರು ಸಪೋರ್ಟ್ ಮಾಡಿದರು, ಸಬ್ಸಿಡಿ ಕೊಟ್ಟರು, ಪಪ್ಪಾಯ ಆಯಿತು, ಕೊಯ್ದಾಯಿತು. ಮಾರಲಿಕ್ಕೆ ಕೊಂಡೋಗುವಾಗ ಶುರುವಿನ ದಿವಸ ಸಣ್ಣ ಕ್ರಾಕೆ ತಗೊಂಡ, ಮರುದಿವಸ ಇದು ಬೇಡ ಅಂತೇಳಿ ನಾನು ಕುಂಬಳೆಯಲ್ಲಿ, ಮೇಯ್ನಾಗಿ ಕುಂಬಳೆ ಕಾಸರಗೋಡು ಆ ಏರಿಯಾದಲ್ಲಿ ಎಲ್ಲರಿಗೂ ಬೇಕು ಪಪ್ಪಾಯ ಬೇಕು. ಒಳ್ಳೆಯ ರುಚಿಯದ್ದು ಆಗಿರ್ತದೆ ನಮ್ಮದು. ಅಂದರೆ ಈ ಕಾರ್ಬೈಡ್ ಹಾಕಿ ಹಣ್ಣು ಮಾಡಿದ್ದೆಲ್ಲ ನೈಸರ್ಗಿಕವಾಗಿ ಹಣ್ಣಾದ ಪಪ್ಪಾಯವಿರುವುದು. ಆದರೆ ಅದನ್ನು ತೆಗೆದುಕೊಳ್ಳಿಕ್ಕೆ ಜನ ಇದ್ದಾರೆ, ಆ ಮಿಡಲ್ ಮ್ಯಾನ್ ಇದ್ದಾರಲ್ಲ, ಆ ಮಧ್ಯವರ್ತಿಗಳು ಅದನ್ನು ಮಾರ್ಕೆಟನ್ನು ಪೂರ್ತಿ ಹಾಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನ್ನಲ್ಲಿ ವಾಹನ ಕೂಡ ಸರಿಯಾದಿರಲಿಲ್ಲ. ಹೇಗೆ ಮಾರೋದು ಏನು ಅಂತೇಳಿ ನೋಡುವಾಗ ನನ್ನಲ್ಲಿ ಒಂದು ಆ್ಯಕ್ಟಿವಾ, ಹೋಂಡಾ ಆ್ಯಕ್ಟಿವಾ ಇತ್ತು. ಅದಕ್ಕೆ 4 ಬಕೆಟ್ 4 ಸೈಡಿಂದ ಕಟ್ಟಿ, ಎದುರಿಗೆ 2 ಹಿಂದೆಗೆ 2 ಕಟ್ಟಿ, ಅದರಲ್ಲಿ ಬಕೆಟ್ನಲ್ಲಿ ಪಪ್ಪಾಯ ಕೊಂಡು ಹೋಗೋದು. ಅಂದರೆ ಅದನ್ನು ಗೋಣಿಯಲ್ಲಿ ತುಂಬಿಸಿಕೊಂಡು ಹೋಗುವಾಗಿಲ್ಲ. ಈ ಪಪ್ಪಾಯ ಬೇಗ ಡ್ಯಾಮೇಜ್ ಆಗುವಂಥ ಹಣ್ಣು, ಅದನ್ನು 4 ಬಕೆಟಲ್ಲಿ ಕಟ್ಟಿ ಫಸ್ಟ್ ದಿವಸ ಕೊಂಡೋದು. ಅಂದರೆ ಅದನ್ನೆಲ್ಲ ಗ್ರಹಿಸುವಾಗ ಎಲ್ಲಿಗೆ ನಮ್ಮ ಸ್ಥಿತಿ ಮುಟ್ಟಿದೆ ಅಂತೇಳಿ, ಅಂದರೆ ನಾನು ಅಷ್ಟು ಕಷ್ಟಪಟ್ಟು ಬೆಳೆದದ್ದನ್ನು ನನಗೆ ಮಾರಲಿಕ್ಕೆ ಆಗೋದಿಲ್ಲ. ಏನೇ ಧೈರ್ಯ ಮಾಡಿಕೊಂಡು ಹೊರಟೆ. ಮಾರಲಿಕ್ಕೆ ಹೋಗುವಾಗ ಇದನ್ನು ತೂಗಲಿಕ್ಕೆ ಒಂದು ತ್ರಾಸು ಬೇಕು, ಇದನ್ನು ಕೊಡಲಿಕ್ಕೆ ಕ್ಯಾರಿ ಬ್ಯಾಗ್ ಬೇಕು ಹೇಳೋ ಜ್ಞಾನ ಕೂಡ ಇಲ್ಲದೆ ಒಂದು ಬಂಡ ಧೈರ್ಯದಲ್ಲಿ ಹೋಗಿ ಅರ್ಧ ಗಂಟೆ ನನ್ನನ್ನು ಯಾರೂ ನೋಡಲಿಲ್ಲ. ರೋಡ್ ಸೈಡಲ್ಲಿ ನಿಂತೆ, ಯಾರೂ ಬರಲಿಲ್ಲ. ಕೊನೆಗೆ ಒಬ್ಬ ಬಂದ, ಎಂಥದ್ದು ಅಂತ ಕೇಳಿದ, ತೆಗ್ದ, ಮತ್ತೆ ಆರಂಭ ಆಯ್ತದ. ಆ ಯಾವ ಮಹಾತ್ಮ ಅಂತ ಗೊತ್ತಿಲ್ಲ, ಫಸ್ಟು ಶುರು ಮಾಡಿದ್ದು. ಏನಿವೆ ಆ ಬೋಣಿ ಒಳ್ಳೆ ಇತ್ತದು. ಇವತ್ತಿಗೆ 4ನೇ ವರ್ಷ ಇದು. ಇದರಲ್ಲಿ ಬೇಸಿಕ್ಕಾಗಿ ನಾನು ನಿಮಗೆ ಹೇಳೋದು, ನೀವು ಬೆಳೆದ ಬೆಳೆಯನ್ನು ಎಲ್ಲ ಒಳ್ಳೆಯದಿದೆ, ಒಳ್ಳೆ ಡಿಮಾಂಡ್ ಇದೆ. ಅದು ಪುತ್ತೂರಾಗಲಿ, ಕಾಸರಗೋಡಾಗಲಿ, ಕುಂಬಳೆ ಆಗಲಿ, ಇನ್ನು ಮಂಗಳೂರಾಗಲಿ, ನಾವು ಬೆಳೆದ ಬೆಳೆಗಳಿಗೆ ತುಂಬ ಡಿಮಾಂಡ್ ಇದೆ, ಬೇಕಾದಷ್ಟು ಗ್ರಾಹಕರಿದ್ದಾರೆ. ಆದರೆ ನಾವೆಂತ ಮಾಡ್ತೇವೆ ಅಂದರೆ ಕೊಂಡೋಗಿ ಅಂಗಡಿಗೆ ಕೊಟ್ಟು ಸೀದಾ ಮನೆಗೆ ಹೋಗೋದು. ಇಲ್ಲಿಯೇ ಬರುವ ವ್ಯತ್ಯಾಸ. ನಾವು ಆ ಮಟ್ಟಿಗೆ ಏನು ಮಾಡಬೇಕು ಅಂದರೆ, ನಮ್ಮ ಸ್ವಲ್ಪ ಈಗ ವಿದ್ಯಾಭ್ಯಾಸದಲ್ಲಿ ಹೇಳಿದರೆ ಅದೇ, ನಾನು 96-99ನೇ ಇಸವಿಯಲ್ಲಿ ವಿವೇಕಾನಂದ ಲಾ ಕಾಲೇಜಲ್ಲಿ ಕಲಿತದ್ದು. ಪುತ್ತೂರಿಗೆ ತುಂಬ ಕ್ಲೋಸ್ ಕನೆಕ್ಷನ್ ಇರುವ ವ್ಯಕ್ತಿ ನಾನು, ಅಂದರೆ 25 ವರ್ಷ ಮೊದಲೇ. ಅಂಥ ಕಲಿವಿಕೆ ಇದ್ದು ನಾನೆಂತ ಮಾಡಿದ್ದು, ಇದನ್ನೆಲ್ಲ ಈ ಕ್ವಾಲಿಫಿಕೇಷನು ಇದನ್ನೆಲ್ಲ ಸೈಡ್ಗಿಟ್ಟೆ ನಾನು ಸ್ಕೂಟ್ರಲ್ಲಿ ಇದನ್ನೆಲ್ಲ ತುಂಬಿಸಿಕೊಂಡೋಗಿ ಮಾರಿದೆ. ಸ್ವಲ್ಪ ಸಮಯ ಆಗುವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಶುರುವಾಯಿತು. ಇನ್ನು ಪಪ್ಪಾಯಿ ಮಾತ್ರ ಯಾಕೆ, ಬಾಳೆಹಣ್ಣು ಉಂಟಲ್ಲ, ಕೃಷ್ಣನಾರಾಯಣರು ಹೇಳಿದಾಗ ಅದರ ಸೂಪರ್ ಫುಡ್ ಅದು, ಅದನ್ನು ಸಹ ಕಟ್ಟಿ ತಗೊಂಡೋಗ್ಲಿಕ್ಕೆ ಶುರು ಮಾಡಿದೆ. ಒಂದು 3-4 ತಿಂಗಳಾಗೂ ಈ ಸ್ಕೂಟ್ರು ಸಾಕಾಗುವುದಿಲ್ಲ ಅಂತಾಯಿತು. ಒಂದು ಹಳೆ 800 ಮಾರುತಿ 800 ಅಂತ ತಗೊಂಡೆ. ಹೀಗೆ ಇಂಪ್ರೂವ್ ಆಗಿ ಈಗ 2 ಕಾರಲ್ಲಿ ತುಂಬಿಸಿಕೊಂಡು ಹೋಗುವಷ್ಟು ಸಾಮಾನು ಉಂಟು. ಒಂದು ನೋಡಿ, ಕಾಟು ಮಾವಿನ ಹಣ್ಣು ನೋಡಿ, ನಮ್ಮ ಇಲ್ಲೆಲ್ಲ ಕಾಡು ಮಾವಿನ ಹಣ್ಣು, ಸಣ್ಣ ಹಣ್ಣು, ಬಹಳ ಟೇಸ್ಟು, ಬಹಳ ಪರಿಮಳ, ಯಾರಿಗೂ ಬೇಡ. ಬೇಕು ಅಂತ ಹೇಳಿದರೆ ಎಲ್ಲರಿಗೂ ಬೇಕು. ತೆಗೀಲಿಕ್ಕೆ ಯಾವ ಅಂಗಡಿಯವನು ತೆಗೆಯುವುದಿಲ್ಲ. ಆದರೆ ಅದನ್ನು ಕೊಂಡೋಗಿ ನಿನ್ನೆ 88 ಕಿಲೋ ಊರ ಮಾವಿನ ಹಣ್ಣು ಮಾರಿದ್ದೇನೆ ನಾನು. ಯಾವುದು ಕಷಿ ಅಲ್ಲ, ಬೆಂಗನಪಲ್ಲಿಯೂ ಅಲ್ಲ, ಮಲ್ಲಿಕಾವು ಅಲ್ಲ, ಯಾವುದೂ ಅಲ್ಲ, ಊರ ಆ ಸಣ್ಣ ಮಾವಿನ ಹಣ್ಣು 88 ಕಿಲೋ 100 ರೂಪೀಸಿಗೆ ಹೋಗ್ತದೆ. ಒಳ್ಳೆಯದಾಗಿರಬೇಕು, ಕ್ವಾಲಿಟಿ ಒಳ್ಳೇದು ಬೇಕು, ಸಿಹಿ ಇರಬೇಕು, ಹುಳ ಎಲ್ಲ ಇದ್ದದನ್ನು ಮನೆಯಲ್ಲಿ ಬಿಟ್ಟು ಒಳ್ಳೆ ಚೆಂದ ಇದ್ದದನ್ನು ಕೊಂಡೋಗಿ 88 kg ಹೈಯೆಸ್ಟ್ ಈ ವರ್ಷದ. ಇವತ್ತು ಸಹ ಉಂಟು. ಈಗ ಅಲ್ಲಿ ಒಬ್ಬ ಹುಡುಗನ ನಿಲ್ಲಿಸಿ ಬಂದದ್ದು. ಇವತ್ತು 6 ಗಂಟೆಗೆ ಎದ್ದಿದ್ದೇನೆ, ಮಾವಿನ ಹಣ್ಣೆಲ್ಲ ಹೆಕ್ಕಿದೆ, ಎಲ್ಲ ಕಾರಲ್ಲಿ ಲೋಡ್ ಮಾಡಿ ರೋಡ್ ಸೈಡ್ಗೆ ಇಟ್ಟು ಈಗ ಇಲ್ಲಿಗೆ ಬಂದದ್ದು. ಈಗ ಟೆನ್ಷನ್ ಆಗ್ತಾ ಉಂಟು, ಅವ ಅಲ್ಲಿ ಎಂತ ಮಾಡ್ತಾ ಇದ್ದಾನೋ ಅಂತೇಳಿ. ಅದರ ಜೊತೆಗೆ ಮತ್ತೊಂದು ಬೇಕಾಗುವುದೇನೆಂದರೆ ಹಲಸಿನ ಹಣ್ಣು. ಹಲಸಿನ ಹಣ್ಣು ಎಲ್ಲರ ಹಿತ್ತಿಲಲ್ಲಿ ಉಂಟು, ಕೊಯ್ಲಿಕ್ಕೆ ಜನ ಇಲ್ಲ. ಆಗ ನಾವೇನು ಮಾಡಬೇಕು ಅಂದರೆ, ಕ್ವಾಲಿಟಿ ಹಲಸಿನ ಹಣ್ಣನ್ನು ಕೊಯ್ದು ಸುಲಿದು ಸೊಳೆಯನ್ನು ಮಾತ್ರ ಕೊಂಡೋಗಿ ಪ್ಯಾಕೆಟಲ್ಲಿ ಅರ್ಧ ಕಿಲೋ 1 ಕಿಲೋ ಪ್ಯಾಕೆಟ್ ಮಾಡಿಕೊಟ್ರೆ ತೆಗೆಯೋರು ಬೇಕಾದಷ್ಟು ಜನ ಇದ್ದಾರೆ. 200 ರೂಪೀಸಿಗೆ ಹೋಗ್ತದೆ. ಯಾರೋ ಕೇಳಿದ್ರು ನನ್ನಲ್ಲಿ, ಇದೆಂತ ಬೊಂಬಾಯಿ ಮಾಡಿದ್ದೆ. ಬೊಂಬಾಯಿ ಅಲ್ಲ, ಇದು ಕುಂಬಳೆ ಅಂತೇಳಿ ಹೇಳಿದ್ದೇನೆ. ಬೊಂಬಾಯಿ ಆಗಬೇಕು ಇಲ್ಲ, ಇಲ್ಲಿಯವರಿಗೆ ಕೂಡ ಹಲಸಿನ ಹಣ್ಣು ಬೇಕು. ಬೊಂಬಾಯಿಯವರಿಗೆ ಮಾತ್ರ ಅಲ್ಲ, ಅಥವಾ ಚೆನ್ನೈಯವರಿಗೆ ಮಾತ್ರ ಅಲ್ಲ, 200 ರೂಪಾಯಿಗೆ ಹೋಗ್ತದೆ kg. ಅಂದರೆ ಆ ಹಾರ್ಡ್ ವರ್ಕಿಗೆ ನಾವು ತಯಾರಾಗಿರಬೇಕು. ಹಲಸಿನ ಹಣ್ಣು, ಮಾವಿನ ಹಣ್ಣು ಇಂಥದ್ದನ್ನೇ ಮಾರೋದು. ನಾನು ಎಲ್ಲಿ ಆ್ಯಪಲು ಮೂಸಂಬಿ ಮಾರಲಿಲ್ಲ, ಮಾರುವುದೂ ಇಲ್ಲ. ನಮ್ಮಲ್ಲಿ ಇದು ಏನು ಉಂಟು ಅದನ್ನೇ ಹೆಕ್ಕೋದು, ಕೊಂಡೋಗಿ ಮಾರುವುದು. ಒಳ್ಳೇದು ಬೇಕು. ಒಂದೇ ವಿಷಯ, ನಾನು 4-5 ಬೇಸಿಕ್ಸ್ ಹೇಳ್ತೇನೆ, ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನಮ್ಮಲ್ಲಿ ಒಂದು ಆ ಹೋಗಿ ನಿಲ್ಲುವ ಧೈರ್ಯ ಬೇಕು. ನಾನು ಇದಕ್ಕೆಲ್ಲ ಗಮನ, ಐ ಡೋಂಟ್ ಕೇರ್ ಅಂತ ಹೇಳುವಂಥದ್ದು ಬೇಕು. ನಾನು ಅಷ್ಟು ಕಲ್ತಿದ್ದೇನೆ, ನಾನು ಹಾಗಿರುವ ಹೀಗಿರುವ ಅಂತ ಹೇಳಿದರೆ ಇದೆಲ್ಲ ನಡೀಲಿಕ್ಕಿಲ್ಲ. ಒಂದು. ಎರಡನೇದು, ನಮ್ಮಲ್ಲಿ ಯಾವಾಗಲೂ ಒಂದು ವಿಶೇಷ ಐಟಮ್ ಬೇಕೇ ಬೇಕು.
ಈಗ ಸದ್ಯದ 15 ದಿವಸದಲ್ಲಿ ನನ್ನಲ್ಲಿ ಕಾಟು ಮಾವಿನ ಹಣ್ಣು ಇರುವುದು. ಇದಾದ ಕೂಡಲೇ ಹಲಸಿನ ಹಣ್ಣು ಬೇರೆ ಬೇರೆ ಥರದ್ದು. ಯಾವಾಗಲೂ ಊರ ಹಲಸಿನ ಹಣ್ಣು ಮಾತ್ರ ಡಿಪೆಂಡ್ ಆಗಬೇಡಿ. ಈಗ ಎಲ್ಲರಿಗೂ ಒಂದು ಹುಚ್ಚು ಹಿಡಿದೆ ಕೆಂಪು ಸೊಳೆಯ ಹಲಸಿನ ಹಣ್ಣು ನೋಡಿ, ಅದನ್ನು ಸ್ವಲ್ಪ ತಂದು ಇಟ್ಟುಕೊಂಡ್ರೆ ಸುಲಭಕ್ಕೆ ಆಗ್ತದೆ. ಅಲ್ಲಿ ಇಲ್ಲಿ ಕೇಳಿದ್ರೆಲ್ಲ ಸಿಗ್ತದೆ ಹಲಸಿನ ಹಣ್ಣು. ಮತ್ತು ಒಂದು ನನಗೆ ಮಧ್ಯಾಹ್ನ ಆಗುವ ಸೂರ್ಯನ ಬಿಸಿಲು ಇಲ್ಲಿಗೆ ಬರುವಾಗ ನನಗೆ ಮನೆಗೆ ಹೋಗಬೇಕು ಹೇಳಿದ್ರೆಲ್ಲ ಆಗಲಿಕ್ಕಿಲ್ಲ. ಅದು ರೋಡ್ ಸೈಡ್ ವ್ಯಾಪಾರ ಮಾಡುವಾಗ ಅದು ಮುಗಿಯುವವರೆಗೆ ಆ ಗುರಿ ಇಟ್ಟುಕೊಂಡ್ರೆ ಇದೆಲ್ಲ ನಡೀತದೆ. ಸ್ವಲ್ಪ ಇಂಟ್ರೆಸ್ಟು ಬೇಕು. ಸುಮ್ಮನೆ ಅಲ್ಲಿ ಹೋಗಿ ನಿದ್ರೆ ತೂಗ್ತಾ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಕುಳಿತರೆಲ್ಲ ಆಗೋದಿಲ್ಲ. ಆ ಒಂದು 6-7 ಗಂಟೆ ರೋಡ್ ಸೈಡಲ್ಲಿ ನಿಲ್ಲುವಷ್ಟು ಹೊತ್ತು ಮೊಬೈಲನ್ನೆಲ್ಲ ಸೈಡಿಗೆ ಇಡೋದು, ಬಂದವರಲ್ಲಿ ನಗಮುಖದಿಂದ ಮಾತಾಡಿಸಿ ಆಸಕ್ತಿಯಿಂದ ಮಾಡಿದರೆ. ಮತ್ತೊಂದು ವಿಷಯ, ಆಫ್ಟರ್ ಸೇಲ್ಸ್ ಏನಾದರೂ ಒಂದು ಸರ್ವಿಸ್ ಕೊಡಬೇಕು. ಹೋಗುವಾಗ ಒಂದು ಒಟ್ಟಿಗೆ ಮಗು ಬಂದಿದ್ದರೆ ಅವರಿಗೊಂದು ಮಾವಿನ ಹಣ್ಣು ಫ್ರೀಯಾಗಿ ಕೊಡೋದು, ಅಥವಾ ಏನಿಲ್ಲದರೂ ಒಂದು ಅವರು ಹೋಗ್ಲಿಕ್ಕಾಗ ಒಂದು ಟಾಟಾ ಮಾಡೋದು, ಏನಾದರೂ ಒಂದು ಆಫ್ಟರ್ ಸೇಲ್ಸ್ ಸರ್ವಿಸ್ ಏನಾದರೂ ಒಂದು ಕೊಡಲೇಬೇಕು. ಆಗ ಅವರು ಪುನಃ ರೆಕರಿಂಗ್ ಆಗಿ ಬರ್ತಾ ಇರ್ತಾರೆ. ಅಂಥ ಸಣ್ಣ ಸಣ್ಣ ಐಡಿಯಾಗಳನ್ನು ಇಟ್ಟುಕೊಂಡೇ ನಾನು ವ್ಯಾಪಾರ ಮಾಡೋದು. ದೊಡ್ಡ ಏನೋ ಹೈಟೆಕ್ಕು ವ್ಯಾಪಾರಕ್ಕೇನು ಹೋಗೋದಿಲ್ಲ. ಆದರೆ ಸಂಜೆ ಆಗುವಾಗ ನಮ್ಮ ಎಲ್ಲ ಐಟಮ್ಗಳು ಕಾಡಿಯಾಗಿರ್ತದೆ. ಇನ್ನು ಪೇಟೆಯ ನಡುವೆ ವ್ಯಾಪಾರ ಮಾಡಬೇಕು ಹಾಗಂತ ಒಂದು ನನಗೆ ಐಡಿಯಾ ಇಲ್ಲ. ನಾನಿರುವುದು ಒಂದು ಹಳ್ಳಿ ಪ್ರದೇಶದಲ್ಲೇ ನನ್ನ ವ್ಯಾಪಾರ ಇರುವುದು. ಹತ್ತಿರ ಒಂದು ಬಿಲ್ಡಿಂಗ್ ಕೂಡ ಇಲ್ಲ. ಇನ್ನು ಬಾಯಾರಿಕೆ ಆದರೆ ನೀರು ಕೂಡ ನನ್ನ ಕಾರಲ್ಲಿ ತುಂಬಿಸಿಕೊಂಡು ಕೊಂಡೋಗೋದು. ಶಾಪ್ ಇಡಬೇಕು ಇಲ್ಲ, ಇನ್ವೆಸ್ಟ್ಮೆಂಟ್ ಏನಿಲ್ಲ, ಕರೆಂಟ್ ಬೇಡ, ಎಂತ ಬೇಡ. ನಿಮ್ಮಲ್ಲಿ ಇರುವ ವಸ್ತುವನ್ನು ಕೊಂಡೋಗೋದು, ಮಾರೋದು, ಬರೋದು ಅಷ್ಟೇ ಇರೋದು. ಮನೆಯವರ ಸಪೋರ್ಟು ತುಂಬ ಬೇಕಾಗ್ತದೆ, ಇಲ್ಲದಿದ್ದರೆ ಇದೆಲ್ಲ ನಡೀಲಿಕ್ಕಿಲ್ಲ. ನನ್ನ ಮನೆಯಿಂದ ಫುಲ್ಲು ಸಪೋರ್ಟ್ ಇದೆ, ಆದ್ದರಿಂದಲೇ ಇದೆಲ್ಲ ನಡೆಯೋದು. ಕೊನೆಯದಾಗಿ ತುಂಬ ಜನ ಬರ್ತಾರೆ ಹೀಗೆಲ್ಲ ನಾವು ಮಾರುವಾಗ, ಹಲವು ಸಲಹೆ ಕೊಡ್ತಾರೆ. ಯಾರ ಸಲಹೆಯನ್ನು ತೆಕ್ಕೊಳ್ಬೇಡಿ, ಒಳ್ಳೆಯದಾದರೆ ತೆಕ್ಕೊಳ್ಳಿ. ಆದರೆ ಹೆಚ್ಚಾಗಿ ನಮಗೆ ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತೇಳಿ ಅವರು ಹಲವು ಐಡಿಯಾ ಕೊಡ್ತಾರೆ. ಯಾವ ಸಲಹೆ ಕಂಡವ್ರ ಮಾತು ಕೇಳಬಾರ್ದು ಇದರಲ್ಲಿ. ನಮ್ಮದ್ದೇ ಐಡಿಯಲ್ಲಿ ಸ್ಕೂಟ್ರಲ್ಲಿ ಹೋಗಿ ಶುರು ಮಾಡಿದ್ದು, ಈಗ ಕಾರಲ್ಲಿ ಹೋಗಿ ಮಾರ್ತೇನೆ, ನಾಳೆ ವಿಮಾನದಲ್ಲಿ ಹೋಗಿ ಮಾರಲಿಕ್ಕಿಲ್ಲ. ಆದರೂ ಸಹ ಹೇಳುವುದು ಆ ಒಂದು ಇನ್ನೊಬ್ಬನ ಮಾತು ಕೇಳಿ ಹೇಳ್ತಾರೆ. ಈಗ ಅಲ್ಲಿ ಚಪ್ಪರ ಹಾಕು, ಅಲ್ಲಿ ಆ ಟ್ರೇ ಇಡು, ಅದು ಇಡು, ಎಂತ ಇಲ್ಲ. ನಮ್ಮಲ್ಲಿ ಹೇಗಿರುವ ಆ ಬುಟ್ಟಿ ಉಂಟು, ಆ ಬುಟ್ಟಿಯಲ್ಲೇ ಮಾರುವುದು. ಅದಿನ್ನು ಎಷ್ಟು ವ್ಯಾಪಾರ ಹೆಚ್ಚಾದರೂ ಅದನ್ನಿನ್ನು ಇಂಪ್ರೂವ್ ಮಾಡಲಿಕ್ಕಿಲ್ಲ. ಹೇಗೆ ಆಗ್ತದೆ ಹಾಗೆ ಮಾರೋದು. ಆಗಲೇ ಜನ ಬರೋದು. ಸಣ್ಣ ಸಣ್ಣ ಐಡಿಯಾಗಳು ಮತ್ತು ನಮಗೆ ಹೋಗ್ತಾ ಸಿಗ್ತದೆ. ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮಹೇಶ್ ಅಣ್ಣನಿಗೆ, ಕೃಷ್ಣನಾರಾಯಣ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕೃಷ್ಣ ಪ್ರಸಾದ್ ಅವರಲ್ಲಿ ಇನ್ನಷ್ಟು ಮಾಹಿತಿಗಳು ಅವರಲ್ಲಿವೆ. ನಾವು ಅವರನ್ನು ಮಾತಾಡಿಸಿಕೊಂಡು ಮತ್ತೆ ಸಂವಾದ ಮಾಡುವಾಗ ನೀವು ಅವ್ರನ್ನ ಪ್ರಶ್ನೆಗಳನ್ನು ಕೇಳ್ಬೋದು. ಅವರನ್ನು ಮತ್ತೆ ಮಾತಾಡಿಸ್ತಾ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ಸುದ್ದಿ ಬಿಡುಗಡೆ ಸಂಪಾದಕರಂತಹ ಡಾಕ್ಟರ್ UP ಶಿವಾನಂದ ಅವರು ಬಂದಿದ್ದವರನ್ನು ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ನಡುವೆ 2 ದಿನಗಳ ಹಿಂದೆ ಒಬ್ಬ ಯುವಕ ಸಿಕ್ಕಿದ. ಆತ MBA ಪದವೀಧರ, ಕೃಷಿ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಫುಲ್ ಬಸಳೆ ಇದೆ. ಕೃಷ್ಣ ಪ್ರಸಾದ್ ಅವರಿಗೆ ಪೂರಕವಾಗಿ ಬಸಳೆ ಮಾಡ್ತಾನೆ. ಬಸಳೆಯನ್ನು ಅವನ ಹತ್ತಿರದ ಅಂಗಡಿಗಳಿಗೆ ಕೊಟ್ಟು ಅವನ ರೇಟನ್ನು ಫಿಕ್ಸ್ ಮಾಡಿದ್ದಾನೆ. 50 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾನೆ. ಸಂಜೆ ಮತ್ತೆ ಪುನಃ ಬರ್ತಾನೆ. ಎಲ್ಲರೂ ಮಾರಾಟ ಆಗದಿದ್ದರೆ ಪುನಃ ತಗೊಂಡು ಹೋಗ್ತಾನೆ. ಅವನು ಅದನ್ನು ಕಾಂಪೋಸ್ಟನ್ನು ಮಾಡ್ತಾನೆ. ಅವನ ರೇಟ್ 50 ರೂಪಾಯಿ, ಕಡಿಮೆ ಇಲ್ಲ. ಇಂತಹ ಒಂದು ಹೊಸ ವಿಷಯಗಳನ್ನು ಯುವಕರಲ್ಲಿ ಕೂಡ ಇದೆ. ಕೃಷ್ಣ ಪ್ರಸಾದ್ ಅವರು ಮತ್ತೆ ಇಂತಹ ಮಾಹಿತಿಗಳನ್ನು ಕೊಡ್ಬೋದು. ಸಂವಾದವನ್ನು ಮಾಡುವ ಮೂಲಕ ಅವರನ್ನು ಮತ್ತೆ ಅವರ ಮಾಹಿತಿಯನ್ನು ಕೆದಕಿ ತೆಗೆಯುವಂತಹ ವಿಷಯಗಳನ್ನು ಮಾಡೋಣ. ಈಗ ಕೃಷಿಯಲ್ಲಿ ಸರಳವಾದ ಯಂತ್ರಗಳನ್ನು ಹೇಗೆ ಬಳಕೆ ಮಾಡ್ಬೋದು ಅನ್ನೋದನ್ನು ಭಾಸ್ಕರ ಗೌಡ ಚಾರ್ವಾಕ್ ಅವರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಆರಂಭದಲ್ಲಿ ಅವರು ಹೇಳಿದ್ದಾರೆ, ನಾನು ಉತ್ತಮ ಭಾಷಣಗಾರರಲ್ಲ, ಮೊದಲ ಬಾರಿಗೆ ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಅವರ ಮಾಹಿತಿಯನ್ನು ಕೊಡ್ತಾರೆ. ಆನಂತರ ಅವರ ಸಂವಾದದ ಮೂಲಕ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ಈಗ ವೇದಿಕೆ ಭಾಸ್ಕರ್ ಗೌಡ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಾನು ಒಬ್ಬ ಕೃಷಿಕ. ನನ್ನ ತಂದೆ ಕೂಡ ಕೃಷಿ ಮಾಡ್ತಾಯಿದ್ದರು. ಹಾಗೆ ನಾನು ಶಾಲೆಗೆ ಹೋಗುವಾಗ ಎಲ್ಲರೂ ನನ್ನನ್ನು ಶಾಲೆಗೆ ಕರ್ಕೊಂಡು ಹೋಗಿದ್ರು. ಆದರೆ ತಂದೆ ಮಾತ್ರ ನನ್ನನ್ನು ಒಟ್ಟಿಗೆ ನಿಲ್ಲಿಸ್ತಿದ್ರು, ನೀನು ಶಾಲೆಗೆ ಹೋಗಬೇಡ, ಕೆಲಸ ಮಾಡು ಅಂತೇಳಿ. ಆವಾಗ ನನಗೆ ತಂದೆಯಿಂದ ತುಂಬ ಪ್ರೀತಿ ಆಗ್ತಾಯಿತ್ತು. ಆವಾಗ ಶಾಲೆ ಎಲ್ಲ ಬಿಟ್ಟು ನಾನು ಹೋಗ್ತಾ ಇರಲಿಲ್ಲ ಶಾಲೆಗೆ. 4ನೇ ತರಗತಿ ಹೋಗಿದೆ ಅಷ್ಟೇ. ಆದಮೇಲೆ ನಾನು ಕೃಷಿ ಮಾಡ್ತಾಯಿದ್ದೆ. ಆವಾಗ ಕೃಷಿ ಮಾಡುವಾಗ ತಂದೆಗೆ ಮದ್ದು ಬಿಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಯಿತು. ಆವಾಗ ಅವರು ತುಂಬ ಪ್ರಾಬ್ಲಮ್ ಆಯಿತು. ಆವಾಗ ನಾನು ಒಂದು ಟ್ರೀ ಸೈಕಲ್ ಅಂತ ಕಂಡುಹುಡುಕಿದೆ ಅಂದರೆ ನಾನೇ ಸ್ವಂತ ಪ್ರಯತ್ನ ಮಾಡಿ ಒಂದು 4 ವರ್ಷ ಪ್ರಯತ್ನ ಮಾಡಿ ಮತ್ತೆ ಸಕ್ಸಸ್ ಆಯಿತು.
ಮತ್ತು ನಾನೇ ಮದ್ದು ಬಿಡಲಿಕ್ಕೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಹಾಗೆ ನನ್ನ ವಿಷಯ. ಹಾಗೆ ನಮ್ಮದು ಚಾರ್ವಕ ಗ್ರಾಮ, ಕಾಪಿನಕಾಡು ಮನೆ ಆಗ್ತದೆ. ನಮ್ಮದು ಕ್ವಾಲಿಟಿ ಒಳ್ಳೆದಿದ್ದರೆ ಎಲ್ಲಿಂದ ಬೇಕಾದರೂ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಈಗ ನಮ್ಮದು ಕಾಡು ಪ್ರದೇಶ, ಕಾಪಿನಕಾಡು ಅಂತ ಹೇಳಿದರೆ ಅಲ್ಲಿ ತುಂಬ ಇದು ಇರ್ತದೆ, ರೋಡ್ ಕೂಡ ಸರಿ ಇಲ್ಲ ನಮ್ಮದು. ಅಲ್ಲಿಗೆ ಕೂಡ ನಮ್ಮನ್ನು ಈಗ ಹುಡ್ಕೊಂಡು ಬರ್ತಾರೆ. ಈಗ ನಮ್ಮ ಬಿಸ್ನೆಸ್ ತೊಂದರೆ ಇಲ್ಲ, ಒಳ್ಳೆಯಾಗಿ ನಡೀತಾ ಉಂಟು. ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಮುಳಿಯ ಜ್ಯುವೆಲರ್ಸ್ ಹಾಗೂ ನಮ್ಮ ಕುಂಚ ಇವರಿಗೂ ಧನ್ಯವಾದಗಳನ್ನು ಕೋರುತ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ಅವರು ಯಂತ್ರ ಮಾತ್ರ, ಅಡಿಕೆ ಏರುವ ಮರ ಯಂತ್ರ ಮಾತ್ರ ಅಲ್ಲ, ಅಡಿಕೆ ಸುಳಿಯುವ ಯಂತ್ರವನ್ನು ಕೂಡ ಅವರು ಮಾಡಿದ್ದಾರೆ. ಸರಳವಾಗಿ, ತುಂಬ ಖರ್ಚಿಲ್ಲ, ಸರಳವಾಗಿ ಒಂದು ಯಂತ್ರವನ್ನು ಕೂಡ ಅವರು ಮಾಡಿದ್ದಾರೆ. ಸಂವಾದ ಮೂಲಕ ಅವರು ಮಾತಾಡ್ಯಾರು. ಇನ್ನೊಂದೇನೆಂದರೆ, ಯಾವಾಗಲೂ ಆವಿಷ್ಕಾರಗಳು ಆಗುವುದು ಅನಿವಾರ್ಯತೆ ಸೃಷ್ಟಿಯಾದಾಗ ಅಂತ. ಬಹುಶಃ ಒಬ್ಬ ಹಳ್ಳಿಯಲ್ಲಿ ಒಬ್ಬ ಆವಿಷ್ಕಾರ ಹೇಗೆ ಮಾಡಿದ ಅನ್ನೋದನ್ನು ನಾವು ಕೃಷಿಕರೆಲ್ಲರೂ ಗಮನಿಸಬೇಕು. ಅವರ ತಂದೆ ಮದ್ದು ಬಿಡಲಿಕ್ಕೆ ಹೋಗ್ತಾಯಿದ್ದರು, ಅವರ ತಂದೆಗೆ ಸಮಸ್ಯೆ ಆಯಿತು, ಅವರ ಮಗ ಮರ ಏರುವ ಯಂತ್ರವನ್ನು ಅವರು ಆವಿಷ್ಕಾರ ಮಾಡಿದರು. ಬಹುಶಃ ಒಂದು ಅನಿವಾರ್ಯತೆ ಹೇಗೆ ಒಂದು ಕೃಷಿಯಲ್ಲಿ ಒಂದು ವಸ್ತುವನ್ನು ಆವಿಷ್ಕಾರ ಮಾಡಲಿಕ್ಕೆ ಕಾರಣ ಆಗ್ತಾರೆ ಅನ್ನೋದಕ್ಕೆ ಭಾಸ್ಕರ ಗೌಡವರು ನಮ್ಮೂರಿನೊಬ್ಬ ಯುವಕ ಕಾರಣ ಆಗ್ತಾನಂತ ಹೇಳ್ತಾ ಸಂವಾದವನ್ನು ಈಗ ಇಬ್ಬರು ಮಾತಾಡಿದ್ದಾರೆ. ಇಲ್ಲಿ ಸಂವಾದವನ್ನು ಮಾಡಿ ಮುಂದೆ ಮತ್ತೆ 3 ಜನ ಮಾತಾಡೋದು ಒಳ್ಳೆಯದಂತ ಅನ್ನಿಸ್ತಾರೆ. ಈ ವೇದಿಕೆಯಲ್ಲಿ ಮುಂದೆ ಇರುವಂತಹ ಕೃಷಿಕರು ಯಾರು ಕೂಡ ಮಾತಾಡ್ಬೋದು. ಇಲ್ಲಿ ಮೈಕ್ ಇದೆ, ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಇವರಿಬ್ಬರ ಜೊತೆ ಈಗ ಸಂವಾದವನ್ನು ಮಾಡೋಣ. ನಿಮ್ಮ ಹೆಸರನ್ನು ಹೇಳಿ ಮತ್ತು ಯಾರಿಗೆ ಪ್ರಶ್ನೆ ಅಂತ ಹೇಳಿ. LIC ಅಡ್ವೈಸರ್. ನಾನು ಪಪ್ಪಾಯ ಯಾವ ನಮ್ಮನೆ ಪಪ್ಪಾಯನ್ನು ಬೆಳೆದಿದ್ರಿ ಅಂತ ಅವ್ರ ಹತ್ರ ಕೇಳ್ತಾ ಇರೋದು. ರೆಡ್ ಲೇಡಿ ಪಪ್ಪಾಯ ಅದು ಈ ಆ್ಯಕ್ಚುಲಿ ಫಸ್ಟಿಗೆ ಶುರು ಮಾಡಿದ ರೆಡ್ ಲೇಡಿ ಆದರೂ ಅದೀಗ ಕ್ರಾಸ್ ಆಗಿ ಎಲ್ಲ ಏನೆಲ್ಲ ಮಿಕ್ಸ್ ಆಗಿದೆ. ಆದರೂ ಸಹ ರುಚಿ ಸೂಪರ್ ಇದೆ ಅದು. ಅಂದರೆ ಅದು ರೆಡ್ ಲೇಡಿ ಅಂತ ತೆಕ್ಕೊಂಡು ಬಂದರೂ ಕೂಡ ಅದೇನೋ ಪರಾಗಸ್ಪರ್ಶ ನಮ್ಮ ಈಚೆದಿದ್ದಾಗಿ ಮಿಕ್ಸ್ ಆಗಿ ಏನೆಲ್ಲ ಆಗ್ತದೆ. 90% ರೆಡ್ ಲೇಡಿ, ಒಂದು 10% ಬಾಕಿ ಇದೆಲ್ಲ ಇರ್ಬೋದು. ಆದರೆ ರೆಡ್ ಲೇಡಿಯಿಂದಲೂ ಒಳ್ಳೆಯದು ನಮ್ಮ ಊರ ಪಪ್ಪಾಯವೇ. ಆ ಹೊಟ್ಟೆಗೂ ಕರುಳಿಗೂ ಎಲ್ಲದೂ ಒಳ್ಳೆಯದು. ನಮ್ಮ ಆ ಹಳದಿ 1000 ಬಿತ್ತಿರುವ ಆ ಒಂದು ಹಳದಿ ಪಪ್ಪಾಯವೇ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದ, ರುಚಿಯ ದೃಷ್ಟಿಯಿಂದ. ಮತ್ತು ಈಗ ಎಲ್ಲರಿಗೂ ಶೋ, ಆದ್ದರಿಂದ ಕೆಂಪು ಪಪ್ಪಾಯವನ್ನು ರೆಡ್ ಲೇಡಿಯನ್ನು ಎಲ್ಲರೂ ಅಡಾಪ್ಟ್ ಮಾಡ್ತಾರೆ. ತಗ್ಗಿನಲ್ಲಿ ಆಗ್ತದೆ, ಅದು ಹೈಟ್ ಹೋಗೋದಿಲ್ಲ. ನಮ್ಮ ಊರ ಹಳದಿ ಪಪ್ಪಾಯ ಆದರೆ ಹೈಟ್ ಹೋಗ್ತದೆ. ಹೀಗೆಲ್ಲ ಸಮಸ್ಯೆಗಳಿದೆ. ಅದರ ರುಚಿ ಮಾತ್ರ ಹಳದಿ ಪಪ್ಪಾಯು, ಅದಕ್ಕೂ ಸಹ ಡಿಮಾಂಡ್ ಇದೆ. ನೀವು ಬೆಳೆದ್ರೆ ಧಾರಾಳ ಮಾರಾಟ ಮಾಡ್ಬೋದು. ಅದು ಸಸಿಗಳಲ್ಲಿ ಸಿಗ್ತದೆ ನಿಮಗೆ ಈಗ ರೆಡ್ ಉಳ್ಳಾಲ ಹಾರ್ಟಿಕಲ್ಚರಲ್ಲಿ, ನಿಮಗೆ ಇಲ್ಲಿ ನಿಯರೆಸ್ಟು ಉಳ್ಳಾಲ ಹಾರ್ಟಿಕಲ್ಚರು, ಅಲ್ಲಿ ಬಹಳ ಕಡಿಮೆ ದರದಲ್ಲಿ ಸಿಗ್ತದೆ. ನಾನು ಈಗ ಸದ್ಯ ಒಂದು 50-60 ಗಿಡ ತಂದಿದ್ದೇನೆ, ಎಲ್ಲ ಒಳ್ಳೆಯ ಬಂದಿದೆ. ಒಂದೇ ತೊಂದರೆ ಅದರಲ್ಲಿ, ಸಸಿ ನೆಡುವಾಗ ಸುತ್ತಲೊಂದು ಸಣ್ಣ ಫೆನ್ಸ್ ಮಾಡಬೇಕು, ಗ್ರೀನ್ ಶೇಡ್ ನೆಟ್ಟಲ್ಲಿ. ಇಲ್ಲದಿದ್ದರೆ ಅದು ನವಿಲ ಹಂದಿಯ ಬಂದು ಅದನ್ನು ಮುರಿದಾಗ್ತದೆ. ಈ ಗ್ರೀನ್ ನೆಟ್ ಕಟ್ಟಿ ಅದರ ಏರ್ಪಾಡಾದ ನಂತರ ನಟ್ಟರೆ ಸಾಕು, ಇಲ್ಲದಿದ್ದರೆ ಅದು ಉಳಿಯೋದಿಲ್ಲ. ಹಾರ್ಟಿಕಲ್ಚರಲ್ಲಿ ಒಳ್ಳೆ ಗಿಡ ಸಿಗ್ತದೆ, ನರ್ಸರಿಯಿಂದ ತೆಗಿಬೇಡಿ, ಕಾಸ್ಟ್ಲಿ ಕೂಡ, ರಿಲಯಬಲ್ ಅಲ್ಲ. ಓಕೆ, ಥ್ಯಾಂಕ್ ಯು. ಬೆಳೀತಾ ಇದ್ರಲ್ಲ ಸರ್, ಅಗ್ರಿಕಲ್ಚರ್ ಸಿಸ್ಟಮ್ ಅಂತ. ಈಗ ರೆಡ್ ಲೇಡಿ ಪಪ್ಪಾಯವನ್ನೇ ಬೆಳೆಯಿರಿ ನಿಮಗೆ. ಹೌದೌದು, ಆದರೆ ಅದಕ್ಕೆ ಆ ಮಣ್ಣಿನ ಗುಣ ಯಾವ ಥರ ಇರಬೇಕು ಮತ್ತು ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಟಿಶ್ಯೂ ಕಲ್ಚರಲ್ಲಿ? ಅದೇ, ಅದು ತುಂಬ ಕಾಂಪ್ಲಿಕೇಟೆಡ್ ಕೃಷಿ ಅಂದರೆ ಪಪ್ಪಾಯ. ಅಂದರೆ ನೀರು ಹೆಚ್ಚಾದರೂ ಆಗೋದಿಲ್ಲ, ಕಡಿಮೆ ಆದರೂ ಆಗೋದಿಲ್ಲ. ಅದು ಏರುಗುಪ್ಪೆ ಮಾಡಿ ನಡುವ ಕ್ರಮ. ಈಗ ಸಾವಯವ ಕೃಷಿಯಲ್ಲಿ ಅದನ್ನು ಬೆಳಿಬೇಕಾದ್ರೆ ಅದಕ್ಕಿರುವಂಥ ಕ್ರೈಟೀರಿಯಾಗಳು ಯಾವ ಸರ್? ಅಂದರೆ ಮಣ್ಣು ಫಸ್ಟು ನೋಡಿಕೊಳ್ಳಿ, ಏರುಗುಪ್ಪೆ ಮಾಡಿ ಆ ನಡುವಾಗಲೇ ನೀವು ಅದಕ್ಕೆ ಸಾವಯವ ಏನೆಲ್ಲ ಹಾಕ್ತಿರೋದು ಮಣ್ಣಿಗೆ ಮಿಕ್ಸ್ ಮಾಡಿ ಒಂದು 15 ದಿವಸ ಮೊದಲು ಕುಮ್ಮಾಯವ ಸುಣ್ಣವ ಹಾಕಿ ಅದನ್ನು ರೆಡಿ ಮಾಡಿಕೊಂಡಿಟ್ಟು, ಮತ್ತು ಯಾವಾಗಲೂ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಿ. ಬುಡದಲ್ಲಿ ನೀರು ನಿಂತರೆ ಹೋಯ್ತದು. ಸಣ್ಣ ಗಾಯ ಆದರೂ ಹೋಯಿತು. ಈ ನಾವು ಮಣ್ಣು ಹಾಕುವಾಗ ಅಥವಾ ಗೊಬ್ಬರ ಹಾಕುವಾಗ ಸಣ್ಣ ಗಾಯ ಆದರೆ ಸಾಕು, ಕಲ್ಲು ಬಿದ್ದರೆ ಸಾಕು, ಅದರಲ್ಲಿ ಕೊಳೆಯಲಿಕ್ಕೆ ಶುರು ಆಗುತ್ತೆ ಗಿಡ. ಆದ್ದರಿಂದ ನೀವು ಮಾಡುವಂಥ ಕ್ರಮದಲ್ಲಿ ಒಂದು ಸಣ್ಣ ಲೋಪದೋಷ ಬಂದರೆ ಅದು ತೋರಿಸ್ತದೆ ಮತ್ತೆ. ಆದ್ದರಿಂದ ಸಾವಯವ ಮಾಡಿ, ತೊಂದರೆ ಇಲ್ಲ. ಅದರಲ್ಲಿ ಗೊಬ್ಬರ ಹಾಕ್ಬೋದು, ನಿಮ್ಮ ಹಟ್ಟಿ ಗೊಬ್ಬರ ಹಾಕ್ಬೋದು ಅಥವಾ ಯಾವುದೇ ಗೊಬ್ಬರ ಹಾಕ್ಬೋದು. ಹಾಕುವಾಗ ಇರುವಂಥ ಲಾಸ್ಟ್ ಮಿನಿಟ್ಗಳು, ಅಂದರೆ ಸಣ್ಣ ಗಾಯ ಆದರೆ ಸಾಕು, ಅದು ಹೋಯ್ತದು. ನೀರು ಹೆಚ್ಚಾದರೂ ಹೋಯಿತು, ಕಡಿಮೆ ಆದರೂ ಒಳ್ಳೆಯದು ಬರೋದಿಲ್ಲ. ಈ ವರ್ಷ ನಮಗೆ ಪುಣ್ಯಕ್ಕೆ 1 ತಿಂಗಳು ಮೊದಲೇ ಮೂಡಪ್ಪ ಸೇವೆ ದಿವಸವೇ ಮಳೆ ಬಂತು ನಮ್ಮ ಏರಿಯಾದಲ್ಲೆಲ್ಲ, ಮದ್ದೂರಿನಲ್ಲಿ ಏಪ್ರಿಲ್ 5ಕ್ಕೆ. ಆದ್ದರಿಂದ ಮಳೆಯದ್ದು ಸಮಸ್ಯೆ ಆಗಲಿಲ್ಲ. ದೊಡ್ಡ ದೊಡ್ಡ ಹಣ್ಣುಗಳಿದೆ. ಇವತ್ತು ಕೊಯ್ದದ್ದು ಕೂಡ 3.5 ಕಿಲೋ 4 ಕಿಲೋದವರೆಗೆ ಹಣ್ಣು ಬಂದಿದೆ. ಈಗ ಅದು ಪಿಟ್ ಸಿಸ್ಟಮ್ ಮಾಡೋದು ಒಳ್ಳೆಯದಾ ಅಲ್ಲ ಬೆಡ್ ಸಿಸ್ಟಮ್ ಮಾಡೋದು ಒಳ್ಳೆಯದಾ? ಬೆಡ್ ಸಿಸ್ಟಮೇ ಒಳ್ಳೆಯದು. ಪಿಟ್ಟು ಮಾಡಿದರೆ ಮಳೆಗಾಲದಲ್ಲಿ ನೀರು ನಿಲ್ತದೆ. ನಮ್ಮ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ ಬರುವ ಸಮಯ ಜೂನು, ಜುಲೈ, ಆಗಸ್ಟ್ 3 ತಿಂಗಳಲ್ಲಿ ಈ ಪಿಟ್ಟು ಮಾಡಿದ ಕೂಡಲೇ ಅಲ್ಲಿ ನೀರು ನಿಲ್ತದೆ. ಅದರಿಂದ ಹೆಚ್ಚು ಪಿಟ್ನ ಇದಕ್ಕೆ ಹೋಗಬೇಡಿ, ಏರ್ಗುಪ್ಪೆ ಮಾಡಿ.
ಇನ್ನೊಂದು ಪ್ರಶ್ನೆ, ನೀವು ಯಂತ್ರ ಸ್ಟಾರ್ಟ್ ಮಾಡಿದ್ರಿ, ಹೌದು. ಈ ಯಂತ್ರವನ್ನು ನೀವೇ ಮಾಡ್ತೀರಾ ಅಥವಾ ನೀವು ಅದನ್ನು ಒಂದು ಇಂಡಸ್ಟ್ರಿಯಾಗೆ ಮಾಡಿದ್ರಾ ಅಂತ? ಈಗ 2 ಯಂತ್ರ ಇದೆ, ಒಂದು ಅಡಿಕೆ ಮರ ಹತ್ತುವಂಥದ್ದು, ಸುಲಿಯುವಂಥದ್ದು. ನಾವು ಈಗ ಮಾಡ್ತಿರೋದು ಮನೆಯಲ್ಲಿ ಮಾಡ್ತಿರೋದು, ಕೆಲಸದವರು ಇದ್ದಾರೆ, ಅವ್ರು ಮಾಡ್ತಾರೆ. ಐಡಿಯಾ ಎಲ್ಲ ನಾವೇ ಕೊಟ್ಟು ಟೆಸ್ಟ್ ಎಲ್ಲ ಮಾಡಿ. ಎಷ್ಟು ಜನ ಇದ್ದಾರೆ? 3 ಜನ ಕೆಲಸಕ್ಕೆ. 3 ಜನ ಕೆಲಸ ಮಾಡ್ತಾರೆ. ಯಂತ್ರ ಮಾಡುವವರೇ ಇದ್ದಾರೆ. ಒಳ್ಳೆ ಡಿಮಾಂಡ್ ಮಂಗಳೂರು ಕಡೆಯಿಂದಲ್ಲ, ಅಲ್ಲ ಬೇರೆ ಊರಿಂದ ಸಹ ಬರ್ತಾ ಉಂಟಾ? ಎಲ್ಲ ಯೂಟ್ಯೂಬ್ ಮುಖಾಂತರ ಎಲ್ಲ ಆರ್ಡರ್ ಎಲ್ಲ ಬರ್ತದೆ, ಅದರ ಮುಖಾಂತರ ನಾವು ಸೇಲ್ ಮಾಡ್ತಿರೋದು. ಈಗ ಇಲ್ಲಿ ಈಗ ಎಲ್ಲರೂ ಕೂಡ ಪಪ್ಪಾಯಿಯನ್ನು ಬೆಳೆದರೆ ಮಾರುಕಟ್ಟೆ ಸಾಧ್ಯ ಉಂಟಾ? ಅಷ್ಟು ಡಿಮಾಂಡ್ ಅಂದರೆ ಮಾರುಕಟ್ಟೆಯನ್ನು ನಾವು ಉದ್ಯಮದ ನೆಲೆಯಲ್ಲಿ ನೋಡಿದರೆ ಮಾರುಕಟ್ಟೆಗೆ ಅಷ್ಟು ವಿಸ್ತಾರವಾದಂತಹ ಮಾರುಕಟ್ಟೆ ವ್ಯವಸ್ಥೆಗಳು ಸಾಧ್ಯತೆ ಇದೆಯಾ? ಇಲ್ಲಿ ಬರುವುದೆಲ್ಲ ಈಗ ಘಾಟಿ ಪ್ರದೇಶ ಇದ್ದ ಶಿವಮೊಗ್ಗ ಸೈಡೋ ಇಲ್ಲದ್ರೆ ಈ ಸೈಡ್ ಹಾಸನ ಸೈಡಿಂದ ಬರೋದು, ಅದೆಲ್ಲ ಸ್ಟಾಪ್ ಆದೀತು. ಅಂದರೆ ಚಾನ್ಸಸ್ ತುಂಬ ಇದೆ. ಈ 1 ತಿಂಗಳು ಮಾತ್ರ ಸ್ವಲ್ಪ ರೆಸಿಷನ್ ಅಂತ ಹೇಳ್ಬೋದು. ಅಂದರೆ ಈ ಮಾವಿನ ಹಣ್ಣಿನ ಹಲಸಿನ ಹಣ್ಣಿನ ಕಾಲದಲ್ಲಿ ವ್ಯಾಪಾರ ಸ್ವಲ್ಪ ಡಲ್ ಇರ್ತದೆ. ಅಲ್ಲದೆ ಮೊನ್ನೆವರೆಗೆ ಏಪ್ರಿಲ್ 15ರವರೆಗೂ ಪಪ್ಪಾಯಕ್ಕೆ ಡಿಮಾಂಡ್ ಇತ್ತು. ಈಗ ಮಾವಿನ ಹಣ್ಣು ಸಿಕ್ಕಾಬಟ್ಟೆ ಬರಲಿಕ್ಕೆ ಶುರುವಾಗಿ, ಅದು ಕ್ರೇಜಿ ಇರಲಿ, ಯಾಕೆಂದರೆ ಮಾವಿನ ಹಣ್ಣು ಸಹ ಒಳ್ಳೆ ಹಣ್ಣೆ. ಅದು ಆ 1 ತಿಂಗಳು 1.5 ತಿಂಗಳು ಮಾತ್ರ ರೆಸಿಷನ್, ಮತ್ತು ಸರಿಯಾಗ್ತದೆ. ಮಹೇಶಣ್ಣ ಕೇಳಿದ ಪ್ರಶ್ನೆ ಸರಿಯಾಗಿ ಉಂಟು. ಅಂದರೆ ಡಿಮಾಂಡ್ ಇದೆ, ಏನೂ ತೊಂದರೆ ಇಲ್ಲ, ಬೆಳಿಬಹುದು. ಆ 1.5 ತಿಂಗಳು ಮಾತ್ರ ಸ್ವಲ್ಪ ಡಲ್ಲು. ಅಲ್ಲ, ಈಗ ಅಡಿಕೆಗೆ ಉಪಬೆಳೆಯಾಗಿ ಅಡಿಕೆ ಜೊತೆ ಇನ್ನೊಂದು ಬೆಳೆ ಬೇಕು ಅಂತ ಹೇಳುವಂಥದ್ದು ಈಗ ಎಲ್ಲ ಕಡೆ ಚರ್ಚೆ ಆಗುವಂಥ ವಿಷಯ. ಈ ಸಂದರ್ಭದಲ್ಲಿ ನಾವು ಪಪ್ಪಾಯಿ ಬೆಳೆಯನ್ನು ಬೆಳೆದ್ರೆ ಅದನ್ನು ಮಾರುಕಟ್ಟೆ ಹೇಗೆ ಅಂತ ಹೇಳಿ ಒಂದು ಪ್ರಶ್ನೆ. ಇನ್ನೊಂದೇನೆಂದರೆ, ಈಗ ನೀವು ಹೇಳಿದ ಹಾಗೆ ಆ ಸಮಯವನ್ನು ನೋಡಿಕೊಂಡು ಅದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಈಗ ಈ ಟೈಮಲ್ಲಿ ನಮಗೆ ಮಾರುಕಟ್ಟೆ ಬೇಡಿಕೆ ಇಲ್ಲ ಅಂತಾದರೆ ನಾವು 1 ತಿಂಗಳ ಮೊದಲೇ ನಾಟಿ ಮಾಡಿ ಅಥವಾ ಆ ಸಮಯದಲ್ಲಿ ಏನು ಮಾಡ್ಬೋದು ಅಂತ, ಆ ಸಮಯವನ್ನು ಹೊಂದಾಣಿಕೆಯನ್ನು ಹೇಗೆ ಮಾಡ್ಬೋದು ಅಂತ. ಕರೆಕ್ಟ್ 6 ತಿಂಗಳಿಗೆ ಹಣ್ಣು ಕೊಯ್ಲಿಕ್ಕೆ ಶುರುವಾಗ್ತದೆ. ನಾಟಿ ಮಾಡಿದ 6 ತಿಂಗಳಿಗೆ ಅದು ಕೊಯ್ಲಿಕ್ಕೆ ಸಿಗ್ತದೆ ರೆಡ್ ಲೇಡಿ ಪಪ್ಪಾಯ. ಆದರೆ ಹೆಚ್ಚಾಗಿ ನೋಡಿ, ರಂಜಾನ್ ಆ ತಿಂಗಳು ಉಂಟಲ್ಲ, ಅದು ಹೈಯೆಸ್ಟ್ ಡಿಮಾಂಡ್ ಇರುವ ಸಮಯ. ಆ ದಿವಸ ನೀವು ಎಂತ ಕೊಟ್ಟರೂ ಹೋಗ್ತದೆ ಹಣ್ಣುಗಳಲ್ಲಿ. ಅದರಲ್ಲಿ ಪಪ್ಪಾಯ ಅಂತೂ ಹೈಯೆಸ್ಟ್. ಅವರಿಗೆ ಜ್ಯೂಸ್ ಮಾಡಲಿಕ್ಕೆ ಅದಕ್ಕೆಲ್ಲ ಬೇಕಾಗ್ತದೆ. ಆದ್ದರಿಂದ ಆ ರಂಜಾನ್ ತಿಂಗಳಿಗೆ ಸರಿ 6 ತಿಂಗಳು ಮೊದಲು ನೀವು ನಾಟಿ ಮಾಡಿದರೆ ಆ 1 ತಿಂಗಳಲ್ಲಿ ನಿಮ್ಮ ಎಲ್ಲ ಪ್ರಾಫಿಟ್ ಬಂದಾಗಿರ್ತದೆ ಅಂತ ಒಂದನ್ನು ಐಡಿಯಾ ಮಾಡಿಕೊಂಡು ಹೋಗಬೇಕು. ಅದೆಲ್ಲ ಮುಂದೆ ಹೋಗೋಗೊತ್ತಾಗ್ತದೆ. ಆದರೆ ಅಡಿಕೆಗೆ ಒಂದು ಪರ್ಯಾಯ ಬೇಕೇ ಬೇಕು. ಯಾವಾಗ ಬೇಕಾದರೂ ಅಡಿಕೆ ಮಾರ್ಕೆಟು ಬೀಳುವ ಚಾನ್ಸಸ್ ಉಂಟು. ನಾನು ಸಹ ಅಡಿಕೆ ಕೃಷಿಕನೇ. ಅದರ ಜೊತೆಗೆ ನಾನು ಹೇಳೋದು, ಅಡಿಕೆ ಕೃಷಿಯೂ ಮಾಡ್ತಾ ಇದ್ದೇನೆ, ಪಪ್ಪಾಯ ಉಂಟು, ಪೈನಾಪಲ್ ಉಂಟು. ಆದರೆ ಇದಕ್ಕೆ ಇಳಿದದ್ದು ಈಗ ಮತ್ತೊಂದು ಸ್ಟೆಪ್ಪಿಗೂ ಕೂಡ ಹೋಗಿದ್ದೇನೆ. ಹಲಸಿನ ಗಿಡ 45 ಗಿಡ, ಬೇರೆ ಬೇರೆ ವೆರೈಟಿ ಹಲಸಿನ ಗಿಡ ಹಾಕಿದ್ದೇನೆ. ಇದೇ ಕಾರಣದಿಂದ. ಅಂದರೆ ಅಡಿಕೆಗೆ ಏನೋ ಒಂದು ಸಂಶಯ ನನಗೆ ಕಾಣ್ತಾ ಉಂಟು, ಮಹೇಶಣ್ಣ ಹೇಳಿದ ಹಾಗೆ. ಅಂದರೆ ಇದೆಲ್ಲ ಪರ್ಯಾಯ ಬೆಳೆಯದಿದ್ದರೆ ಕಷ್ಟವೋ ಅಂತೇಳಿ ಬೇರೆ ಬೇರೆ ಥರದ ಹಲಸಿನ ಗಿಡಗಳು, ಒಂದನ್ನೇ ರಂಬುಟಾನು, ಇಂಥದನ್ನೆಲ್ಲ ಮಾಡಬೇಕು. ಬರೀ ಪಪ್ಪಾಯ ಮಾತ್ರ ಅಲ್ಲ. ಹಾಗೆ ಮಾಡಿದರೆ ಖಂಡಿತ ಸಾಧ್ಯತೆ ಉಂಟು. ಪಪ್ಪಾಯ ಮಾಡಿ ಸೋಲಿಕ್ಕೆ ಇಲ್ಲಾಳಿ ನನ್ನ ಅಭಿಪ್ರಾಯ. ಎಲ್ಲ ಮಾರ್ಕೆಟಲ್ಲಿ, ಪುತ್ತೂರಾದರೂ ಮಂಗಳೂರಾದರೂ ಕಾಸರಗೋಡಾದರೂ ಎಲ್ಲ ಕಡೆ ಖರೀದಿಸುವವರಿದ್ದಾರೆ. ನೀವೇ ಮಾರಿದರೆ ಇನ್ನೂ ಹೆಚ್ಚು ಲಾಭ ಆದೀತು ಹೇಳಿ ಅಷ್ಟು. ಈಗ ನಮಗೆ ನೀವು ಅದರ ರಸ್ತೆ ಬದಿಯಲ್ಲಿ ಬಂದು ಮಾರಾಟ ಮಾಡ್ತೀರಿ. ಈಗ ತುಂಬ ಜನರಿಗೆ ನೀವು ಹಾಗೆ ಹೇಳಿದಿರಿ, ಒಂದು ಕೀಳರಿಮೆ ಇರ್ತದೆ. ಅಂದರೆ ನಾನು ಹೇಗೆ ಮಾರಾಟ ಮಾಡೋದು ಅಂತ, ಅಥವಾ ರೇಟನ್ನು ಹೇಳೋದು ಹೇಗೆ. ಈಗ ಮುಖ್ಯವಾಗಿ ಕೃಷಿಕರಿಗೆ ಇರೋದು ರೇಟನ್ನು ಹೇಳೋದು ಹೇಗೆ ಅಂತ. ಈಗ ನನ್ನ ರೇಟನ್ನು ನಾನು ಫಿಕ್ಸ್ ಮಾಡೋದು ಹೇಗೆ ಅಂತ ನಮಗೆ ಬೇರೆ ಎಲ್ಲ ಉತ್ಪನ್ನಗಳನ್ನ ಅವರೇ ಫಿಕ್ಸ್ ಮಾಡ್ತಾರೆ. ನಮಗೆ ನಾವು ರೇಟನ್ನು ಫಿಕ್ಸ್ ಮಾಡೋದು ಹೇಗೆ ಅಂತ ಈ ಟೆಕ್ನಿಕ್ ಹೇಗೆ. ಮತ್ತು ನೀವು ರಸ್ತೆ ಬದಿಯಲ್ಲಿ ನಿಂತು ಬಂದು ಮಾರಾಟ ಮಾಡುವಾಗ ಅಥವಾ ನಿಮ್ಮ ಸರಳವಾಗಿ ಮಾರಾಟ ಮಾಡುವಾಗ ನಿಮಗೆ ಟೀಕೆಗಳು ಅಥವಾ ನಿಮ್ಮನ್ನು ವ್ಯಂಗ್ಯ ಬರಲಿ, ಇದನ್ನು ಹೇಗೆ ಫೇಸ್ ಮಾಡಿದಿರಿ? ನಮಗೆ ಇದೆರಡು ಕೂಡ ಅಗತ್ಯವಾದ ಇವತ್ತು ಕೃಷಿಕರಿಗೆ. ಅದೇ ನಿಜವಾಗಿ ಕೀಳರಿಮೆ ಬರುವಂತಹ ಕಸ್ಟಮರ್ಗಳಿರ್ತಾರೆ. ಒಂದು 80% ಒಳ್ಳೆ ಕಸ್ಟಮರೇ ಇರ್ತಾರೆ. ಒಂದು 20% ಟೀಕೆ ಮಾಡಲಿಕ್ಕೆ ಹೇಳಿಯೇ ಬರುವುದು. ಅವರು ಬಂದು ನಮ್ಮನ್ನು ಇನ್ನಿಲ್ಲದ ಹಾಗೆ ಟೀಕೆ ಮಾಡ್ತಾರೆ. ಅದು ಏನು ಅಂದರೆ, ಇನ್ನು ನಾಳೆಯಿಂದ ರೋಡ್ ಸೈಡ್ ವ್ಯಾಪಾರ ಬೇಡ, ಮನೆಯಲ್ಲೇ ಅಡಿಕೆ ಹೆಕ್ಕಿಕೊಂಡು ಕೂತ್ಕೊಳ್ಳೋ, ಅದನ್ನು ಸುಲಿದು ಮಾರುವ ಅಂತ ಹೇಳಿ ಕಾಣ್ತದೆ. ಆದರೆ ಆ 80% ಒಳ್ಳೆಯ ನಮ್ಮ ಗ್ರಾಹಕರು ಬರ್ತಾರಲ್ಲ, ಅವರನ್ನು ನೋಡಿಕೊಂಡು ಮರುದಿವಸ ಪುನಃ ಹೋಗೋದು. ಎಲ್ಲ ದಿವಸ ಹಾಗೆ ಇರುವುದಿಲ್ಲ. ಆದರೂ ಸಹ ನನ್ನ ಅನುಭವದಲ್ಲಿ ಒಂದು 20% ನಮ್ಮನ್ನು ಗಟ್ಟಿ ಮಾಡುವವರು ಇರ್ತಾರೆ ಹೇಳಿ. ಅವರು ಏನೆಲ್ಲ ಹೇಳ್ತಾರೆ ಅಂದರೆ, ಅಲ್ಲಿ ಅಷ್ಟು ಕಡಿಮೆಗೆ ಉಂಟು, ಮಾಲಲ್ಲಿ ಅಷ್ಟು ಉಂಟು. ಅಂದರೆ ನಮ್ಮ ಕಾಸರಗೋಡು ನೋಡಿ, ಇದು ಅಂಬಾನಿಯನ್ನು ಅದಾನಿಯನ್ನು ಎದುರಿಸಿದ ನಾಡು ನಮ್ಮ ಕೇರಳ. ಅಲ್ಲಿ ಅವರು ಹೇಳ್ತಾರೆ ರಿಲಯನ್ಸಲ್ಲಿ ಕಡಿಮೆಗೆ ಉಂಟು ಹೇಳಿ. ರಿಲಯನ್ಸಿನ ಜನ ಅಂಬಾನಿ ಅಂತೇಳಿ ಅವ್ರಿಗೆ ಗೊತ್ತಿದ್ದು ಕೂಡ ಅಂಬಾನಿಯನ್ನು ಒಂದು ಕಡೆ ವಿರೋಧಿಸ್ತಾರೆ, ಜೊತೆಗೆ ರಿಲಯನ್ಸಲ್ಲಿ ಕಡಿಮೆ ಉಂಟು ಅಂತೇಳಿ ಹೇಳ್ತಾರೆ. ಇವರು ನೋಡಿ, ಇವರ ಆ 2 ಮುಖಗಳನ್ನು ಅವರು ತೋರಿಸ್ತಾ ಇರ್ತಾರೆ. ಆಗ ಏನೆಲ್ಲ ಕಾಣ್ತದೆ. ಮೊನ್ನೆ ಸದ್ಯ ಈ ರೇಟ್ ಫಿಕ್ಸ್ ಮಾಡೋದು ಹೇಗೆ ಅಂತೇಳಿ ಮಹೇಶಣ್ಣ ಕೇಳಿದ್ದಕ್ಕೆ,
ಹಲಸಿನ ಹಣ್ಣು ಯಾವ ಮಾರ್ಕೆಟಲ್ಲಿಯೂ ರೇಟ್ ಇಲ್ಲ. ಅಂದರೆ ಮಾರೋರು ಯಾರಿಲ್ಲ ಹಲಸಿನ ಹಣ್ಣನ್ನು. ಈಗ ಬ್ಯಾಂಗ್ಳೂರಲ್ಲಿ ಇರ್ಬೋದು ಅಥವಾ ಬಾಂಬೆಯಲ್ಲಿ ಇರ್ಬೋದು, ಚೆನ್ನೈಯಲ್ಲಿ ಇರ್ಬೋದು, ಈ ಕಾಸರಗೋಡು, ಕುಂಬಳೆ ಇಂಥ ಹಳ್ಳಿ ಪ್ರದೇಶದಲ್ಲಿ ಹಲಸಿನ ಹಣ್ಣಿಗೆ ರೇಟ್ ಫಿಕ್ಸ್ ಮಾಡೋದು ಹೇಗೆ? ಆಗ ಒಂದು ಆಲೋಚನೆ ಮಾಡಿ ಹೇಗೆ ಮಾಡೋದು, ಒಂದು ಇಷ್ಟು ಒಂದು 200 ರುಪೀಸ್ ಅಂತ ನನ್ನ ಶ್ರಮ, 1 ಗಂಟೆ 1.5 ಗಂಟೆ ಅದನ್ನು ಸುಲಿಲಿಕ್ಕೆ, ತೋಟಕ್ಕೆ ಹೋಗಿ ತರಲಿಕ್ಕೆ, ಇದನ್ನೆಲ್ಲ ಲೆಕ್ಕ ಮಾಡಿ ಒಂದು 5 ಕಿಲೋ ಇದ್ದರೆ 1000 ರೂಪಾಯಿ ಆಯಿತು. ಆಗ ಒಂದು 200 ರೂಪಾಯಿ ಇಡುವ ಅಂತೇಳಿ ಹೀಗೆ ಇಟ್ಟು ಒಂದು ಇದರಲ್ಲಿ ಹೋದ. ಈಗ ಆ ಕಾನ್ಸೆಪ್ಟು ತುಂಬ ನಡೀತಾ ಇದೆ. ಈಗ ಎಲ್ಲರೂ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. 200 ರೂಪಾಯಿಂದ ಕಡಿಮೆ ಯಾರೂ ಕೊಡೋದಿಲ್ಲ. ಆದರೆ ಅಂದಾಜಿಗೆ ನಮ್ಮ ಶ್ರಮ, ನಮ್ಮ ಲಾಭಾಂಶ ಅದನ್ನೆಲ್ಲ ಇಟ್ಟುಕೊಂಡು, ಮತ್ತು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸು ಬೇಡ, ಒಳ್ಳೆ ಹಲಸಿನ ಹಣ್ಣನ್ನೇ ಕೊಡಿ, ಜನ ಬಂದೇ ಬರ್ತಾರೆ. ಆಗ ಅಲ್ಲಿ ಒಂದು ಸ್ವಲ್ಪ ಮಹೇಶ್ ಹಣ್ಣು ಹೇಳಿದಾಗ ರೇಟ್ ಫಿಕ್ಸ್ ಮಾಡೋದು, ಪಪ್ಪಾಯಿಗಾದರೂ ಆನ್ಲೈನಲ್ಲಿ ಸಿಗ್ತದೆ, ಪೈನಾಪಲಿಗೆ ಆನ್ಲೈನು ರೇಟ್ ಸಿಗ್ತದೆ, ಹಲಸಿನ ಹಣ್ಣಿಗೆ ಎಲ್ಲಿಯೂ ರೇಟು ಸಿಕ್ಕುವುದಿಲ್ಲ, ಭಾರಿ ಕಷ್ಟ ಅಂತ ಅಂದಾಜಿಗೆ ಹೋಗೋದು. ಮಾತ್ರ ನಿಯತ್ತು ತೋರಿಸಬೇಕು ಹೇಳಿ, ಒಬ್ಬನಿಗೆ 50 ರೂಪಾಯಿಗೆ, ಒಬ್ಬನಿಗೆ 80 ರೂಪಾಯಿಗೆ, ಒಬ್ಬನಿಗೆ 200 ರೂಪಾಯಿಗೆ ಮಾರಲಿಕ್ಕೆ ಹೋಗಿದ್ರೆ ಕಷ್ಟ. ಎಲ್ಲರಿಗೂ ಒಂದೇ, ನನಗೆ ಮಾರಾಟ ಆಗೋದಿದ್ರೂ ತೊಂದರೆ ಇಲ್ಲ, ಫಸ್ಟಿಂದ ಲಾಸ್ಟ್ನವರೆಗೆ 200. ಒಂದು ನಿಮಿಷ, ಇದು ಹೀಗೆ ವ್ಯಾಪಾರದ ಬಗ್ಗೆ ಇರೋದ್ರ ಬಗ್ಗೆ ನಮ್ಮಲ್ಲಿ ಇಂಟರ್ವ್ಯೂ ಆಗುವಾಗ ನಮ್ಮ ಸ್ಟಾಫ್ಗಳಿಗೆ ಗೊತ್ತುಂಟು. ಆಫೀಸಿಗೆ ಕೆಲಸ ಬರ್ತಿದ್ರು ಸಹ ನಾನೊಂದು ಹೇಳಲಿಕ್ಕೆ ಉಂಟು, ನಮಗೆ ಮೂಲ ಆದಾಯ ಬರೋದು ವ್ಯಾಪಾರದಿಂದ. ನಾಳೆ ಅಗತ್ಯ ಬಂದರೆ ರಶ್ ಆದರೆ ಒಂದು ವ್ಯಾಪಾರಕ್ಕೆ ರೆಡಿ ಇರಬೇಕು. ನಾನು ಅಕೌಂಟ್ಸ್ ಜಾಬಿಗೆ ಬಂದದ್ದು, ನಾನು HR ಜಾಬಿಗೆ ಬಂದದ್ದು ಅಂತ ಹೇಳಲಿಕ್ಕೆ ಇಲ್ಲ. ರಶ್ ಆಯಿತು ಅಂದರೆ ಕಸ್ಟಮರು ನಮಗೆ ಅನ್ನ ಕೊಡುವವರು, ಅವರಲ್ಲಿ ಕಾಯುವ ಪ್ರಶ್ನೆ ಬರಬಾರ್ದು. ಸೊ ಆಫೀಸಿಂದ ಎಲ್ರಿಗೂ ಸಹ ಗೊತ್ತುಂಟು, ನಮ್ಮ ಆಫೀಸಿಂದ ಎಲ್ಲರೂ ಬಂದು ಅಟೆಂಡಿಂಗ್ ಮಾಡ್ತಾರೆ. ಸೊ ಈ ವ್ಯಾಪಾರ ಮಾಡೋದು ಅಂತ ಹೇಳಿದರೆ ಒಂದು ಕೀಳರಿಮೆ ಯಾಕೆ ಅಂತ ಹೇಳುವಂಥ ನನಗೆ ಇಲ್ಲಿವರೆಗೆ ಅರ್ಥ ಆಗಲಿಲ್ಲ ಆ ವಿಷಯಕ್ಕೆ. ಯಾಕೆಂತ ಹೇಳಿದರೆ ನಾವು ಒಳ್ಳೆ ಇವರಿಗೆ ಹೇಳಿದಾಗೆ ಒಳ್ಳೆ ಪದಾರ್ಥವನ್ನು ಕೊಡ್ತಾ ಇದ್ದೇವೆ, ನಾವು ಕೊಟ್ಟದ್ದಕ್ಕೆ ಹಣ ತಗೊಳ್ತಾ ಇದ್ದೇವೆ. ಇಲ್ಲಿ ಮುಳಿಯದಲ್ಲೂ ಸಹ ಅಷ್ಟೇ ಒಳ್ಳೆ ಪದಾರ್ಥ ಕೊಡ್ತೇವೆ, ಅದನ್ನಕ್ಕೆ ಹಣ ತಗೊಳ್ತಾ ಇದರಲ್ಲಿ ಕೆಲವರಿಗೆ ಅದು ತಲೆಯಲ್ಲಿ ಯಾಕೆ ಅಂತೇಳಿ ನನಗೆ ಇವತ್ತಿನವರೆಗೆ ಅರ್ಥ ಆಗಲಿಲ್ಲ. ವ್ಯಾಪಾರ ಮಾಡೋದು ಅಂತೇಳಿದರೆ ಕೀಳರಿಮೆ ಅಂತೇಳಿ ಯಾಕೆ ಅಂತ ಗೊತ್ತಾಗೋದಿಲ್ಲ ಅಂತ. ಅಲ್ಲ, ಈ ಕೃಷಿಕರಲ್ಲಿ ಏನಿದೆ ಅಂತ ಕೇಳಿದರೆ, ಈ ರಸ್ತೆ ಬದಿಯ ಸಣ್ಣ ವ್ಯಾಪಾರ ಮಾಡೋದು ಅಂದರೆ ಅದು ನಮಗೆ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಮನೋಭಾವನೆ ತುಂಬ ಜನರಲ್ಲಿದೆ. ಈ ನೀವು ಹೇಳಿದ ಹಾಗೆ ಬಹುಶಃ ಇವತ್ತು ಎಲ್ಲದಕ್ಕೂ ಕೂಡ ಸಿದ್ಧನಾಗಿರಬೇಕಾದದ್ದು. ಇದೇ ಕಾನ್ಸೆಪ್ಟನ್ನು ಕೃಷಿಯಲ್ಲಿ ತಗೊಂಡೋದರೆ ರೈತ ಎಲ್ಲದಕ್ಕೂ ಕೂಡ ಸಿದ್ಧ ಆಗಿರಬೇಕು, ಮಾರಾಟ ಮಾಡೋದಕ್ಕೂ ಸಿದ್ಧ ಆಗಿರಬೇಕು, ಸ್ವತಃ ದುಡಿಯೋದಕ್ಕೂ ಸಿದ್ಧನಾಗಿರಬೇಕು, ಮತ್ತು ಅಲ್ಲಿ ಏನು ಪ್ರಾಬ್ಲಮ್ಸ್ ಬರ್ತದೆ ಅದನ್ನು ನಿವಾರಿಸೋದಕ್ಕೆ ಕೂಡ ಆತ ಸಿದ್ಧನಾಗಿರಬೇಕು ಅನ್ನೋದನ್ನು ಬಹುಶಃ ಅದು ಇದಕ್ಕೆಲ್ಲದ ಉತ್ತರ ಅಂತ ನಾನು ಭಾವಿಸ್ತೇನೆ. ನಮ್ಮ ಭಾಸ್ಕರ ಗೌಡವರು, ನಾವು ಅಳಿಕೆ ವಿದ್ಯಾಸಂಸ್ಥೆಯಲ್ಲಿ ಬೇಕಾದಷ್ಟು ಹಲಸಿನ ಮರ ನೆಟ್ಟಿದ್ದೇವೆ. ಹೋಲ್ಸೇಲ್ ಯಾರಾದರೂ ತಗೊಂಡು ಹೋಗೋದಾದ್ರೆ ನಾವು ಮರವನ್ನೇ ಕೊಡಲಿಕ್ಕೆ ರೆಡಿ ಇದ್ದೇವೆ. ಯಾರಾದರೂ ಮರವನ್ನೇ ಅಂದರೆ ಈ ಟೋಟಲ್ ಇದು ಎಂಥ ಫಸಲನ್ನು ಒಂದು ಇಡೀ ಫಸಲನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ. ನೀವು ಈ ದೊಡ್ಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ನಮ್ಮ ವಿದ್ಯಾಸಂಸ್ಥೆಗೂ ಸಹಾಯ ಆಗ್ತದೆ. ಯಾರಾದರೂ ಅಂಥ ಗಿರಾಕಿಗಳಿದ್ದರೆ ನೀವು ನಮಗೆ ಕಳಿಸಿಕೊಡಿ, ನಾವು ಒಳ್ಳೆ ಆದಷ್ಟು ರೀಸನಬಲ್ ರೇಟಲ್ಲಿ ಅವರಿಗೆ ಕೊಡಲಿಕ್ಕೆ ರೆಡಿ ಇದ್ದೇವೆ. ನೋಡಿ, ಒಳ್ಳೆ ಎನರ್ಜಿ ಬಂತು ನೋಡಿ. ಅವ್ರು ಹೇಳ್ತಾರೆ ನಮ್ಮ ಹತ್ರ ಹಲಸಿನ ಮರ ಇದೆ, ಎಷ್ಟೋ ಹಲಸಾಗುತ್ತೆ, ನಾನು ಸಪ್ಲೈ ಮಾಡಲಿಕ್ಕೆ ರೆಡಿ ಇದ್ದೇನೆ, ತಗೊಳ್ಳಿಕ್ಕೆ ನಿಮ್ಮ ಕಡೆಯಿಂದ ಬೇಕು ಅಂತ. ಸಿ ದೆರ್ ಇಸ್ ಅ ಬ್ರಿಡ್ಜ್. ಇಂಥ ಒಂದು ಕಾರ್ಯಕ್ರಮದಲ್ಲಿ ಹೌದು, ಅದು ಗೊತ್ತಾಯಿತು ಅಲ್ಲ, ಅದೇ ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಬ್ರಿಡ್ಜ್ ಆಯಿತು ನೋಡಿ. ಈ ವೇದಿಕೆಯನ್ನು ನಿಜವಾಗಿ ಈ ಥರ ಬಳಸ್ಕೊಳ್ಬೇಕು ಅಂತ. ಕೊನೆಯ ಪ್ರಶ್ನೆ, ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗಲಿಕ್ಕೆ. ಪ್ರಶಾಂತಿ ಹೇಳಿ ಒಂದು ಹಲಸಿನ ಹಣ್ಣು ನನ್ನಲ್ಲಿಗೆ ಬರ್ತಾ ಉಂಟು, ಒಬ್ಬರು ತಂದು ಕೊಡ್ತಾ ಇದ್ದಾರೆ. ಭಾರಿ ರುಚಿ ಉಂಟು, ಒಂದು ಹುಳಿ ಮತ್ತು ಸಿಹಿ ರುಚಿ ಇರುವ ದೊಡ್ಡ ಹಣ್ಣು, 20 ಕಿಲೋ 22 ಕಿಲೋದ್ದು, ಭಾರಿ ರುಚಿ ಉಂಟು. ಅದು ಒಬ್ಬರು ತಂದು ಕೊಡ್ತಾ ಇದ್ದಾರೆ ಈಗ ನನಗೆ. ಗೌಡವರು ಅವರು ಅಡಿಕೆ ಸುಲಿಯುವಂತಹ ಒಂದು ಪುಟ್ಟ ಯಂತ್ರವನ್ನು ಮಾಡಿದ್ದಾರೆ. ಈ ಬಗ್ಗೆ ಒಂದು ಸರಳವಾಗಿ ಒಂದು 2 ನಿಮಿಷದಲ್ಲಿ ನೀವು ಅದನ್ನು ವಿವರಣೆಯನ್ನು ಕೊಡಿ. ಸೈಕಲ್ ಮಾಡಿರುವಾಗ ಎಲ್ಲರೂ ರೈತರು ಹೇಳ್ತಿದ್ರು ಅಡಿಕೆ ಸುಲಿಯೋದಕ್ಕೆ ಏನಾದರೂ ಒಂದು ಮಾಡಿಕೊಡಿ ಅಂತೇಳಿ. ಆವಾಗ ನಮ್ಮ ಮನೇಲಿ ಕೂಡ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾವು ಅಡಿಕೆ ಸುಲಿಯೋದೊಂದು ತುಂಬ ಟೈಪ್ ಮಾಡಿದೆ, ನಮಗೆ ಆಗಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಅದು ಸಕ್ಸಸ್ ಆಯಿತು. ಆದಮೇಲೆ ಈಗ ಅಡಿಕೆ ಸುಲಿಯೋದು ಯೂಸ್ ಆಗ್ತಾಯಿದೆ, ಎಲ್ಲರೂ ರೈತರಿಗೆ ಕೂಡ ಯೂಸ್ ಆಗ್ತಿದ್ದಿಲ್ಲ. ಡೈಲಿ ಯೂಸ್ ಮಾಡುವವರಿಗೆ ಆಗೋದಿಲ್ಲ, ಯಾವ ಕೆಲಸಕ್ಕೆ ಹೋಗ್ತಾರಲ್ಲ ಅವರಿಗೆಲ್ಲ ಆಗೋದಿಲ್ಲ. ಯಾಕಂದರೆ ಅವರು ದಿವಸದಲ್ಲಿ 1 ಕ್ವಿಂಟಲ್ 1.5 ಕ್ವಿಂಟಲ್ ಎಲ್ಲ ಸುಲಿತಾರೆ. ಇದು ಮಿನಿಮಮ್ ಎಲ್ಲರೂ ರೈತರಿಗೆ ಮನೆಯಲ್ಲಿರುವವರು, ದೊಡ್ಡ ಆಫೀಸರ್ಸ್, ಮಾಸ್ಟರ್, ಟೀಚರ್ಸ್ಗಳೆಲ್ಲ ಇದನ್ನು ಯೂಸ್ ಮಾಡ್ತಿದ್ದಾರೆ. TV ನೋಡ್ತಾನೆ ಯೂಸ್ ಮಾಡೋದು, ಕೈಗೆ ಏನು ಪೆಟ್ಟಾಗೋದಿಲ್ಲ ಅಂತ ಇದು ಮೆಟೀರಿಯಲ್. ಮತ್ತು ಧೂಳು ಕೂಡ ಬರೋದಿಲ್ಲ ಇದರಲ್ಲಿ. ಹಾಗೆ
ಅಡಿಕೆ ಸುಲಿಯೋದಕ್ಕೆ 2,000 ರೂಪಾಯಿ ಆಗ್ತದೆ. ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಕಳಿಸ್ಕೊಡ್ತೇವೆ. ಪುತ್ತೂರಿನವರಿಗೆಲ್ಲ ನಾವು ಇಲ್ಲಿ ಪಾರ್ಸೆಲ್ ಹಾಕಲಿಕ್ಕೆ ಬರ್ತಿರ್ತೇವೆ, ಅವ್ರಿಗೆ ಕೊಡ್ತೇವೆ. ಮತ್ತು ಟ್ರೀ ಸೈಕಲ್ ಅಂತೇಳಿ 6,500 ಆಗ್ತದೆ. ಅದರಲ್ಲಿ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಹತ್ತಲಿಕ್ಕೆ ಆಗ್ತದೆ. ಇನ್ನು ಈ ಥರ ಸಿಲ್ವರ್ ಮರ ಆ ಕಡೆ ಈ ಕಡೆ ಎಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಕೆಲವು ಕಡೆ ಎಲ್ಲ. ಅವರಿಗೆ ಅನುಭವದ ಕೊರತೆ ಇದ್ದಲ್ಲಿ ನಾವೇ ಸ್ವತಃ ಮನೆಗೆ ಬಂದಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಟ್ರೈನಿಂಗ್ ಕೊಟ್ಟು ಆದಮೇಲೆ ನಿಮಗೆ ಓಕೆ ಆದರೆ ಮಾತ್ರ ತಗೊಂಡು ಹೋಗಿ ಅಂತೇಳಿ ಕೊಡೋದು. ಐ ಥಿಂಕ್ ಒಂದು ಕ್ಲ್ಯಾಪ್ ಅಗತ್ಯ ಇದೆ. ಹಳ್ಳಿಯ ಯುವಕ ಅವನು ನಮಗೆಲ್ಲರಿಗೂ ಕೂಡ ಒಬ್ಬ ಸ್ಫೂರ್ತಿ. ಹಾಗಾಗಿ ಈ ವೇದಿಕೆಯ ಕಡೆಯಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ಡಾಕ್ಟರ್ ವೇಣುಗೋಪಾಲ ಕಲೆತ್ತೋಡಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕೃಷಿ ಹಾಗೂ ಕೃಷಿಕರ ನಿರೀಕ್ಷೆ ಇದು ನನಗೆ ಕೊಟ್ಟಂತಹ ಸಬ್ಜೆಕ್ಟ್ ಆಗಿರ್ತದೆ. ಇವತ್ತು ಯುವ ಕೃಷಿಕರು ಕೃಷಿಗೆ ಬರುವಂತಹದ್ದು ತುಂಬ ಕಡಿಮೆ ಆಗಿದೆ. ಯುವ ಕೃಷಿಕರನ್ನು ವೇದಿಕೆಗೆ ತರುವಂತಹ ಪ್ರಯತ್ನ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಯುವ ಕೃಷಿಕರ ಕುರಿತಾಗಿ ಒಂದು ಬೆಳಕು ಚೆಲ್ತಾ ಇದ್ದೇನೆ. ಹೇಗೆ ಯುವ ಕೃಷಿಕರು ಕೃಷಿ ಮಾಡ್ಬೋದು, ಕೃಷಿ ಬದುಕನ್ನು ಕಟ್ಟಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಬದುಕನ್ನು ನಾನು ಹೇಗೆ ಕಟ್ಟಿಕೊಂಡಿದ್ದೇನೆ ಅದರ ಒಂದು ಪ್ರತಿಬಿಂಬ ಅಂತ ಹೇಳ್ಬೋದು. ನಿಮ್ಮ ಮುಂದೆ ನನ್ನ ಈ ಜೀವನದ ಒಂದು ಇಲ್ಲಿಯವರೆಗೆ ನಾನು ಸಾಗಿದಂಥ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದಿನ ಬೆಳಗಾದರೆ ನಾವು ಯೂಟ್ಯೂಬ್ಗಳಲ್ಲಿ ನೋಡ್ತೇವೆ. ಯೂಟ್ಯೂಬ್ಗಳು ದುಡ್ಡು ಮಾಡುವಂತಹ ಒಂದು ವಿಷಯ ಆಗಿದೆ. ಅದು ಕೂಡ ಒಂದು ಮಾರ್ಕೆಟಿಂಗ್ ಇದು, ಆದರೆ ಅವರದ್ದು ತಪ್ಪಲ್ಲ. ಆದರೆ ಕೃಷಿಕ ಅದರಲ್ಲಿ ಹೇಗೆ ಕನ್ಫ್ಯೂಷನ್ ಆಗ್ತಾ ಇದ್ದಾನೆ ಅಂತ ಹೇಳಿದರೆ, ನೀವು ಯಾವುದೇ ಹಲವು ವಿಚಾರಗಳನ್ನು ಬೆಳೀತಾರೆ, ಅವರು ಕೋಟಿಗಟ್ಟಲೆ ಲಾಭ ಗಳಿಸ್ತಾರೆ ಅಂತೇಳಿ. ಇದು ಸತ್ಯವ ಅಂತ ಕೇಳಿದರೆ ಕೆಲವು ಕಡೆ ಎಲ್ಲೋ 1,00,000ದಲ್ಲಿ 1 ಸತ್ಯ ಇರ್ಬೋದು, ಆದರೆ ಹೆಚ್ಚಿನದ್ದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ ನಾನೊಂದು 27 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ. ಕೋಟಿಯ ಹತ್ತಿರ ಬರ್ತಾ ಇರೋದು ನಾನು 27 ವರ್ಷದ ನಂತರ. ನಾನು ಪೆರಿಷೇಬಲ್ ಕೃಷಿ ಮಾಡದೆ, ಪೆರಿಷೇಬಲ್ ಅಂತ ಹೇಳಿದರೆ ಹಾಳಾಗದಂತಹ ವಸ್ತುಗಳನ್ನು ಅಂತ ಹೇಳಿದರೆ ನಮ್ಮದು ಮುಖ್ಯವಾಗಿ ಅಡಿಕೆ ಮತ್ತು ಕಾಳು ಮೆಣಸು ಬೆಳೆ. ಈ 2 ಬೆಳೆಗಳನ್ನು ಬೆಳೆಗಳಲ್ಲಿ ನಂಬಿಕೆ ಇಟ್ಟುಕೊಂಡು ಕೃಷಿ ಮಾಡಿದಂಥವ. ಯಾಕೆ ಹೇಳಿದರೆ 2 ಬೆಳೆಗಳು ಆಧಾರ ಸ್ತಂಭವಾಗಿರುವಾಗ, ಮುಖ್ಯವಾದಂತಹ 2 ವಾಣಿಜ್ಯ ಬೆಳೆಗಳು ಆಧಾರ ಸ್ತಂಭವಾಗಿದ್ದಾಗ ಮಾತ್ರ ಒಬ್ಬ ಕೃಷಿಕನ ಜೀವನ ಹಸನಾಗ್ತದೆ. ಅಲ್ಲದಿದ್ದರೆ ಈ ರೀತಿಯೂ ಮಾಡ್ಬೋದು. ಈಗ ಅವರು ಹೇಳಿದ ಹಾಗೆ ಬೇರೊಂದು ರೀತಿಯಲ್ಲಿಯೂ ಈ ಪೆರಿಷೇಬಲ್ ಐಟಮ್ಗಳನ್ನು ಮಾರಿಕೊಂಡು ಕೃಷಿ ಮಾಡ್ಬೋದು. ಆದರೆ ಅದು ಸ್ವಲ್ಪ ಕಷ್ಟದಾಯಕವಾದಂತಹ ಕೆಲಸ, ಹಾಗೂ ಅದಕ್ಕೆ ಹೆಚ್ಚು ಕೆಲಸ ಇದೆ ಅದರಲ್ಲಿ. ಇದು ನಮಗೆ ಪಾರಂಪರಿಕವಾಗಿ ಕೃಷಿ ಮಾಡಿಕೊಂಡು ಬಂದಂತಹ ಈ ವ್ಯಕ್ತಿಗಳಿಗೆ ಇದು ಸ್ವಲ್ಪ ಈ ರೀತಿ ಗಮನ ಕೊಟ್ಟರೆ ಹೆಚ್ಚು ಉತ್ತಮ ಅಂತ ಹೇಳಿ ಗ್ರಹಿಸಿಕೊಂಡು ನಾನು ಈ ರೀತಿ ಕೃಷಿಯನ್ನು ಆರಂಭಿಸಿದೆ. ನಾವು ಕೃಷಿ ಜ್ಞಾನ ಅಂತ ಹೇಳೋದು ಅದು ಕೂಡ ಒಂದು ಸಾಗರದ ಹಾಗೆ. ನಾವು ಕೇವಲ ಈಗ ನಾನೊಬ್ಬ ಆಯುರ್ವೇದ ವೈದ್ಯ, ನಾನು 7 ವರ್ಷ ಕಲ್ತಿದ್ದೇನೆ, ಅದರಿಂದ ಜ್ಞಾನ ಬರುವುದಿಲ್ಲ. ಮತ್ತೆ ಕೂಡ ಅದರಲ್ಲಿ ಅಪ್ಡೇಟ್ ಆಗ್ತಾ ಬೇಕಾಗ್ತದೆ. ಹಾಗಾದರೆ ಮಾತ್ರ ನಮಗೆ ಜ್ಞಾನ ಮೇಲೆ ಬರ್ತದೆ. ಕೃಷಿಗೆ ಇಳಿದಲ್ಲಿಂದ ಹೊಸ ಹಳೆ ಕೃಷಿಕರ ಕ್ಷೇತ್ರ ಸಂದರ್ಶನ ಮಾಡಿಕೊಂಡು ಕೃಷಿ ಮಾಡುವಂತಹದ್ದು. ಆವಾಗ ನಮಗೆ ಹೊಸ ವಿಚಾರಗಳು ನಮಗೆ ಸಿಗ್ತಾ ಹೋಗ್ತದೆ. ನಾವು ಕೃಷಿಕನಾಗಿ ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡಿ. ಈಗ ನಾವು ಎಷ್ಟೋ ಜನರನ್ನು ನೋಡ್ತೇವೆ, ಅವರು 25-30 ವರ್ಷದಿಂದ ಕೃಷಿ ಮಾಡಿ ಇವತ್ತು ದೊಡ್ಡ ಕೃಷಿಯ ಭೂಮಿಗಳನ್ನು ಹೊಂದಿಕೊಂಡು, ಈಗ ಉದಾಹರಣೆಗೆ ಇಲ್ಲಿ ಹಲವು ವ್ಯಕ್ತಿಗಳಿದ್ದಾರೆ ನಮ್ಮ ಮುಂದುಗಡೆಯಲ್ಲಿರುವಂಥವರು. ಈಗ ನಾನು ಕಾಳುಮೆಣಸು 25 kgಯಲ್ಲಿ ಸ್ಟಾರ್ಟ್ ಮಾಡಿದಂತಹ ಕಾಳುಮೆಣಸು 2.5 ಟನ್ 3 ಟನ್ವರೆಗೆ ಬೆಳೀತಾ ಇದ್ದೇನೆ. ಅದು ಎಷ್ಟು ವರ್ಷ ಕಳೆದು? 27 ವರ್ಷ 28 ವರ್ಷ ಕಳೆದು. 1-2 ವರ್ಷದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವೇನಿದ್ರೂ ಕಲಿಬೇಕು. ಫೇಲ್ಯೂರ್ಸ್ ಇರ್ತದೆ, ಆ ಫೇಲ್ಯೂರ್ಸನ್ನೆಲ್ಲ ಮೆಟ್ಟಿ ನಿಂತುಕೊಂಡು ನಾವು ಈ ಕೃಷಿಯನ್ನು ಮಾಡ್ತಾ ಹೋಗಬೇಕು. ಅಲ್ಲಿ ನಾವೀಗ ಒಂದು ಯೂಟ್ಯೂಬನ್ನು ಅಥವಾ ಯಾವುದೇ ಒಂದು ವಾಟ್ಸಪ್ಗಳನ್ನು ನೋಡಿಕೊಂಡು 10 ದಿವಸದಲ್ಲಿ ಮಾಡ್ತೇನೆ ಅಂತ ಹೇಳಿ ಇದು ಮಾಡಿಕೊಂಡು ನಾವು ಆ ಕೃಷಿಯನ್ನು ಮಾಡಲಿಕ್ಕೆ ಹೊರಟ್ರೆ
ಸುಟ್ಟುಕೊಂಡು ಅರ್ಧದಿಂದ ಹೊರಗೆ ಬರ್ತೇವೆ. ಆದರೆ ಡೆಡಿಕೇಶನ್, ಪ್ರಾಮಾಣಿಕತೆ ಇದ್ದರೆ ಮಾತ್ರ ಕೃಷಿ ಸಾಧ್ಯ. ನಾಲೆಜನ್ನು ಇಂಪ್ರೂವ್ ಮಾಡಬೇಕು. ನಾವು ಪ್ರತಿ ಸಲವೂ ಒಂದು ಕಡೆ ಹೋದರೆ ಕೇವಲ ಈಗ ಕೆಲವು ಕೃಷಿ ಪ್ರವಾಸ, ಈಗ ಕಳೆದ ವರ್ಷ ನನ್ನಲ್ಲಿಗೆ ಕೂಡ ಕೆಲವು ಕೃಷಿ ಪ್ರವಾಸದವರು ನೋಡಲಿಕ್ಕೆ ಬರ್ತಾರೆ. ಬಂದರೆ ಅದರಲ್ಲಿರುವಂತಹ ಒಂದು 5 ಜನ ಮಾತ್ರ ಇಂಟ್ರೆಸ್ಟಿಂದ ಬರುವಂಥವರು, ಬಾಕಿ ಇದ್ದವರು ಪ್ರವಾಸದ ದೃಷ್ಟಿಯಿಂದ ಬರುವಂಥವರು. ಆದರೆ ನಾವುಗಳು ಆ ರೀತಿ ಆಗಬಾರ್ದು. ಹೋದಲ್ಲಿ ನಮಗೆ ಬೇಕಾದಂತಹ ವಿಚಾರಗಳನ್ನು ತೆಕ್ಕೊಂಡು ನಾವು ಮುಂದುವರೆದ್ರೆ ಮಾತ್ರ ನಮ್ಮ ಕೃಷಿ ಉತ್ತಮವಾಗ್ತದೆ. ಮತ್ತೊಂದು, ಇನ್ನೊಬ್ಬನ ಕೃಷಿ ಕ್ಷೇತ್ರವನ್ನು ನೋಡೋದು, ನಾವು ಅದೇ ರೀತಿ ಮಾಡೋದು, ಅದು ತಪ್ಪು ಕೆಲಸವಾದಂಥದ್ದು. ನಮ್ಮ ಮಣ್ಣು, ನಮ್ಮಲ್ಲಿರುವಂತಹ ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ನೋಡಿಕೊಂಡೇ ನಾವು ಕೃಷಿ ಮಾಡಬೇಕೇ ಹೊರತು ಇನ್ನೊಬ್ಬನನ್ನು ಅನುಕರಣೆ ಮಾಡಿದರೆ ನಾವು ಖಂಡಿತವಾಗಿ ಫೇಲಿಯರ್ ಆಗ್ತೇವೆ. ನಮ್ಮ ಭೂಮಿಗೆ ಏನು ಬೇಕೋ ಅದನ್ನು ನಾವು ನಿರ್ಧಾರ ಮಾಡುವಂತಹದ್ದು ನಾವು ಆಗಿರಬೇಕು. ಮತ್ತು ಸಣ್ಣ ಹಿಡುವಳಿದಾರರು ಹಾಗೂ ದೊಡ್ಡ ಹಿಡುವಳಿದಾರರು, ಅದು ವ್ಯತ್ಯಾಸ ಇದೆ. ಸಣ್ಣ ಹಿಡುವಳಿದಾರರು ಅವರೇ ಕೆಲಸ ಮಾಡಬೇಕಾಗ್ತದೆ, ಅವರೇ ಎಲ್ಲವನ್ನು ಹೊಂದಿಸಿಕೊಂಡು ಹೋಗಬೇಕಾಗ್ತದೆ. ಆದರೆ ದೊಡ್ಡ ಹಿಡುವಳಿದಾರರು ಬೇರೆ ರೀತಿ, ಅವರಲ್ಲಿ ಕೆಲಸದವರಿರ್ತಾರೆ, ಅವರು ಮಾಡುವಂತಹ ಕೆಲಸ ಬೇರೆ, ಅವರಿಗೆ ಇನ್ವೆಸ್ಟ್ಮೆಂಟಿಗೆ ದುಡ್ಡಿರ್ತದೆ. ಆದ ಕಾರಣ ಇಲ್ಲಿ ಕಂಪ್ಯಾರಿಸನ್ ಮಾಡಿಕೊಂಡು ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಸಣ್ಣ ಹಿಡುವಳಿದಾರರಾದರೆ ಆ ಸಣ್ಣ ಹಿಡುವಳಿದಾರರು ನಾವು ಯಾವ ರೀತಿ ಹೋಗಬೇಕು ಅಂತ ಹೇಳಿ ಮುಂದುವರಿಸಿಕೊಂಡು ಹೋಗಬೇಕೇ ಹೊರತು ದೊಡ್ಡ ಹಿಡುವಳಿದಾರರನ್ನು ನೋಡಿಕೊಂಡು ಮಾಡಿದರೆ ಅವು ಖಂಡಿತ ಸೋಲ್ತಾನೆ. ಮತ್ತೊಂದು, ನಮ್ಮ ಬಜೆಟ್ ಬೇಕು. ನಾವು ಒಬ್ಬ ಕೃಷಿಕ ಅಂತ ಹೇಳಿದರೆ ಈಗ ಬಾಕಿ ಎಲ್ಲದಕ್ಕೂ ನಾವು ಬಜೆಟ್ ಮಾಡ್ತೇವೆ, ಕೃಷಿಕನಲ್ಲಿ ಕೂಡ ಒಂದು ಬಜೆಟ್ ಬೇಕು. ನಮ್ಮಲ್ಲಿ ಏನು ಕಳೆದ ವರ್ಷದ ಅಥವಾ ನಮ್ಮಲ್ಲಿ ಎಷ್ಟು ದುಡ್ಡಿದೆ ಅದಕ್ಕೆ ಹೊಂದಿಕೊಂಡೇ ನಾವು ಕೃಷಿಯನ್ನು ಮಾಡಬೇಕೇ ಹೊರತು ನಾವು ಸಾಲಗಳನ್ನು ಮೂಲಗಳನ್ನು ಮಾಡಿಕೊಂಡು ನಾವು ಕೃಷಿಯನ್ನು ಮಾಡಿದರೆ ಖಂಡಿತವಾಗಿಯೂ ಕೃಷಿಯ ಆದಾಯವನ್ನು ಇಷ್ಟೇ ಅಂತ ಹೇಳಲಿಕ್ಕಾಗೋದಿಲ್ಲ. ಒಬ್ಬ ಟೀಚರಿಗಾಗಲಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಗಾದರೆ ತಿಂಗಳಿಗೆ ಇಷ್ಟು ಸಂಬಳ ಬರ್ತದೆ ಅಂತ ಹೇಳಿ ನಿಗದಿತವಾಗಿ ಹೇಳ್ಬೋದು. ಆದರೆ ಕೃಷಿಕನಿಗೆ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಆದ ಕಾರಣ ಆ ಕೃಷಿಕ ತನ್ನ ಬಜೆಟಿನನ್ನು ಹೊಂದಿಸಿಕೊಂಡು ಆ ಜೀವನವನ್ನು ಮಾಡಬೇಕಾಗ್ತದೆ. ಹಾಗೆ ಒಂದು ಬಜೆಟನ್ನು ಖಂಡಿತವಾಗಿ ಮಾಡಬೇಕಾಗ್ತದೆ. ಮತ್ತು ಈ ನಮ್ಮ ಜೀವನದಲ್ಲಿ 3 ಭಾಗ ಮಾಡಿದರೆ ಈ ದುಡ್ಡನ್ನು ನಾವು, ಒಂದು ಭಾಗ ಈ ಬಜೆಟಿನಲ್ಲಿ ಖರ್ಚು, ಮತ್ತೊಂದು ಜೀವನ ನಿರ್ವಹಣೆಗೆ, ಹಾಗೂ ಇನ್ನೊಂದು ಭಾಗವನ್ನು ನಾವು ಕಡ್ಡಾಯವಾಗಿ ಉಳಿತಾಯ ಮಾಡಬೇಕು. ಅದು ಯಾವತ್ತಿಂದ ನಾವು ಕೃಷಿಯನ್ನು ಆರಂಭಿಸ್ತೇವೆ, ಸಣ್ಣ ಪ್ರಾಯದಿಂದಲೇ ನಾವು, ಈಗ ಎಲ್ಲರಿಗೂ ಒಂದು ಸಂಬಳ ಸಿಗ್ತದೆ, ಕೃಷಿಕನಿಗೆ ಕೂಡ ಆ ದಿನನಿತ್ಯ ಒಂದು 400 ರೂಪಾಯಿ ಆದರೂ ಸಹ ಅವನಿಗೆ ಒಂದು ಸಂಬಳ ಅಂತ ಇಡುವಂತಹ ಒಂದು ಇದನ್ನು ಅವನು ಇಟ್ಟುಕೊಳ್ಬೇಕು. ಇಲ್ಲದಿದ್ದರೆ ಮುಂದಕ್ಕೆ ಅವ ಸೋತು ಹೋಗ್ತಾನೆ. ಮತ್ತು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳಿದರೆ, ಈಗ ನೋಡಿ, ನಾನು ಒಂದು 27 ವರ್ಷ ಮೊದಲು ಮನೆಯಲ್ಲಿ ಕೂತಾಗ ನನ್ನ ಆಸ್ತಿ ದೊಡ್ಡದಾಗಿತ್ತು ಮತ್ತು ಕೆಲವು ಕಾರಣಗಳಿಂದ ಆ ಆಸ್ತಿ ನಮ್ಮ ಕೈಯಿಂದ ಹೋಯಿತು. ಆ ಸಮಯದಲ್ಲಿ ಕೃಷಿ ಕೂಡ ಸ್ವಲ್ಪ ಹಿಂದೆ ಬಿತ್ತು, ನೀರಿನ ಕೊರತೆಯಿಂದಾಗಿ ಹಿಂದೆ ಬಿತ್ತು. ಆ ಸಮಯದಲ್ಲಿ ನಮ್ಮಿಂದ ಹೋದಂತಹ ಆಸ್ತಿ ಪುನಃ ಒಂದು 5-6 ವರ್ಷ ಕಳೆದು ನಮಗೆ ಬರುವಂತಹ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆವಾಗ 1 ರೂಪಾಯಿ ದುಡ್ಡಿಲ್ಲದೆ ನಾನೊಂದು 15 ಲಕ್ಷ ರೂಪಾಯಿ ಸಾಲ ಮಾಡಿದೆ. ಆ 15 ಲಕ್ಷ ರೂಪಾಯಿ ಸಾಲ ಮಾಡಿ ಆ ಜಾಗವನ್ನು ಕೊಂಡುಕೊಂಡೆ. ಆ ಜಾಗ ಇವತ್ತು ವರ್ತ್ ಮೋರ್ ದ್ಯಾನ್ 2 crores. ಹೇಳಿದರೆ ಇವತ್ತಾದರೆ ನನ್ನಿಂದ ಸಾಧ್ಯ ಆಗ್ತಿರಲಿಲ್ಲ. ನೀವು ಮಾಡುವಂತಹ ಕೆಲಸಗಳನ್ನು, ನಿಮ್ಮ ಹತ್ತಿರದ ಭೂಮಿ ಇದ್ದರೆ ಕೃಷಿಕ ಅದನ್ನು ಪರ್ಚೇಸ್ ಮಾಡಬೇಕೇ ಹೊರತು ನಮ್ಮ ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡಬಾರ್ದು. ನಾವು ಏನಿದ್ದೇವೆ ಅಂತ ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳನ್ನು ತೆಕ್ಕೊಂಡ್ರೆ ಮಾತ್ರ ನಾವು ಮೇಲೆ ಬರ್ತೇವೆ. ಮತ್ತು ವ್ಯಾಪಾರಿ ಮನೋಭಾವ ಕೂಡ ಕೃಷಿಕನಲ್ಲಿ ಬೇಕು. ವ್ಯಾಪಾರಿ ಮನೋಭಾವ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನಾವು ಅಡಿಕೆಯಲ್ಲಿ ಹೇಳ್ತಿದ್ರೆ ಒಂದು 3 ತಿಂಗಳು 4 ತಿಂಗಳು ಕಾದರೆ ನಮಗೆ ಅಡಿಕೆಗೆ ಒಂದು 40 ರಿಂದ 50 ರೂಪಾಯಿ ಹೆಚ್ಚು ಸಿಗ್ತದೆ. ಈಗ ಅವರು ಹೇಳಿದ ಹಾಗೆ ಕೆಲವೊಂದು ವಿಚಾರಗಳು ಕೃಷಿಕರಲ್ಲಿ ಇನ್ನೂ ಕೂಡ ಆ ಒಂದು ಏನು ಹೇಳ್ತಾರೆ, ಒಂದು ಹಿಂದಿನಿಂದ ಬಂದಂಥ, ಈಗ ಉದಾಹರಣೆಗೆ ನಮ್ಮಲ್ಲಿ ಚಿನ್ನ ಬೇಕಾದಷ್ಟು ಮನೆಯಲ್ಲಿ ಬಿದ್ದುಕೊಂಡಿರ್ತದೆ. ಆ ಚಿನ್ನವನ್ನು ನಾವು ಕೃಷಿ ಲೋನ್ ಅಂಥೇಳಿ ಕನ್ವರ್ಟ್ ಮಾಡಿದರೆ ನಮಗೆ ಅದೇ 50 ರೂಪಾಯಿ ಹೆಚ್ಚು ಸಿಗ್ತದೆ. ಇಲ್ಲಿ ನಾವು ಚಿನ್ನವನ್ನು ತೆಕ್ಕೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿ ಇಟ್ಟಾಗ ಯಾರಾದರೂ ನೋಡಿದರೆ ನಮಗೆ ಒಂದು ಮುಜುಗರ ಆಗ್ತದೆ ಅಂತ ಹೇಳೋ ಭಾವನೆಯಿಂದ ಎಷ್ಟೋ ಜನ ಈ ಲೋನನ್ನು ಮಾಡಲಿಕ್ಕೆ ತಯಾರಿಲ್ಲ. ಆದರೆ
ನಿಜವಾಗಿ ನೋಡಿದರೆ ಅಲ್ಲಿಯೂ ಬಡ್ಡಿ ನಷ್ಟ, ಇಲ್ಲಿಯೂ ನಷ್ಟ, ಎರಡು ಕಡೆಯೂ ನಷ್ಟ ಆಗ್ತದೆ. ಆದ ಕಾರಣ ಹೇಳಿದೆ ವ್ಯಾಪಾರಿ ಮನೋಭಾವ ನಮ್ಮಲ್ಲಿ ಇರಬೇಕು ಅಂತೇಳಿ. ನಾವು ಈ ರೀತಿ ಮಾಡಿದರೆ ಮಾತ್ರ ಕೃಷಿಕ ಕೇವಲ ಕೃಷಿ ಮಾಡುವುದಲ್ಲ, ಅದರ ಜೊತೆಗೆ ನಾವು ದುಡ್ಡನ್ನು ಕೂಡ ಬೆಳೆಸಬೇಕು. ಆವಾಗ ಮಾತ್ರ ನಾವು ಮೇಲೆ ಬರ್ತಾ ಇರ್ತೇವೆ. ಅದಕ್ಕೆ ಸ್ವಲ್ಪ ಆಲೋಚನೆಯನ್ನು ಮಾಡಿಕೊಂಡು ನಾವು ರಿಸ್ಕ್ ಟೇಕಿಂಗನ್ನು ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ಮೇಲೆ ಬರ್ತೇವೆ. ಈ ಥರ ಈಗ ನಾವು ವಾಣಿಜ್ಯ ಬೆಳೆಗಳು ಅಂತ ಹೇಳಿದ್ದೇವೆ. ಈಗ ಎರಡು ವಾಣಿಜ್ಯ ಬೆಳೆಗಳು ಮುಖ್ಯವಾಗಿ ನಮ್ಮಲ್ಲಿದ್ದರೆ, ಈಗ ಉದಾಹರಣೆಗೆ ಅಡಿಕೆ ಮತ್ತು ಪೆಪ್ಪರ್ ಎರಡು ನಮ್ಮಲ್ಲಿದ್ದರೆ ನಾವು ಒಂದು ಬೆಳೆಯನ್ನು 100% ಆಗಿ ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಬೆಳೆಯಲ್ಲಿ ನಮ್ಮ ಟೋಟಲ್ ಖರ್ಚು ಬೇಕಾದಷ್ಟು ಖರ್ಚು ಮಾಡಿ, ಆದರೆ ಅಷ್ಟೇ ಗಮನ ಕೊಟ್ಟರೆ ಇನ್ನೊಂದು ವಾಣಿಜ್ಯ ಬೆಳೆ ನಮ್ಮನ್ನು ಕೈ ಹಿಡಿತದೆ. ಈಗ ಉದಾಹರಣೆಗೆ ಅಡಿಕೆ ಮತ್ತು ಕಾಳು ಮೆಣಸು. ಅಡಿಕೆಯನ್ನು ಸಂಪೂರ್ಣ ನೀವು ಖರ್ಚು ಮಾಡಿದಿರಿ ಅಂತ ಇಟ್ಟುಕೊಳ್ಳಿ, ಆದರೆ ಕಾಳು ಮೆಣಸನ್ನು ನೀವು ಒಂದು ಕಡೆ ಸ್ಟಾಕ್ ಮಾಡಿ, ಅದು ಒಂದು 10 ವರ್ಷಕ್ಕೆ ಒಂದು ಸೈಕಲ್ ಇರ್ತದೆ. ಆ 10 ವರ್ಷ ಆಗುವಾಗ ಖಂಡಿತವಾಗಿಯೂ ದರ ಮೇಲೆ ಹೋಗ್ತದೆ. ಆವಾಗ ನಿಮಗೆ ಒಂದು ಒಳ್ಳೆಯ ಮೊತ್ತ ಕೈ ಸೇರ್ತದೆ. ಇದಲ್ಲದೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನು ಮಾಡುವಂತಹ ಪ್ರಯತ್ನ ಕೃಷಿಕರಿಂದ ಖಂಡಿತವಾಗಿಯೂ ಆಗಲೇಬೇಕು. ಈಗ ಕೃಷಿಕರು ಏನು ಮಾಡ್ಬೋದು ಅಂತೇಳಿ ಅವರು ಹೇಳಿದ್ದಾರೆ. ಕೆಲವೆಲ್ಲ ಇದು MD ಅವರು ಹೇಳಿದ್ದಾರೆ, ಇದು ಬಾಳೆಹಣ್ಣಿನ ಇದನ್ನು ಮಾಡ್ಬೋದು, ಬಾಳೆಹಣ್ಣಿನ ಹುಡಿ ಮಾಡಿ ಇದು ಮಾಡ್ಬೋದು. ಅದಲ್ಲದೆ ನಿಮಗೆ ನರ್ಸರಿ ಕೂಡ ನಮ್ಮಲ್ಲಿ ಕಾಳು ಮೆಣಸಿನ ನರ್ಸರಿ ಮಾಡಿದರೆ ಕಾಳು ಮೆಣಸಿನ ನರ್ಸರಿಗೆ ಅತ್ಯಂತ ಬೇಡಿಕೆ ಇದೆ. ಇವತ್ತು ನೀವು 1,000 ಸಸಿ 2,000 ಸಸಿ ಮಾಡಿದರೂ ಕೂಡ ಒಂದು 50,000 ಒಂದು ವರ್ಷಕ್ಕೆ ಎಕ್ಸ್ಟ್ರಾ ಇನ್ಕಮ್ ಬರುವಂಥದ್ದಿದೆ. ಲಕ್ಷಗಳಲ್ಲಿ ಮಾಡಿದರೆ ನಿಮಗೆ ಲಕ್ಷದಲ್ಲಿ ಆದಾಯ ಗಳಿಸ್ಬೋದು. ರೆಡಿ ಟು ಈಟ್ ಅಂತ ಹೇಳುವಂತಹ ಕಲ್ಪನೆ ಇವತ್ತು ಎಲ್ಲ ಕಡೆ ನೋಡ್ಬೋದು. ನಾವು ಪೇಟೆಗಳಲ್ಲಿ ಹೋದರೆ ಜನ ತಿನ್ನಲಿಕ್ಕೆ ಮುಗಿ ಬೀಳ್ತಾರೆ. ನಾವು ಹಲಸಿನ ಮೇಳಗಳನ್ನು ಮಾಡಿದರೆ ಸಾಕು, ಜನಗಳು ಬಂದು ಕೊನೆಗೆ ಯಾರಿಗೂ ತಿನ್ನಲಿಕ್ಕಿರದಂತಹ ಪರಿಸ್ಥಿತಿಯಷ್ಟು ಡಿಮಾಂಡ್ ಇರ್ತದೆ. ನಮಗೆ ಯಾಕೆ ಅಂತ ಹೊಸ ಉತ್ಪನ್ನಗಳನ್ನು ಮಾಡಿ ನಮ್ಮ ಊರಿನಲ್ಲೇ ಮಾರಾಟ ಮಾಡ್ಬೋದು. ಈಗ ದೊಡ್ಡ ಕೃಷಿಕ ನನ್ನಂತಹ ಒಂದು ಎಬವ್ 5-8 ಎಕರ್ಸ್ ಇರುವವರಿಗೆ ಸ್ವಲ್ಪ ಕಷ್ಟ ಸಾಧ್ಯ, ಆದರೆ ಸಣ್ಣ ಕೃಷಿಕರಿಗೆ ಇದು ಮಾರ್ಗದರ್ಶನ ಆಗ್ಬೋದು. ಈ ಎಷ್ಟು ಹಲಸಿನ ಉತ್ಪನ್ನಗಳು ನಮ್ಮ ಅಡಿಕೆ ಪತ್ರಿಗೆ ತುಂಬ ಹಲಸಿನ ಬಗ್ಗೆ ಬೆಳಕು ಚೆಲ್ತಾ ಇದೆ. ಕೇರಳದಲ್ಲಿ ಅತ್ಯಧಿಕವಾಗಿ ಈ ಹಲಸಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ತೆಂಗಿನ ಎಣ್ಣೆಯನ್ನು ಮಾತ್ರ ಮಾಡಿ ಅವರು ಬ್ರ್ಯಾಂಡ್ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುವಂತಹ ಅನೇಕ ವ್ಯಕ್ತಿಗಳು ನಮ್ಮ ಎದುರಿದ್ದಾರೆ. ಹೀಗೆ ಪ್ರತಿಯೊಂದನ್ನು ನಾವು ಹುಡುಕಬೇಕು. ಎಲ್ಲಿ ಯಾವ ಒಂದು ವಿಚಾರಗಳಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಕೇವಲ ನಾವು ಒಂದು ಮದುವೆಗಳಿಗೆ ಹೋದರೆ ಅಥವಾ ಇದಕ್ಕೆ ಹೋದರೆ ಕೇವಲ ಈಗ ಉದಾಹರಣೆಗೆ ಒಬ್ಬರು ಕ್ಯಾಶ್ಯೂ ಇದನ್ನು ಮಾರ್ತಾರೆ. ಮದುವೆಗೆ ಹೋದರೆ ಅವರ ಕ್ಯಾಶ್ಯೂ ಇದು ಸಿಗ್ತದೆ. ಕುರುವೇರಿಯವರೊಬ್ಬರು ಅವರು ಅಲ್ಲಿ ಆ ಒಂದು ಮದುವೆಯನ್ನು ಅವರು ಸದುಪಯೋಗಗೊಳಿಸ್ತಾರೆ. ಅವರ ಆರ್ಥಿಕ ಆದಾಯ ಹೆಚ್ಚಿಸುವಲ್ಲಿ ಅವರ ಮದುವೆಯನ್ನು ಸದುಪಯೋಗಗೊಳಿಸಿಕೊಳ್ತಾರೆ. ಅದೇ ರೀತಿ ಕೃಷಿಕರು ಕೂಡ ನಾವು ಇನ್ನೊಂದು ಕೃಷಿಕರ ಹತ್ರ ಸಂವಾದವನ್ನು ಅಲ್ಲಿ ನಡೆಸಬೇಕು. ಹೇಗೆ ನಮ್ಮ ಆದಾಯವನ್ನು ಹೆಚ್ಚಿಸ್ಬೋದು, ಹೇಗೆ ನಾವು ಮುಂದುವರಿಬೋದು ಅಂತೇಳಿ. ಇದೆಲ್ಲದರ ಒಟ್ಟಿಗೆ ನಮ್ಮ ಜೀವನಕ್ಕೆ ಕೂಡ ಒಂದು ಒಳ್ಳೆಯ ಒತ್ತು ಕೊಡಬೇಕು. ಹೇಳಿದರೆ ನಮ್ಮ ಫ್ಯಾಮಿಲಿಗೆ ಕೂಡ ನಾವು ಒಳ್ಳೆಯ ಟೈಮ್ ಕೊಡಬೇಕು. ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದರೆ, ನಾವು ಕೇವಲ ದುಡಿಯೋದು, 24 ಗಂಟೆ ದುಡಿಯೋದು, ರಾತ್ರಿಯೂ ದುಡಿಯೋದು, ಎಲ್ಲ ಹೊತ್ತಿನಲ್ಲಿಯೂ ದುಡಿಯೋದು, ಮಾರ್ಕೆಟಿಂಗ್ ಇದೇ ಮಾಡಿದರೆ ಫ್ಯಾಮಿಲಿಯವರು ನಮ್ಮಿಂದ ದೂರ ಆಗ್ತಾರೆ. ಆವಾಗ ನಾವು ವರ್ಷಕ್ಕೊಂದು ಕನಿಷ್ಠವಾಗಿ ನಾವು ಅವರನ್ನೊಂದು ಔಟಿಂಗ್ ಆದರೂ ಕೊಂಡೋಗಬೇಕು. ದೇವರ ದಯದಲ್ಲಿ ವೇಣು ಶರ್ಮಾ ನಾವೆಲ್ಲ ಈಗ ವರ್ಷಕ್ಕೊಂದು ಫಾರಿನ್ ಟೂರ್ ಮಾಡ್ತಾ ಇದ್ದೇವೆ. ನನ್ನ ಕೃಷಿ ನನ್ನನ್ನು ಇವತ್ತು ಇಲ್ಲಿಯವರೆಗೆ ತಂದಿದೆ. ನನ್ನ 27 ವರ್ಷದ ಕೃಷಿ, ನಾನು ಕಳೆದ ವರ್ಷ ಕಾಠ್ಮಂಡು ನೇಪಾಳೆಲ್ಲ ಹೋಗಿದ್ದೆ, ಈ ವರ್ಷ ದುಬೈಗೆ ಹೋಗಿದ್ದೆ. ಇದೆಲ್ಲ ನನಗೆ ಕೊಟ್ಟಿದ್ದು ನನ್ನ ಈ ಕೃಷಿ ಯಾವತ್ತೂ ಸೋಲೋದಿಲ್ಲ. ನಾವು ಇದಲ್ಲದೆ ನನ್ನ 2 ಮಕ್ಕಳನ್ನು ನಾನು ಒಳ್ಳೆಯದಲ್ಲಿ ಓದಿಸಿದ್ದೇನೆ. ಕೃಷಿಯಲ್ಲಿ ಏನೂ ಇಲ್ಲ ಅಂತ ಹೇಳುವಂತಹ ಒಂದು ವಿಚಾರ ನಾವು ಸುಮ್ಮನೆ ನಾವು ಕೃಷಿಯನ್ನೊಂದು ಪ್ರೊಫೆಷನ್ ಆಗಿ ತಗೊಳ್ಬೇಕು. ಹೇಗೆ ಡಾಕ್ಟ್ರು ಇಂಜಿನಿಯರು ಒಂದು 6 ಅಥವಾ 7 ಗಂಟೆ ದುಡಿತಾರೆ, ಹಾಗೆ ನಾವು ಕೃಷಿಕರು ಕೂಡ ಆ ಪ್ರೊಫೆಷನ್ ಆಗಿ ತಗೊಳ್ಬೇಕು. ನಾವು ಅಬ್ಸರ್ವೇಷನ್ ಮಾಡಬೇಕು. ನಮ್ಮ ತೋಟಕ್ಕೆ ನಿತ್ಯವೂ ನಾವು ಒಂದು 3 ರಿಂದ 4 ಗಂಟೆ ಆದರೂ ಇರಬೇಕು. ನಾವು ಆವಾಗ ಬೆಳಿತೇವೆ, ನಮ್ಮನ್ನು ಆ ಕೃಷಿ ಮೇಲೆ ತರ್ತದೆ. ಈ ರೀತಿಯಾಗಿ ನಾವು ಈ ಯಂಗರ್ ಜನ್ರೇಷನ್ ಮತ್ತು ಉಳಿತಾಯ ಮಾಡಬೇಕು. ಉಳಿತಾಯ ಖಂಡಿತವಾಗಿಯೂ ಮಾಡಬೇಕು. ಯಾಕೆ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಅತ್ಯಂತ ಖರ್ಚಿನ ಒಂದು ದಾರಿಯಾಗಿದೆ. ಹೇಳಿದರೆ
ಹಳೆ ಕಾಲದಲ್ಲಿ ಒಂದೊಂದು ಮಗುವಿಗೆ ಒಂದು ಜಾಗ ಮಾಡ್ತಾಯಿದ್ರು. ಇವತ್ತು ಕೃಷಿ ಜಾಗ ಮಾಡಿದರೆ ಎಲ್ರಿಗೂ ಗೊತ್ತು ಎಷ್ಟು ಕಷ್ಟ ಅಂತೇಳಿ. ಆದರೆ ಒಂದು ಮಗುವಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಸಾಮಾನ್ಯ ಮನುಷ್ಯರಿಗೆ ಕೂಡ ಇವತ್ತೊಂದು 40ರಿಂದ 50 ಲಕ್ಷ ಖರ್ಚಾಗುವಷ್ಟು ಅವರಲ್ಲಿ ಒಂದು ಮಗು ಇದ್ದರೂ ಬೇಕಾಗ್ತದೆ. ಅಂತಹ ಪರಿಸ್ಥಿತಿ ಈಗ ಉದ್ಭವ ಆಗ್ತಾ ಇದೆ. ಆದ ಕಾರಣ ಪ್ರಥಮವಾಗಿ ನೀವು ಕೃಷಿಗೆ ಇಳಿದ ಕೂಡಲೇ ಒಂದು ಉಳಿತಾಯ ಯೋಜನೆಯನ್ನು ಹಮ್ಮಿಕೊಂಡು ಬನ್ನಿ. ಅದು ಮೇಲೆ ಮೇಲೆ ಬಂದ ಹಾಗೆ ನಿಮಗೆ ಅದು ಕೈ ಹಿಡಿತದೆ. ಇಷ್ಟು ಒಂದು ಚಂದವಾದಂತಹ ಜೀವನ ಈ ಕೃಷಿಯಲ್ಲಿದೆ. ನಾವು ಆಲೋಚನೆ ಮಾಡಬೇಕಾದ್ದು, ನಾವು ದುಡಿಬೇಕಾದ್ದು, ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಇದನ್ನೆಲ್ಲ ಸೇರಿಸಿದರೆ ನಮಗೊಂದು ಉತ್ತಮ ಜೀವನ ಇದೆ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್. ಇನ್ನಿಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಮಾತಾಡಿದ ಮೇಲೆ ಸಂವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋಣ. ಈಗ ಅಡಿಕೆಯ ಜೊತೆಗೆ ಉಪಬೆಳೆಯನ್ನು ಮಾಡ್ತಿರುವಂತಹ ಯುವ ಕೃಷಿಕ ಸುಬ್ರಹ್ಮಣ್ಯ ಪ್ರಸಾದ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಪ್ರಸಾದ್ ಅವರು ಅಡಿಕೆಯ ಜೊತೆಗೆ ವೆಜಿಟೇಬಲನ್ನು ಮಾಡಿ ಸ್ವತಃ ಮಾರುಕಟ್ಟೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಈಗ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಅವರಿಗೆ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ಸಾಧಾರಣ ನನ್ನ ಇಂಜಿನಿಯರಿಂಗ್ ವೃತ್ತಿ ಆದಮೇಲೆ 2016ರ ನಂತರ ನಾನು ನಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದಂತಹ ಜಾಗದಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೇನೆ. 2 ವರ್ಷ ನಾನು ಸುಳ್ಯದಲ್ಲಿ KVGಯಲ್ಲಿ M.Tech ಮಾಡಿದೆ. ಅದ್ರ ಜೊತೆಗೆ ನಾನು ಸಣ್ಣದಿರುವಾಗಲೇ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಳ್ತಾ ಇದ್ದೆ. ಬಾಳೆ ಗಿಡ ನೆಡೋದು ಇದೆಲ್ಲ ಮಾಡ್ತಾ ಇದ್ದೆ. ಹಾಗೆ ನನಗೆ ಅದರ ಇಂಟ್ರೆಸ್ಟ್ ಮತ್ತು ವಾಪಸ್ ಶುರುವಾಗಿ ನಾನು ಮತ್ತೆ ತೊಡಗಿಸಿಕೊಂಡೆ. ಹಾಗೆ ನನಗೆ ಅಡಿಕೆಯ ಜೊತೆ ಉಪಬೆಳೆಗಳು ಅಂದರೆ ಅಡಿಕೆ ಲಾಂಗ್ ಟರ್ಮಲ್ಲಿ ನಮಗೆ ಫಸಲು ಕೊಡುವಂಥದ್ದು. ಅಂದರೆ ಹಾಗಂತಲ್ಲ, ಈಗ ನೆಟ್ಟು ಒಂದು 4 ವರ್ಷ ನಾವು ಅದಕ್ಕೆ ಸರಿಯಾದ ರೀತಿಯಾದ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಮಾಡಿ ಕೆಲಸ ಮಾಡಿ ನಮಗದು ನೆಕ್ಸ್ಟು ಆದಾಯ ಒಂದು 5 ವರ್ಷ ಆಗ್ತದೆ ಕನಿಷ್ಠ. ಎಷ್ಟೇ ಹೈಬ್ರಿಡ್ ತಳಿ ನೆಟ್ಟರು ಕೂಡ ಸರಿಯಾಗಿ ಆದಾಯ ಬರಬೇಕು ಅಂತ ಹೇಳಿದರೆ ಒಂದು 5 ವರ್ಷ ಆಗ್ತದೆ. ರಬ್ಬರು ಸಹ ಅಷ್ಟೇ, ಒಂದು 5ರಿಂದ 8 ವರ್ಷ ಬೇಕು ಅದು ಟ್ಯಾಪಿಂಗಿಗೆ ಬರಬೇಕು ಅಂತ ಹೇಳಿ. ಆದರೆ ಹಾಗಾಗಿ ನಾನು ಅಷ್ಟು ಸಮಯ ಕಾಯುವುದು ಅಂತಲ್ಲ, ತರಕಾರಿ ಬೆಳೆ ಮತ್ತು ಈ ಹಣ್ಣಿನ ಬೆಳೆ ಬಾಳೆ ಅಂತ ಹೇಳಿ ನೇಂದ್ರ ಬಾಳೆ ಕೃಷಿ ಅಂತೆಲ್ಲ ಮಾಡಲಿಕ್ಕೆ ಶುರು ಮಾಡಿದೆ. ಫಸ್ಟು ಕುರ್ಲೆ ತಂದು ನೆಟ್ಟು ಒಂದು 100 ಗಿಡ ನಮ್ಮ ಮನೆ ಹತ್ತಿರವೇ ಒಂದು ಇಷ್ಟೇ ಆಗಲ್ಲ, ಒಂದು 50 ಸೆನ್ಸ್ ಆಗೋಷ್ಟೊಂದು ಖಾಲಿ ಜಾಗ ಇತ್ತು. ಅಲ್ಲಿ ಕುರ್ಲೆ ತಂದು ನೇಂದ್ರ ಗಿಡ ನೆಟ್ಟಿದ್ದೆ. ಅಂದರೆ ಈ ಚಂದನ ವಾಹಿನಿಯಲ್ಲೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಬಾಳೆ ಕೃಷಿ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾರೆ. ಅಂದರೆ ಅವರು ಅಲ್ಲಿ ಘಟ್ಟದ ಪ್ರದೇಶದಲ್ಲಿ ಕ್ಯಾವೆಂಡಿಶ್ ಅದೆಲ್ಲ ಬೆಳೀತಾರೆ. ಕೇರಳದಲ್ಲಿ ಹೆಚ್ಚಾಗಿ ನೇಂದ್ರ ಬೆಳೀತಾರೆ. ಹಾಗೆ ಅದರ ಕ್ಯಾವೆಂಡಿಶಿಗೆಲ್ಲ ರೇಟ್ ನೋಡಿದರೆ 5-6 ರೂಪಾಯಿ ಎಲ್ಲ ಸಿಗೋದು ಅಷ್ಟೇ ಕೆಜಿಗೆ. ಹಾಗೆ ಅದನ್ನು ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ಆದರೆ ನೇಂದ್ರಕ್ಕೆ ಒಂದು 30ರಿಂದ 40 ರೂಪಾಯಿ ಸಿಗ್ತದೆ ಅಂತ ಹೇಳಿ ಗೊತ್ತಾಯಿತು. ಅಂದರೆ ನಮ್ಮ ಗುತ್ತಿಗಾರು ಮಾರ್ಕೆಟಲ್ಲಿ ನನ್ನ ಮನೆ ಹತ್ತಿರ ಪರಿಸರದಲ್ಲಿ. ಹಾಗೆ ಅದನ್ನು ಮಾಡುವ ಅಂಥೇಳಿ ಒಂದು ಇಂಟ್ರೆಸ್ಟಲ್ಲಿ ಮಾಡಿದ್ದೆ. ಅದು ಒಂದು 100 ಬಾಳೆ ಕುರ್ಲೆ ನೆಟ್ಟಿದ್ದೆ. ಅದರಲ್ಲಿ ಒಂದು 90 ಬಾಳೆ ಸರಿಯಾಗಿ ಬಂದಿತ್ತು. ಅಂದರೆ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಮಾಡಿ ನೀರು ಬಿಟ್ಟು ಗೊಬ್ಬರಗಳನ್ನೆಲ್ಲ ತಿಂಗಳು ಕೊಟ್ಟು ಮಾಡಿದ್ದೆ. ಅದು ಸಾಧಾರಣ ಏಪ್ರಿಲಿಗಾಗುವಾಗ ಇನ್ನೇನು ಗೊನೆ ಹಾಕಲಿಕ್ಕೆ ಹಂತಕ್ಕೆ ಬಂದಿತ್ತು. ಆ ಗೊನೆ ಹಾಕಲಿಕ್ಕೆ ಹಂತಕ್ಕೆ ಬರುವಾಗ ನಮ್ಮ ಈ ಪರಿಸರದಲ್ಲಿ ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ ಮೇಲಿ ಗಾಳಿ ಮಳೆ ವಿಪರೀತ. ಈ ಗಾಳಿ ಬಂದಾಗ ಅದು ಎಲ್ಲ ಮುರ್ಕೊಂಡು ಹೋಯಿತು. ಸಾಧಾರಣ ಒಂದು 60 ಬಾಳೆ ನೆಲ ಕಚ್ಚಿತ್ತು. ಅಂದರೆ ಅದು ಸೊಂಟ ಮುರಿದಾಗ ಆಯಿತು, ಅದೆಲ್ಲ ಮುರಿದು ಬಿತ್ತು. ಈ ನಮ್ಮ ತೋಟದಲ್ಲಿ ನಾವು ಕದಳಿ ಎಲ್ಲ ನೆಟ್ಟಾಗ ಅದು ಬಿದ್ದರೂ ಕೂಡ ಗೊನೆ ಬೆಳೀತದೆ. ಅದಕ್ಕೆ ಗೊನೆಗೆ ಎಂಥ ಇಫೆಕ್ಟ್ ಆಗೋದಿಲ್ಲ. ಒಂದು ವಾರದಲ್ಲಿ ಅದು ಹಂತಕ್ಕೆ ಕೊಡುವ ಸೇಲ್ ಮಾಡುವ ಹಂತಕ್ಕೆ ಅದು ಬರ್ತದೆ. ಆದರೆ ಈ ನೇಂದ್ರ ಹಾಗಲ್ಲ, ಅದು ಗೊನೆ ಬೆಳೀಲಿಕ್ಕೆ 100 ದಿನ ಬೇಕು. ಅಂದಾಜು ಒಂದು 3 ತಿಂಗಳು ಬೇಕು. ಆ 3 ತಿಂಗಳು ಅದು ಇದು ಗೊನೆ ಇನ್ನೇನು ಬಂದಾಗುವಾಗ ಪಲ್ಟಿ ಆದರೆ ಅದು ಬೆಳೆಯುವುದಿಲ್ಲ, ಅದಲ್ಲೇ ಕರಗಿ ಹೋಗ್ತದೆ. ಹಾಗೆ ಒಂದು 60 ಬಾಳೆ ಅದು ವೇಸ್ಟ್ ಆಯಿತು. ಆಗ ಬೇಜಾರಾಯಿತು ಸ್ವಲ್ಪ. ಆದರೆ ಅದರ ಇಂಟ್ರೆಸ್ಟು ಕಮ್ಮಿ ಆಗಲಿಲ್ಲ. ಉಳಿದದನ್ನೆಲ್ಲ ಕುರ್ಲೆಯನ್ನೆಲ್ಲ ತೋಟದಲ್ಲಿ ನೆಟ್ಟು ಮತ್ತು ಇನ್ನೊಂದು ಹಂತ ಅದರ ಬಗ್ಗೆ ಈ ಮಾಹಿತಿ ಪಡ್ತಾ ಇರಬೇಕಾದ್ರೆ ಟಿಶ್ಯೂ ಕಲ್ಚರ್ಡ್ ಗಿಡ ಎಲ್ಲ ಬರ್ತದೆ ಅಂತ ಗೊತ್ತಾಯಿತು. ಹಾಗಂತೇಳಿ ಅದನ್ನು ತಂದು ನಿರ್ವಹಣೆ ಮಾಡಿ ನೆಟ್ಟೆ. ಅದಕ್ಕೆ ಗಾಳಿ ಎಲ್ಲ ಬರ್ತದೆ ಅಂತೇಳಿ ಮೊದಲೇ ಅದಕ್ಕೆ ಗುಂಟ ಎಲ್ಲ ಕೊಟ್ಟು ಕಡ್ದಾಗ ಒಂದು ಬಾಳೆ 40 kg ಬಂದಿತ್ತು. ಅಂದರೆ ಒಂದು ಬಾಳೆಗೆ 1,000 ರೂಪಾಯಿ 40 kg ಬಂದರೆ ಅಂದರೆ ಒಂದು 300 ರೂಪಾಯಿ ಖರ್ಚಾಗ್ತದೆ ಅದಕ್ಕೆ. ಹಾಗೆ ಈ ಉಪಬೆಳೆಯಲ್ಲಿಯೂ ಇಂಟ್ರೆಸ್ಟ್ ಬಂತು. ಶುರುವಿಗೆ ಒಂದು ಸ್ವಲ್ಪ ನಷ್ಟ ಆದರೂ ಕೂಡ ನಾವು ಮತ್ತೆ ಅದನ್ನು ಬಿಟ್ಟು ಹೋಗಬಾರ್ದು. ಅಂದರೆ ಅದು ನಿರಂತರವಾಗಿ ಸಾಗ್ತಾ ಇರಬೇಕು ಆ ಕೃಷಿ ಕಾರ್ಯ. ಹಾಗಾದ ಕಾರಣ ಅದರಲ್ಲಿ ಒಂದಲ್ಲ ಒಂದು ದಿವಸ ಅದರಲ್ಲಿ ಸಕ್ಸಸ್ ಬಂದೇ ಬರ್ತದೆ. ಹಾಗೆ ಮಾಡ್ತಾ ಮತ್ತೆ ಸ್ವಲ್ಪ ಜಾಗೆಯಲ್ಲಿ ಶುಂಠಿ ಎಲ್ಲ ಮಾಡಿದ್ದೆ. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಹೀಗೆ ಮಾಡ್ತಾ ಇದ್ದೆ ನಾನು. ಅಂದರೆ ತುಂಬ ಸ್ಕೇಲಲ್ಲಿ ಮಾಡಲಿಲ್ಲ. ಅಂಗಳದ ಸೈಡಲ್ಲಿ ಸ್ವಲ್ಪ ಇಷ್ಟೇ ಜಾಗದಲ್ಲಿ ಶುಂಠಿ ಮಾಡಿದ್ದೆ.
ಮತ್ತು ಈಗ ತರಕಾರಿ ಬೆಳೀಲಿಕ್ಕೆ ಕಳೆದ ವರ್ಷ ತೊಂಡೆಕಾಯಿ ನೆಟ್ಟಿದ್ದೆ. ಒಂದು ಬಳ್ಳಿ ನನ್ನ ಮಾವನ ಮನೆಗೆ ಹೋಗಿದ್ದಾಗ ನನಗೆ ಸಿಕ್ಕಿತ್ತು ಅದು ಬಳ್ಳಿ. ಅದನ್ನು ತಂದು ನೆಟ್ಟಿದ್ದೆ. ಅದರಲ್ಲಿ ಒಂದು 15ರಿಂದ 20 kg ಅಂದಾಜು ನಾನು ಕೊಯ್ತಾ ಇದ್ದೆ 3 ದಿವಸಕ್ಕೊಮ್ಮೆ. ಅಂದರೆ ವಾರದಲ್ಲಿ ಒಂದು 50ರಿಂದ 60 kg ಕಳೆದ ವರ್ಷ. ಹಾಗೆ ಅದನ್ನು ಮಾಡಿದಾಗ ನೆಟ್ಟೆಲ್ಲ ಕಟ್ಟಿ ಅದನ್ನು ಮಾಡಿದೆ. ಅದು ಅಂದರೆ ಅದೊಂದು ಸಣ್ಣ ಹಂತದಲ್ಲಿ ಪ್ರಾರಂಭ ಮಾಡಿದ್ದು, ಒಂದೇ ಲಾರ್ಜ್ ಸ್ಕೇಲಲ್ಲಿ ಮಾಡಲಿಲ್ಲ. ಆದರೆ ಈ ವರ್ಷಕ್ಕೆ ಬರುವಾಗ ಅಂದರೆ ಮೊನ್ನೆ ಮಳೆಗಾಲ ಕಳೆದಾಗೆ ಅದರಲ್ಲೇ ಕಳೆದಾಗ ಇನ್ನೂ ಅಷ್ಟು ಬಳ್ಳಿಗಳು ನಮಗೆ ಸಿಗ್ತದೆ ನೆಡಲಿಕ್ಕೆ. ಹಾಗೆ ಅದನ್ನು ವಾಪಸ್ಸು ಪೂರ್ತಿಯಾಗಿ ನೆಟ್ಟು ಸಾಧಾರಣ ಒಂದು ಅರ್ಧ ಎಕರೆಯಲ್ಲಿ ಮಾಡಿದೆ. ನಾನು ಈ ವರ್ಷ ಅಂದಾಜು ಈಗ 3 ದಿವಸಕ್ಕೊಮ್ಮೆ ನಾನು ಒಂದು 70ರಿಂದ 80 kg ತೊಂಡೆಕಾಯಿ ಕೊಯ್ತಾ ಇದ್ದೆ. ಅಂದರೆ ವಾರದಲ್ಲಿ 2 ಕ್ವಿಂಟಾಲ್ 2 ಕ್ವಿಂಟಾಲ್ ತೊಂಡೆಕಾಯಿಯನ್ನು ನಾನು ಗುತ್ತಿಗಾರಿನಲ್ಲೇ ಮಾರ್ಕೆಟ್ ಮಾಡ್ತಾಯಿದ್ದೆ. ಅದರ ಜೊತೆಗೆ ಈಗ ಮೊನ್ನೆ ಜನವರಿಯಲ್ಲಿ ಅಲಸಂಡೆ ಬೀಜ ಹಾಕಿದ್ದೆ. ಅಂದರೆ ಈ ನಮ್ಮ ಮನೆ ಹತ್ತಿರವೇ ಒಂದು ಎಕರೆ ಆಗುವಷ್ಟು ಖಾಲಿ ಜಾಗ ಇತ್ತು. ಅಲ್ಲಿ ತರಕಾರಿ ಕೃಷಿ ಮಾಡಿಕೆ ಹಣ್ಣು ಹಂಪಲಿನ ಹೀಗೆ ಗಿಡ ನೆಟ್ಟೆ ಮಾಡುವ ಅಂತ ಹೇಳಿ ಬಿಟ್ಟಿದ್ದೆ ನಾನು. ಅಲ್ಲಿ ಅಲಸಂಡೆ ಕೃಷಿಯನ್ನು ಮಾಡಿದ್ದೇನೆ. ಈಗ ನಿನ್ನೆಗೆ ಅದರ ಲಾಸ್ಟ್ ಕೊಯ್ಲಾಯಿತು. ಅಂದರೆ ಇನ್ನು ಮಳೆ ಬಂದರೆ ಚಿಗುರ್ಬೋದು, ಹಾಗಲ್ಲ. ಈಗ ಫೆಬ್ರವರಿಯಲ್ಲಿ ಹೈಬ್ರಿಡ್ ಮೀಟರ್ ಅಲಸಂಡೆ ಬೀಜ ತಂದು ಸಾಧಾರಣ 1 kg ಆಗುವಷ್ಟು ಬೀಜ ಹಾಕಿದ್ದೇನೆ. ಒಂದು 80% ಅದು ಮೊಳಕೆ ಬಂದಿದೆ. ಒಂದು 20% ಅದರಲ್ಲಿ ಸಾಧಕ ಬಾಧಕಗಳಿರ್ತದೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಅದು ಮಾರ್ಚ್ ಶುರುವಿನಲ್ಲಿ ನನಗೆ ಅಂದರೆ ಬಿತ್ತಿದ 40 ದಿವಸದಲ್ಲಿ ಆದಾಯ ಅಂದರೆ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗೊಬ್ಬರಗಳ ನಿರ್ವಹಣೆ ಎಲ್ಲ ಮೊದಲೇ ನೆಲಗಡಲೆ ಹಿಂಡಿ ಮತ್ತು ಒಂದು 15 ದಿವಸ ಆಗುವಾಗ ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ದೇನೆ. ಮತ್ತು ದ್ರಾವಣವನ್ನು ಸಿಂಪಡಣೆ ಮಾಡಿದ್ದೇನೆ. ಅಂದರೆ ಹುಳ ಎಲ್ಲ ತಿಂತದೆ, ಅದಕ್ಕೆ ಬೊಂಬುಚ್ಚಿ ಅಂತ ಹೇಳ್ತಾರೆ, ಅದು ತುಂಬ ಕಾಟ ಕೊಡ್ತದೆ, ಅದರ ಚಿಗುರ್ಲಿಕ್ಕೆ ಬಿಡೋದಿಲ್ಲ. ಹಾಗೆ ಪೂರ್ತಿಯಾಗಿ ಸಾವಯವದಲ್ಲೇ ಸ್ಪ್ರೇ ಮಾಡಲಿಲ್ಲ, ಅಂದರೆ ಕೆಮಿಕಲ್ ಯೂಸ್ ಮಾಡಿದ್ದೇನೆ. ಅಂದರೆ ಕಮರ್ಷಿಯಲ್ ಆಗಿ ಮಾಡುವಾಗ ನಾವು ಇಷ್ಟು ವರ್ಷದಲ್ಲಿ ಅದನ್ನು ಅಧ್ಯಯನ ಮಾಡಿದ್ದೇನೆ. ಒಂದು ಎಕ್ಸ್ಪೆರಿಮೆಂಟ್ ಲೆವೆಲ್ಗೆ ಅದನ್ನು ಮಾಡಿಕೊಂಡಿರಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಾವು ಈಗ ಹೇಳಿದಾಗೆ ಮಾರ್ಕೆಟಿಂಗ್ ಮಾಡುವಂಥ ಸ್ಟ್ರಾಟಜಿಯನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ತರಕಾರಿಯನ್ನು ಕೊಳ್ಳುವವರು ಎಲ್ಲರೂ ಈಗ ಇವತ್ತು ಕೊಯ್ದರೆ ಅದು 10 ಗಂಟೆ ಒಳಗೆ ಸೇಲ್ ಆಗಬೇಕು. ಅಂದರೆ ಎಲ್ಲರೂ ಫ್ರೆಶ್ ಮಾತ್ರ, ಚೆನ್ನಾಗಿರೋದು ಮಾತ್ರ ತಗೊಳ್ಳೋದು. ನಾಳೆಗೆ ಅಂತೇಳಿ ಆದರೆ ನಾಳೆಗೆ ಬೇರೆ ತಗೊಳ್ತಾರೆ, ಇವತ್ತಿದ್ದು ತಗೊಳ್ಳೋದಿಲ್ಲ ಯಾರು. ಅಲಸಂಡೆ ತೊಂಡೆಕಾಯಿ ಎಲ್ಲ ನಾಳೆಗೆ ಹಣ್ಣಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಅಲಸಂಡೆಯೂ ಹಾಗೆ ಅದು ಬೆಳೀತದೆ, ಬೆಳೆದ್ರೆ ಅದು ರುಚಿ ಇರೋದಿಲ್ಲ ಅಂಥೇಳಿ. ಹಾಗೆ ಅದು ಮಾರ್ಚಲ್ಲಿ ನಾನು ಕೊಯ್ಲು ಪ್ರಾರಂಭ ಮಾಡಿದೆ. ಅಂದಾಜು 1.5 ಕ್ವಿಂಟಾಲ್ ಅಂದರೆ 1 ಎಕರೆಯಲ್ಲಿ 1 ದಿವಸಕ್ಕೆ 150 kg ಅಂದಾಜು ಕೊಯ್ದಿದ್ದೇನೆ. ಸಾಧಾರಣ ಟೋಟಲಾಗಿ ನಿನ್ನೆವರೆಗೆ ಒಂದು 2 ಟನ್ ಆಗುವಷ್ಟು ಅಲಸಂಡೆ ಆಗಿದೆ. ಒಂದು 200 kg ಆಗುವಷ್ಟು ಒಂದು ವೇಸ್ಟೇಜ್ ಬರ್ಬೋದು. ಯಾಕೆಂತೇಳಿದರೆ ನಾವು ಫಾಸ್ಟಾಗಿ ಕೊಯ್ಯುವಾಗ ಹೂ ರಟ್ಟುತ್ತದೆ. ಒಂದು ಗೊಂಚಲಲ್ಲಿ 2-3 ಅಲಸಂಡೆ ಇದ್ದರೆ ಒಂದು ಹೂವು ಇರ್ತದೆ. ನೆಕ್ಸ್ಟ್ ಇದು ಕೆಲವೊಂದು ಸತಿ ಅದು ವೀಕ್ ಇದ್ದರೆ ಅದು ಕೊಯ್ಯುವಾಗ ಕಟ್ಟಾಗ್ತದೆ, ಹೂ ಬೀಳ್ತದೆ. ಹಾಗೆ ಅಂದಾಜು ಒಂದು 200 kg ಆಗುವಷ್ಟು ವೇಸ್ಟೇಜು ಆಗಿರಬಹುದು. ಮತ್ತು ಹುಳಗಳ ಕಾಟ ಮತ್ತು ನವಿಲು ಇದೆಲ್ಲ ಬಂದರೆ ಸ್ವಲ್ಪ ಉಪದ್ರ ಮಾಡ್ತಾರೆ. ಯಾಕೆಂದರೆ ನಮ್ಮ ಮನೆ ಹತ್ತಿರ ಇದ್ದರೆ ಈ ತರಕಾರಿ ಉಪಬೆಳೆಗಳು ಯಾವಾಗಲೂ ನಮ್ಮ ಮನೆ ಹತ್ತಿರವೇ ಇದ್ದರೆ ಸ್ವಲ್ಪ ಅನುಕೂಲ, ಇಲ್ಲಂದರೆ ನಾವು ಅಲ್ಲೇ ಇರಬೇಕಾಗ್ತದೆ. ನಾವು ಬೇರೆ ಕಡೆ ಹೋಗಿ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ತೊಂದರೆಗಳು ಸುಮಾರು ಇರ್ತದೆ. ಅಂದರೆ ಅದನ್ನು ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಿತ್ಯ ನೋಡ್ತಾ ಇರಬೇಕು, ಅದನ್ನು ಗಮನಿಸ್ತಾ ಇರಬೇಕು. 2 ಹೊತ್ತು ಕೂಡ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೀರಿನ ನಿರ್ವಹಣೆ. ಮತ್ತು ನಾವು ಸ್ವತಃ ಶ್ರಮ ಒಂದು 50% ಹಾಕಬೇಕಾಗ್ತದೆ. ಶುರುವಿಗೆ ಕಾರ್ಮಿಕರು ಬೇಕಾಗ್ತದೆ. ಅಂದರೆ ಸರಿಗೆ ಕಟ್ಟಲಿಕ್ಕೆ ಮತ್ತು ಸಾಲು ಮಾಡಲಿಕ್ಕೆ, ಬಿತ್ತು ಹಾಕಲಿಕ್ಕೆಲ್ಲ ಒಮ್ಮೆಗೆ ಜನ ಬೇಕಾಗ್ತದೆ. ಮತ್ತು ನೀರಿನ ನಿರ್ವಹಣೆಯೂ ಹಾಗೆ, ಪೈಪ್ಲೈನೆಲ್ಲ ನಮಗೆ ಇನ್ವೆಸ್ಟ್ಮೆಂಟ್ ಸುಮಾರು ಆಗ್ತದೆ ಒಂದು ಸತಿಗೆ. ಅತ್ಯಾಧುನಿಕ ತಂತ್ರಜ್ಞಾನವಾಗಿ ಪೈಪ್ಲೈನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಈಗ ನಮಗೆ ಅಷ್ಟು ಶುರುವಿಗಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಬರೋದಿಲ್ಲ ಅಲ್ಲ. ಈಗ ಅಂದಾಜು ಒಂದು 8 ಜನ ಕೆಲಸ ಮಾಡಿದ್ರು ಒಂದು ಸತಿ, ಒಂದು 3 ದಿವಸ ಕೆಲಸ ಮಾಡಿದ್ರು. ಬಿತ್ತನೆ ಬೀಜ ಮತ್ತು ಕಂಬ ಹಾಕಿ ಸರಿಗೆ ಎಲ್ಲ ಕಟ್ಟಲಿಕ್ಕೆ ಎಲ್ಲ, ಬಳ್ಳಿ ಎಲ್ಲ ಕಟ್ಟಲಿಕ್ಕೆ ಎಲ್ಲ. ಅದು ಅಲಸಂಡೆ ಅದು ಸಮಯಕ್ಕೆ ಸರಿಯಾಗಿ ಆಗಬೇಕು. ಅಲಸಂಡೆ ಬೀಜ ಬಂದು ಮೊಳಕೆ ಬಂದು ಒಂದು 10 ದಿವಸದಲ್ಲಿ ಅದು ಬಳ್ಳಿ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಬಳ್ಳಿ ಹೋಗಲಿಕ್ಕೆ ಸ್ಟಾರ್ಟ್ ಆಗುವ ಸಮಯದಲ್ಲಿ ಅದನ್ನು ನಾವು ಕಟ್ಟಿ ಈ ಸರಿಗೆ ಕಟ್ಟಿದ ಗೂಟಕ್ಕೆ ಕಟ್ಟಬೇಕಾಗ್ತದೆ. ಯಾಕೆಂದರೆ ಅದು ಇನ್ನೊಂದು 15 ದಿವಸದಲ್ಲಿ ಅದು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನೆಲದಲ್ಲಿ ಹೋದರೆ ಮತ್ತೆ ಹೋಯ್ತದೆ, ವೇಸ್ಟ್ ಆಗ್ತದೆ. ಹಾಗೆ ಪ್ರತಿಯೊಂದು ಬಳ್ಳಿಗೂ ಹಾಗೆ ಕಟ್ಟಿಕೊಂಡು ಮಾಡಿದ್ದೇನೆ, ತೊಂದರೆ ಇಲ್ಲ. ಈಗ ಅದರ ಇನ್ವೆಸ್ಟ್ಮೆಂಟ್ ಬಂದಿದೆ. ಈಗ ನೆಕ್ಸ್ಟು ಬೆಳೆ ಅದೇ ಉಪಬೆಳೆಗಳು ಹೇಗೆ ಅಂತ ಹೇಳಿದರೆ, ನಾವು 3 ತಿಂಗಳಿಗೆ ಆ ಬೆಳೆ ಮುಗೀತದೆ, 100 ದಿವಸಕ್ಕೆ ಮುಗೀತದೆ. ಈಗ ನಾನು ಜನವರಿ ಅಖೇರಿಗೆ ಸ್ಟಾರ್ಟ್ ಮಾಡಿದ್ದು, ಮೇ ಎಂಡಿಗೆ ಆಗುವಾಗ ಅದು ಮುಗೀತದೆ. ಅದನ್ನು ಬಿಡಬಾರ್ದು ಹಾಗೆ ಆ ಜಾಗದಲ್ಲಿ. ಅಂದರೆ ಇನ್ನೊಂದು ಬೆಳೆ ಈಗ ನಾವು ಮಾರುಕಟ್ಟೆಯನ್ನು ನೋಡಿಕೊಂಡು, ಈಗ ಮಳೆಗಾಲದಲ್ಲಿ ಯಾವುದು ಹೋಗ್ತದೆ, ಈಗ ದಾರೆಪೀರೆ ಆಗಲಿ, ಮುಳ್ಳು ಸೌತೆ ಆಗಲಿ, ಹಾಗಲಕಾಯಿ ಇಂಥದ್ದೆಲ್ಲ ಮಳೆಗಾಲದಲ್ಲಿ ಜಾಸ್ತಿ ಸೇಲ್ ಆಗುವಂಥದ್ದು. ನಾವು ತಕ್ಷಣ ಈ ಅಲಸಂಡೆ ಮಾಡಿದಲ್ಲೇ
ಮಣ್ಣಿನ ಫಲವತ್ತತೆಯೂ ಕಮ್ಮಿ ಆಗುವುದಿಲ್ಲ, ಅಂದರೆ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡಿರ್ತದೆ. ಸೊ ನೆಕ್ಸ್ಟ್ ಬೆಳೆಗೆ ನಾವು ಗೊಬ್ಬರವನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕನ್ನೋಂಥ ಅವಶ್ಯಕತೆ ಇರುವುದಿಲ್ಲ. ಅದು ಮತ್ತು ಈ ಅಲಸಂಡೆ ಬಳ್ಳಿ ಒಣಗಿರುವಂಥದ್ದೇ ಇರ್ತದೆ, ಅದನ್ನು ನಾವು ಕಡ್ದು ಹಾಕಬಾರ್ದು. ಅಂದರೆ ನಾವು ಮದ್ದು ಸ್ಪ್ರೇ ಮಾಡೋ ಕಾರಣ ಹುಳಗಳ ಕಾಟ ಎಲ್ಲ ಇರ್ತದೆ ನೆಕ್ಸ್ಟ್ ಬೆಳೆಗೂ ಕೂಡ. ಆದರೆ ಅದೇ ಬಳ್ಳಿಯಲ್ಲಿ ಅಥವಾ ಅದರ ಕಾಂಡದಲ್ಲಿ ಅದು ಹಿಡ್ಕೊಂಡಿರ್ತದಲ್ಲ ಸರಿಗೆಗೆ, ಅದೇ ಕಾಂಡದಲ್ಲಿ ಈಗ ದಾರೆಪಿರೆ ಬಳ್ಳಿ ಹೋಗುವಂತಹ ತರಕಾರಿಗಳನ್ನು ಮಾಡಿದರೆ ಸ್ವಲ್ಪ ಸುಲಭ ಆಗ್ತದೆ ನೆಕ್ಸ್ಟ್ ಬೆಳೆಗೆ. ಯಾಕಂದರೆ ಇಷ್ಟು ಖರ್ಚಾಗೋದಿಲ್ಲ, ಬಳ್ಳಿ ಕಟ್ಟಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ, ಗೊಬ್ಬರದ ಅವಶ್ಯಕತೆ ಜಾಸ್ತಿಯಾಗಿ ಅವಶ್ಯಕತೆ ಇರುವುದಿಲ್ಲ. ಮತ್ತು ಕಂಬಗಳೆಲ್ಲ ನಾವು ಸರಿಗೆ ಎಲ್ಲ ಆಲ್ರೆಡಿ ಹಾಕಿದ್ದೇವೆ, ಅದರದ್ದೆಲ್ಲ ಹೊಸತು ಖರ್ಚ ಇಲ್ಲ. ಇದನ್ನು ಹುಳ ಬಾರದ ಹಾಗೆ ನಾವು ನೋಡಿಕೊಂಡ್ರೆ, ಮತ್ತು ಈ ನಿರಂತರ ಕೆಲಸ ಆಗಬೇಕು. ಅಂದರೆ ನಾವು ಗಮನಿಸ್ತಾ ಇರಬೇಕು, ಈ ಬಳ್ಳಿ ಎಲ್ಲಿ ಹುಳ ತಿಂತದ ಅಥವಾ ಇದನ್ನು ನೋಡ್ತಾ ಇರಬೇಕು. ನಾವು ಕೆಲಸದವರಿಗೆ ಅಥವಾ ಯಾರಿಗೋ ಹೇಳಿ ಹೋದರೆ ಆಗುವಂಥದ್ದಲ್ಲ ಇದು ಕೆಲಸ. ನಾವು ಒಂದು ಅಂದಾಜು ಈ ಯಾವುದಕ್ಕೆ ಕಾರ್ಮಿಕರ ಅವಶ್ಯಕತೆ ಇದೆ ಅಂಥದ್ದಕ್ಕೆ ಮಾತ್ರ ನಾವು ನೋಡಿಕೊಂಡು ಮಾಡಿದರೆ ಉಪಬೆಳೆಯು ಕೂಡ ನಮಗೆ ಸಹಕಾರಿಯಾಗ್ತದೆ. ಸುರುವಿನ ಬೆಳೆ ಮಾಡಿದ ತಕ್ಷಣ ನಾವು ಅದರ ನೆಗೆಟಿವಿಟಿಯನ್ನು ಜಾಸ್ತಿ ಮಾಡಿದರೆ, ಈಗ ಅದರ ಪೈಪ್ಲೈನ್ನ ಖರ್ಚು, ಪೈಪ್ಲೈನ್ ಸಾಧಾರಣ ಒಂದು 10 ವರ್ಷಕ್ಕೆಲ್ಲ ಏನೂ ಆಗೋದಿಲ್ಲ. ನೀರು ಬಿಡುವ ಪೈಪು ಅಥವಾ PVC ಪೈಪ್ ಹಾಕಿದ್ದಲ್ಲ, 10-15 ವರ್ಷಕ್ಕೆಲ್ಲ ಯಾವುದೇ ಡ್ಯಾಮೇಜ್ ಬರುವುದಿಲ್ಲ ಅದು ಮೇಲೆ ಇರುವ ಕಾರಣ. ಹಾಗೆ ಅದು 10 ವರ್ಷಕ್ಕೂ ನಾವು ನಿರಂತರವಾಗಿ ಆ ಜಾಗದಲ್ಲಿ ಉಪಬೆಳೆಯನ್ನು ತೆಗಿತಾ ಇರಬೇಕು. ಈಗ ಒಂದು ಸರ್ತಿ ಮಾಡಿದ ತಕ್ಷಣ ಇದು ನನಗೆ ಈಗ 50,000 ಖರ್ಚಾಯಿತು, ನನಗೊಂದು ಅಲಸಂಡೆಯಲ್ಲಿ 2 ಟನ್ ಅಲಸಂಡೆ ಕೊಯ್ದದಲ್ಲಿ ಬರೀ ಒಂದು 60-70 ಸಿಕ್ಕಿತು ಅಂತ ಹೇಳಿ ಬಿಡಬಾರ್ದು. ಅದೇ ನೆಕ್ಸ್ಟ್ ಬೆಳೆಗೆ ಅದರ ಪೂರಕವಾದ ಅಂಶವನ್ನು ನಾವು ಉಪಯೋಗ ಮಾಡಬೇಕು. ಈಗ ಇನ್ನು ಈಗ ಮಳೆಗಾಲ ಮುಂಗಾರು ಪ್ರಾರಂಭವಾಗುವ ಹಂತದಲ್ಲಿರುವಾಗ ಯಾವ ಬೀಜವನ್ನು ಬಿತ್ತನೆ ಮಾಡಬೇಕು ಅಂತ ಹೇಳುವಂಥ ಸಮಗ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಮಾಡಿದರೆ, ಮತ್ತು ಮಾರುಕಟ್ಟೆಗೆ ನಾನು ಈ ಗುತ್ತಿಗಾರ ಪ್ರದೇಶದಲ್ಲೇ ಮಾಡ್ತಾಯಿದ್ದೆ, ಗುತ್ತಿಗಾರ ಮತ್ತು ಸುಬ್ರಹ್ಮಣ್ಯದಲ್ಲಿ ಕೊಡ್ತಾ ಇದ್ದೆ. ಹೆಚ್ಚಿದ್ದದ್ದು ಮಾತ್ರ ಒಂದು ದಿವಸಕ್ಕೆ ಒಂದು ಆ ಗ್ರಾಫ್ ಮೇಲೆ ಹೋಗುವಾಗ, ಅಂದರೆ ಒಂದು 2 ಹೂವು 4 ಹೂವು ಒಂದೊಂದು ಬಳ್ಳಿಯಲ್ಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುವಾಗ ಒಂದು 100-150 kg ಎಲ್ಲ ಆಗ್ತಿತ್ತು. ಆವಾಗ ಒಂದು 40 kg ಎಲ್ಲ ಸುಳ್ಯಕ್ಕೆ ಕೊಟ್ಟದ್ದುಂಟು. ಅದನ್ನು ಬಿಟ್ಟು ನನಗೆ ಗುತ್ತಿಗಾರಲ್ಲೇ ಎಲ್ಲ ಸೇಲ್ ಆಗಿದೆ ಆಲ್ಮೋಸ್ಟ್. ಮತ್ತು ವಾಟ್ಸಪ್ ಮತ್ತು ಫೇಸ್ಬುಕ್ಕಿನಲ್ಲಿ ಹಾಕಿ ಕೆಲವು ಜನ ಫಂಕ್ಷನ್ ಇದ್ದವರು ನನ್ನ ಮನೆಯಿಂದಲೇ ಬಂದು ತಗೊಂಡು ಹೋಗಿದ್ದಾರೆ. ಮತ್ತು 40-50 ರೂಪಾಯಿ ನನಗೆ ಮಾರ್ಕೆಟ್ ಬೆಲೆ ಸಿಕ್ಕಿದೆ. ಇದು ಗುತ್ತಿಗಾರನಲ್ಲಿ ನನಗೆ 50 ರೂಪಾಯಿದಿಂದ ಕಮ್ಮಿ ಸಿಗಲಿಲ್ಲ. ಬೇರೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅವರು ಅಲ್ಲಿನ ಬಜಾರ್ ರೇಟ್ ಹಾಕಿದ್ರು, ಆದರೂ ತೊಂದರೆ ಇಲ್ಲ, 40 ರೂಪಾಯಿ ಕೂಡ ವರ್ತ್. ಯಾಕಂದರೆ ನಾವು ಮುಂದೆ ಫುಲ್ ಪ್ಲೆಜ್ಡ್ ಆಗಿ ತರಕಾರಿ ಕೃಷಿ ಉಪಬೆಳೆಯನ್ನು ಮಾಡುವಂಥ ಉದ್ದೇಶ ಇಟ್ಟುಕೊಂಡೇ ಮಾಡಿರುವ ಕಾರಣ ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅಂದರೆ ಸ್ವಂತವಾಗಿ ನಾನು ಮಾರ್ಕೆಟಿಂಗ್ ಎಲ್ಲಿಯೂ ಮಾಡಲಿಲ್ಲ, ರೋಡ್ ಸೈಡು ಅಥವಾ ಹೀಗೆ ಮಾಡುವ ಅಂದಾಜಲ್ಲಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಬೇರೆ ಇದರ ನಿರ್ವಹಣೆ ಕೆಲಸ ಹೇಗೆ ಅಂದರೆ, ಇವತ್ತು ಒಂದು ದಿವಸ ಅಲಸಂಡೆ ಕೊಯ್ದರೆ ಮದ್ದು ಸ್ಪ್ರೇ ಮಾಡಬೇಕಾಗ್ತದೆ, ನೀರು ಬಿಡಬೇಕಾಗ್ತದೆ, ಮತ್ತು ಬಳ್ಳಿಯೆಲ್ಲ ನೆಲದಲ್ಲಿ ಹೋಗ್ತಾ ಇರ್ತದೆ ಚಿಗುರಿ, ಅದನ್ನೆಲ್ಲ ಕೊಡ್ತಾ ಇರಬೇಕಾಗ್ತದೆ. ಅದನ್ನೆಲ್ಲ ನಾವು ಕೆಲಸದವರಿಗೆ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದ ಕಾರಣ ನಾನು ಅಲ್ಲಿ ಮಾರುಕಟ್ಟೆಗೆ ಜನ ಮಾಡಿ ನಾನು ಇಲ್ಲಿ ಬಂದರೆ ನನ್ನ ಇಲ್ಲಿ ಕೆಲಸ ಆಗೋದಿಲ್ಲ. ಮತ್ತು ಯಾಕೆಂದರೆ ಮರುದಿವಸ ವಾಪಸ್ಸು ಕೊಯ್ಲು ಮಾಡಲಿಕ್ಕೆ ಸಿಗ್ತದೆ. ದಿವಸ ಬಿಟ್ಟು ದಿವಸ ಇದರ ಕೊಯ್ಲಿನ ನಿರ್ವಹಣೆಯೂ ಆಗಬೇಕು. ಹಾಗಾದ ಕಾರಣ ಸ್ವಂತವಾಗಿ ಮಾರುಕಟ್ಟೆಯನ್ನು ಎಲ್ಲಿಯೂ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಬೇರೆ ಅಂಗಡಿಗಳಿಗೆ ಕೊಡ್ತಾ ಇದ್ದೆ. ಎಷ್ಟು ಅಂತ ಹೇಳಿದರೆ, ನಾನು ಗುತ್ತಿಗಾರಲ್ಲಿ ನನಗೆ ಮೊನ್ನೆ ಫುಲ್ ಫಂಕ್ಷನ್ಗಳ ಸೀಸನ್ ಇರುವಾಗ ನನ್ನ ಹತ್ರ ಅಲಸಂಡೆ ಅಷ್ಟು ಇರಲಿಲ್ಲ ಕೊಡಲಿಕ್ಕೆ. 1 ಕ್ವಿಂಟಲೆಲ್ಲ ಆರ್ಡ್ರ್ ಬರ್ತಿತ್ತು. ನನ್ನ ಹತ್ರ 40 kg 50 kg ಸಿಗ್ತಾಯಿತ್ತು. ಹಾಗೆ ಬೇರೆ ಯಾರು ಈಗ ಮತ್ತೆ ಮನೆಯಲ್ಲಿ ಜನ ಇರಬೇಕಾಗ್ತದೆ. ಒಂದು ನೆಗೆಟಿವ್ ಅಂಶ ಏನು ಅಂತ ಹೇಳಿದರೆ, ಸ್ವಂತ ನಿರ್ವಹಣೆ ಮಾಡುವಾಗ ಮನೆಯಲ್ಲಿ ನಾವೇ ಅಲಸಂಡೆನೆಲ್ಲ ಕಟ್ಟಿ ಕೊಡಬೇಕಾಗ್ತದೆ. ಅಂತೆ ಹೋಗಿ ಹೀಗೆ ಕೊಟ್ಟರೆ ಯಾರು ತಗೊಳ್ಳೋದಿಲ್ಲ ಅಂಗಡಿಯವರು. ಅವರಿಗೆ 1 kg 2 kg ಎಲ್ಲ ಕಟ್ಟು ಮಾಡಿ ಕೊಡಬೇಕಾಗ್ತದೆ. ಮತ್ತು ಈಗ ಕೊಟ್ಟರೆ ಅವರಿಗೆ ಒಂದು 8-8:30 ಹೊತ್ತಿಗೆ ನಾವು ತಲುಪಿಸಬೇಕಾಗ್ತದೆ ಅಂಗಡಿಯವರಿಗೆ. ಅವ್ರದ್ದು ಲೇಟ್ ಆಯಿತು ಅಂತ ಆದರೆ ಅವರು ಮತ್ತೆ ಲೇಟ್ ಆಯಿತು ಹಾಗೆ ಹೀಗೆ ಅಂತ ಅದರ ನೆಗೆಟಿವ್ ಅಂಶ ಹೇಳ್ತಾರೆ. ಇದು ತೊಂಡೆಕಾಯಿ ಎಲ್ಲ ಮುರಿದು ನೋಡ್ತಾರೆ, ಹಣ್ಣು ಕೊಟ್ಟಿದ್ದೀರಿ ಅದು ನಿನ್ನೆದು ಮೊನ್ನೆದು ಅಂತೆಲ್ಲ ಹೇಳ್ತಾರೆ. ಹಾಗೆ ನಾವು ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಷ್ಟು ಅಂದರೆ ಇದರ ನಿರ್ವಹಣೆ ಸುಲಭ ಆಗ್ತದೆ ಅಂತೇಳಿ ಅಷ್ಟೇ. ಹಾಗಾದ ಕಾರಣ ತರಕಾರಿ ಬೆಳೆಯಲ್ಲಿ ಯಾವುದೇ ಅಂದರೆ ನೆಗೆಟಿವಿಟಿ ಅಂಶ ಇದ್ದೇ ಇದ್ದರೂ ಕೂಡ, ಹುಳ ತಿನ್ನುವ ಕಾಟ ಮತ್ತು ಮಾರ್ಕೆಟಿಂಗ್ ಅಂಶದಲ್ಲಿ ಇದ್ದರೂ ಕೂಡ, ಮತ್ತು ನಮ್ಮಂಥ ಗುತ್ತಿಗಾರನಂಥ ಹತ್ತಿರ ಹಳ್ಳಿ ಪ್ರದೇಶದಲ್ಲೇ ನನಗೆ ಅಷ್ಟು ಆರ್ಡರ್ ಸಿಕ್ಕಿದೆ. ಹಾಗಾದ ಕಾರಣ ಸುಳ್ಯ ಪುತ್ತೂರು ಹತ್ತಿರ ಇದ್ದಿದ್ದರೆ ಇನ್ನಷ್ಟು ಫುಲ್ ಪ್ಲೆಜ್ಡ್ ಆಗಿ ಮಾಡುವಂಥ ಅವಕಾಶ ಇರ್ತಿತ್ತೇನೋ. ಆದರೆ ಮಾರುಕಟ್ಟೆ ನೋಡಿಕೊಂಡು ಈಗ ಇನ್ನೊಂದು ಏನು ಪ್ಲ್ಯಾನ್ ಮಾಡಿದ್ದೇನೆ ಅಂತ ಹೇಳಿದರೆ, ಇದು ಒಂದೇ ತರಕಾರಿಯನ್ನು ನಮ್ಮ ಭೂಮಿಯಲ್ಲಿ ಬೆಳೆದರೆ ಅದು ಒಂದೇ ಸತ್ತಿಗೆ ಒಂದು ಕ್ವಿಂಟಲಲ್ಲಿ ಆಗುವಾಗ ನಮಗೆ ಮಾರುಕಟ್ಟೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ
ಆರ್ಡ್ರ್ ಇದ್ದರೆ ಅಥವಾ ಫಂಕ್ಷನ್ ಇದ್ದರೆ ಹೋಗ್ತದೆ. ಇಲ್ಲದಿದ್ದರೆ ಅಂಗಡಿಯವ್ರು ಏನು ಮಾಡ್ತಾರೆ ಅಂದರೆ ನಮಗೆ 5 kg ಸಾಕು, ಇವತ್ತು ಹೋಗೋದಷ್ಟೇ, 8 kg ಸಾಕು, 10 kg ಸಾಕು, ಈಗ ಲಿಮಿಟೇಷನಲ್ಲಿ ಹೇಳ್ತಾರೆ. ಅದೇ ನಾವು 2 ಸಾಲು ಅಲಸಂಡೆ, 2 ಸಾಲು ದಾರೆಪೀರೆ, ಮುಳ್ಳು ಸೌತೆ, ಸಾಧಾರಣ ಎಲ್ಲ ತರಕಾರಿಯನ್ನು 1 ಎಕರೆಯಲ್ಲಿ ಮಾಡುವಷ್ಟು ಅವಕಾಶ ಇದ್ದರೆ 2 ಸಾಲೇ ಮಾಡ್ತಾ ಇದ್ದರೆ ನಮಗೆ ಅದರಲ್ಲಿ ಅನುಕೂಲ ಜಾಸ್ತಿ. ಯಾಕೆಂದರೆ ನಮ್ಮ ಹತ್ರ ಎಲ್ಲ ಒಂದು 3-4 ವೆರೈಟಿ ತರಕಾರಿ ಇದ್ದು ಅಂತಾದರೆ ಅಂಗಡಿಯವರು ಎಲ್ಲದನ್ನು ಎಲ್ಲವನ್ನು ತಗೊಳ್ತಾರೆ. ಒಂದೇ ಇತ್ತು ಅಂತಾದರೆ ನನಗೆ ಇವತ್ತು ಇಷ್ಟೇ ಸಾಕು ಅಂತ ಹೇಳ್ತಾರೆ ಅಂಗಡಿಯವರು. ಎಷ್ಟೋ ಸತಿ ಹೇಳಿದ್ದುಂಟು. ನಾನು ತೊಂಡೆಕಾಯಿ ಪಂಜದಲ್ಲಿ ಸೇಲ್ ಮಾಡಿದಾಗ ಕೊಟ್ಟು ಬಂದು ಕೂಡ ಅದನ್ನು ವಾಪಸ್ ರಿಟರ್ನ್ ತಗೊಂಡು ಬಂದಿದ್ದು ಉಂಟು. ಹಾಗೆ ಅಂತೇಳಿ ಅಲಸಂಡೆ ಮಾಡಿದಾಗ ಎಲ್ಲಿಯೂ ಹಾಗೆ ಆಗಲೇ ಇಲ್ಲ. ನನ್ನ ಹತ್ರ ಕಮ್ಮಿಯೇ ಇದ್ದದ್ದು, ಅವರು ಕೇಳಿದ್ದೇ ಜಾಸ್ತಿ ಇತ್ತು. ಹಾಗೆ ತಗೊಂಡು ಒಂದು ಕೃಷಿ ನಮ್ಮನ್ನು ಕೈ ಹಿಡಿಯದಿದ್ದರೂ ಮತ್ತೊಂದು ಕೈ ಹಿಡಿದು ಬಿಡ್ತದೆ. ಹಾಗೆ ಅಂತ ಹೇಳಿ ಅಡಿಕೆ ಕೃಷಿ ಮತ್ತು ರಬ್ಬರ್ ಕೃಷಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಿಲ್ಲ, ಅದರ ಜೊತೆಗೆ ಇದನ್ನು ಮಾಡ್ತಾ ಇದ್ದೇನೆ. ಹಾಗೆ ತಗೊಂಡು ಇನ್ನು ಮುಂದೆ ಈಗ ಇನ್ನೂ ಒಂದು 10-15 ದಿವಸ ಸಮಯಾವಕಾಶ ಉಂಟು. ಈ ಅಲಸಂಡೆ ಬಳ್ಳಿ ಒಣಗ್ತಾ ಬಂದಿದೆ, ಅದರಲ್ಲಿ ಇನ್ನೂ ಕೊಯ್ಲಿಕ್ಕೆ ಸಿಗ್ಬೋದು ಸ್ವಲ್ಪ. ಆದರೆ ಈ 10-15 ದಿವಸದಲ್ಲಿ ಇನ್ನು ಅದರ ಹುಲ್ಲೆಲ್ಲ ತೆಗೆದು ಮತ್ತು ನೆಕ್ಸ್ಟ್ ಬೆಳೆಗೆ ಅದನ್ನು ರೆಡಿ ಮಾಡುವಂಥ ಅನಿವಾರ್ಯತೆ ಉಂಟು. ಹಾಗೆ ಅದನ್ನು ಮಳೆಗಾಲದಲ್ಲಿ ಮತ್ತೆ 3 ತಿಂಗಳು ಕಳೆದ ಕೂಡಲೇ ಮತ್ತೆ ವಾಪಸ್ ಇನ್ನೊಂದು ಬೀಜ ಬಿತ್ತನೆ ಮಾಡಬೇಕಾಗ್ತದೆ. ಹಾಗೆ ಈ ಕಂಟಿನ್ಯೂಸ್ ಸೈಕಲ್ ಪ್ರೊಸೆಸ್ಸನ್ನು ನಾವು ಚೆನ್ನಾಗಿ ಮಾಡಿದರೆ ಉಪಬೆಳೆಯಲ್ಲಿ ಯಾವುದೇ ನಷ್ಟ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ನನ್ನ ಅನುಭವ. ಯಾವುದಾದ್ರೂ ಪ್ರಶ್ನೆ ಇದ್ದರೆ ಮತ್ತೆ ಕೇಳ್ಬೋದು. ನಾವು ವ್ಯಾಟ್ಸಪ್ಪನ್ನು ಬೇರೆ ಬೇರೆ ಕಾರಣಗಳಿಗೆ ಯೂಸ್ ಮಾಡಿದರೆ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಅವರ ಉಪಬೆಳೆಯನ್ನು ಮಾರುಕಟ್ಟೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ನಾವು ಗ್ರಾಫನ್ನು ಹೀಗೆ ನೋಡಿದರೆ ಅವರು ಗ್ರಾಫನ್ನು ಎಲ್ಲಿ ನನ್ನ ತರಕಾರಿ ಬೆಳೆ ಹೆಚ್ಚಾಗ್ತದೆ ಅಂತ ನೋಡ್ತಾರೆ. ಇದು ಒಬ್ಬ ಪದವೀಧರ ಕೃಷಿಗೆ ಬಂದರೆ ಹೇಗೆ ಕೃಷಿ ಬೆಳೀಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ಬಹುಶಃ ಸುಬ್ರಹ್ಮಣ್ಯ ಪ್ರಸಾದ್ ಅವರ ಉದಾಹರಣೆ. ಮತ್ತೆ ಅವರ ಜೊತೆ ಸಂವಾದವನ್ನು ಮಾಡುವಾಗ ನಾವು ಇನ್ನಷ್ಟು ಮಾಹಿತಿಯನ್ನು ಕೇಳ್ಬೋದು. ಈಗ ನಾವೆಲ್ಲರೂ ಕೂಡ ಯೂಟ್ಯೂಬ್ ನೋಡ್ತೇವೆ. ಯೂಟ್ಯೂಬ್ ನೋಡಿದರೆ ಯೂಟ್ಯೂಬ್ನಲ್ಲಿ ಬರುವಂತಹ ಕೃಷಿಯನ್ನು ನೋಡಿ ನಾವು ಕೂಡ ಮಾಡಿದವರಿದ್ದಾರೆ, ಸೋತವರಿದ್ದಾರೆ, ಗೆದ್ದವರಿದ್ದಾರೆ. ಅಥವಾ ಯೂಟ್ಯೂಬ್ನಲ್ಲಿ ನೋಡಿ ಕೋಟಿ ಆದಾಯವನ್ನು ಮಾಡಿದವರು ಕೂಡ ಇದ್ದಾರೆ. ಹೀಗಾಗಿ ಕೃಷಿಕ ಒಬ್ಬ ಯೂಟ್ಯೂಬನ್ನು ನೋಡಿ ಏನು ಮಾಡಬಹುದು ಮತ್ತು ಏನು ಮಾಡಬೇಕು ಅನ್ನೋದನ್ನು ಒಬ್ಬರು ಮಾಧ್ಯಮದಲ್ಲಿ ಇದ್ದು ಮತ್ತು ನಮ್ಮ ಜೊತೆ ಬಂದಿರುವಂತಹ ರಾಧಾಕೃಷ್ಣ ಆನೆಗುಂಡಿ ಇವರು ಇವತ್ತು ಯೂಟ್ಯೂಬ್ ಮತ್ತು ಕೃಷಿಯಲ್ಲಿ ಮಾಧ್ಯಮದ ಪಾತ್ರ ಅನ್ನೋದರ ಬಗ್ಗೆ ಅವರು ಮಾತಾಡ್ತಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಮಾತಾಡಿದ ಮೇಲೆ ಸಂವಾದ ಕಾರ್ಯಕ್ರಮವನ್ನು ಮಾಡಿ 1 ಗಂಟೆಯ ಹೊತ್ತಿಗೆ ಈ ಕಾರ್ಯಕ್ರಮವನ್ನು ಸಮಾರೋಪಗೊಳಿಸಲಿಕ್ಕಿದ್ದೇವೆ. ಈಗ ರಾಧಾಕೃಷ್ಣ ಆನೆಗುಂಡಿ ಅವರಿಗೆ ವೇದಿಕೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕಲೆತೋಡಿಯವರೇ ಒಂದು ಮಾತನ್ನು ಶುರು ಮಾಡಿದರು, ಕಿಕ್ಕು ಕೊಟ್ಟರು. ಅಂದರೆ ಯೂಟ್ಯೂಬನ್ನು ನೋಡಿ ಕೃಷಿ ಮಾಡಿದರೆ ಏನಾಗಬಹುದು ಅನ್ನುವಂಥದ್ದು. ಯೂಟ್ಯೂಬ್ ನೋಡಿ ಕೃಷಿ ಮಾಡಿದವರು ಕೋಟಿ ಗಳಿಸಿದವರಿಲ್ಲ, ಕೋಟಿ ಕಳೆದುಕೊಂಡವರೇ ಇರುವಂಥದ್ದು ಅಥವಾ ಕಾಸನ್ನು ಕಳೆದುಕೊಂಡವರೇ ಇರುವಂಥದ್ದು. ಆದರೆ ಯೂಟ್ಯೂಬಲ್ಲಿ ಕೋಟಿ ಗಳಿಸ್ಬೋದು ಅಂತ ಯಾರು ಹೇಳಿದ್ದಾರೋ ಅವನ ಆರ್ಥಿಕ ನಿರ್ವಹಣೆ ಅಥವಾ ಅವನ ಡೈಲಿ ಖರ್ಚು ಏನಿದೆ ಅದಂತೂ ಬಂದಿದೆ ಅನ್ನುವಂಥದ್ದು ಸ್ಪಷ್ಟ. ಆವಾಗ ನೀವು ಕೇಳ್ಬೋದು, ನೀನು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದವರೆ ನಿಮಗೆಷ್ಟು ಬಂತು ಅಂತ. ಖಂಡಿತ ಬರಲಿಲ್ಲ. ಕಾರಣ ನಾನು ಎಲ್ಲೂ ಕೂಡ ಕೋಟಿ ಗಳಿಸುವ ಕಾನ್ಸೆಪ್ಟ್ಗಳನ್ನು ಹಾಕೋದಕ್ಕೆ ಹೋಗಲಿಲ್ಲ. ನನಗೆ ಕೊಟ್ಟಿರುವ ಟಾಪಿಕನ್ನು ಮಾತಾಡೋದಕ್ಕೆ ಮುಂಚೆ ನಾನು 1-2 ಸಾಲುಗಳಲ್ಲಿ ನಾನು ಯಾಕೆ ಯೂಟ್ಯೂಬನ್ನು ಶುರು ಮಾಡಬೇಕಾಯಿತು ಅನ್ನೋದನ್ನು ಹೇಳ್ತೀನಿ. ಅದು ಕೊರೋನಾ ಬಂದಿತ್ತು. ಕೊರೋನಾ ಕಾಲದಲ್ಲಿ ನಾವೆಲ್ಲರೂ ಕೂಡ ಬೆಂಗಳೂರಲ್ಲಿ ಹಾಲಿನ ಪ್ಯಾಕೆಟನ್ನು ತೊಳೆದು ಕುಡಿತಾ ಇದ್ದ ಕಾಲ. ಅದಾದ ನಂತರ ಊರಿಗೆ ಬಂದ್ವಿ. ಊರಿಗೆ ಬಂದ ಕಾಲದಲ್ಲಿ ಅಡಿಕೆ ಪತ್ರಿಕೆ ಮತ್ತು ಕ್ಯಾಂಪ್ಕೋ ಜೊತೆಯಾಗಿ ಸೇರಿಕೊಂಡು ಫೈಬರ್ ದೋಟಿ ಅನ್ನೋ ಒಂದು ಆಂದೋಲನವನ್ನು ಶುರು ಮಾಡಿತ್ತು. ಫೈಬರ್ ದೋಟಿ ಯಾಕೆ ಬೇಕು ಅಡಿಕೆಗೆ ಅನ್ನುವಂಥದ್ದು. ಅದಕ್ಕೆ ಅದರದ್ದೇ ಆದ ಕಾರಣಗಳು ಕೂಡ ಇತ್ತು. ಆ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ಯಾವುದೇ ಪತ್ರಿಕೆಗಳಲ್ಲಿ ಈ ಫೈಬರ್ ದೋಟಿಯ ಕುರಿತಂತೆ ಪ್ರಚಾರಗಳು ಸಿಗ್ತಾ ಇರಲಿಲ್ಲ. ಫೈಬರ್ ದೋಟಿಯನ್ನು ಜನರಿಗೆ ತಲುಪಿಸಬೇಕಾದಂಥ ಯಾವ ಪತ್ರಿಕೆಯೂ ಕೂಡ ಆ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ನಾನು ಕೂಡ ಸಾಕಷ್ಟು ವರ್ಷಗಳ ಕಾಲ ಮಾಧ್ಯಮದಲ್ಲಿ ಕೆಲಸ ಮಾಡಿ ಬಂದವನು. ಇದ್ಯಾಕೆ ದೋಟಿಯ ವಿಚಾರಗಳು ಇದರಲ್ಲಿ ಬರ್ತಾ ಇಲ್ಲ ಅನ್ನುವ ಕುರಿತಂತೆ ನನಗೂ ಕೂಡ ಆಶ್ಚರ್ಯ ಆಯಿತು. ಈ ಬಗ್ಗೆ ಅಡಿಕೆ ಸಂಪಾದಕರಾದ ಪಡ್ರೆ ಸರ್ ಜೊತೆ ಕೂಡ ನಾನು ಮಾತಾಡಿದೆ. ಅದಕ್ಕೆ ಅವರು ಅದರದ್ದೇ ಕಾರಣಗಳನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಜಾಹೀರಾತು, ಮಾರ್ಕೆಟಿಂಗು ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಹೇಳಿದರು. ಆವಾಗ ನನಗನ್ನಿಸಿತ್ತು, ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಬಾರ್ದು, ಈ ದೋಟಿಯನ್ನು ಜನರಿಗೆ ಯಾಕೆ ತಲುಪಿಸಬಾರ್ದು ಅಂತ. ನಾನು ನನ್ನ ಚಾನಲ್ ತೆಗೆದುಕೊಟ್ಟರೆ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸುಮಾರು ಜನ ನನಗೆ ಹೇಳಿದರು, ನಿಂದು ಕೃಷಿಯ ಯೂಟ್ಯೂಬ್ ಚಾನಲು ಅಥವಾ ದೋಟಿಯ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು. ಹೀಗಾಗಿ ನನ್ನ ಕೆಲಸ ಶುರುವಾಯಿತು. ಕೃಷಿಕರನ್ನು ಪರಿಚಯ ಮಾಡುವ ಕೆಲಸ ಈಗಲೂ ಕೂಡ ಸಾಗಿದೆ. ಈಗ ಕೃಷಿಯಲ್ಲಿ ಡಿಜಿಟಲ್ ಮಾಧ್ಯಮದ ಪಾತ್ರ ಅನ್ನುವ ಕಾನ್ಸೆಪ್ಟ್ಗೆ ನಾವು ಬರೋದಾದರೆ, ಇದನ್ನು ಡಿಜಿಟಲ್ ಮಾಧ್ಯಮದಲ್ಲಿ ಕೃಷಿಕನ ಪಾತ್ರ ಅನ್ನೋದನ್ನು ನಾವು ತಿಳಿದುಕೊಳ್ಳುವಂಥದ್ದು
ತುಂಬ ಉತ್ತಮ. ಹಿಂದೆ ಒಂದು ಕಾಲ ಇತ್ತು, ಬಹುತೇಕ ಹಿರಿಯರಿದ್ದೀರಿ ಇಲ್ಲಿ, ಎಲ್ಲ ಪತ್ರಿಕೆಗಳು ಕೂಡ ವಾರಕ್ಕೆ ಒಂದು ಕೃಷಿ ಪುರವಣಿಯನ್ನು ಹೊರತರ್ತಾ ಇತ್ತು. ಬೇರೆ ಬೇರೆ ಹೆಸರುಗಳಲ್ಲಿ ಕೃಷಿ ಸಂಪುಟ ಬರ್ತಾ ಇತ್ತು, 2ರಿಂದ 4 ಪೇಜು ತನಕ. ಇತ್ತೀಚಿನ ದಿನಗಳಿಗೆ ಅಥವಾ ಇತ್ತೀಚಿನ ವರ್ಷಗಳ ನಂತರ ಯಾವ ಪತ್ರಿಕೆಯೂ ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪುರವಣಿಯನ್ನು ತರ್ತಾ ಇಲ್ಲ. ಯಾಕೆ ಅಂದರೆ ಮತ್ತೆ ಅದೇ ಲಾಭದ ಉದ್ದೇಶ. ಕೃಷಿಕನೇ ಓದುವ ಪತ್ರಿಕೆ, ಆದರೆ ಕೃಷಿಕನಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಅಥವಾ ವರದಿಗಳನ್ನು, ವಿಶೇಷ ಸಂಚಿಕೆಗಳನ್ನು ತರುವ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇನ್ನು ಟಿ ವಿಯ ಕಡೆಗೆ ನನಗೆ ಒಂದಿಷ್ಟು ಬೆಂಗಳೂರಿನಲ್ಲಿ ಅಷ್ಟು ವರ್ಷಗಳ ಕಾಲ ಅನ್ನ ಕೊಟ್ಟ ಸಂಸ್ಥೆ ಅಂದರೆ ಅದು ಟಿ ವಿ ಮಾಧ್ಯಮ. ನಾವಿದ್ದಷ್ಟು ವರ್ಷಗಳ ಕಾಲ ನಮ್ಮ ಮ್ಯಾನೇಜ್ಮೆಂಟ್ಗಳು, ನಮ್ಮ ಪುಣ್ಯವೋ ಗೊತ್ತಿಲ್ಲ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇತ್ತು. ಇಂತಹುದೊಂದು ಅವಕಾಶಗಳನ್ನು ಕೊಡೋದಕ್ಕೆ ಯಾರು ಕಾರಣ ಅಂದರೆ ನಾವೆಲ್ಲ ನೆನಪಿಟ್ಟುಕೊಳ್ಳಬೇಕಾಗಿರುವಂಥದ್ದು ಈ ಟಿ ವಿಯ ರಾಮೋಜಿರಾವ್ ಅವರನ್ನು. ಯಾಕಂತ ಹೇಳಿದ್ರೆ ಅನ್ನದಾತ ಅನ್ನುವ ಕಾರ್ಯಕ್ರಮದ ಮೂಲಕ ಅವರು ಇಡೀ ಈ ಕೃಷಿಯ ಟಿ ವಿ ಕಾರ್ಯಕ್ರಮಗಳಿಗೆ ಪ್ರಾರಂಭ ಮಾಡಿದವರು. ಅದಾದ ನಂತರ ಬೇರೆ ಬೇರೆ ವಾಹಿನಿಗಳು ಅದನ್ನು ಫಾಲೋ ಮಾಡ್ತಾ ಬಂತು. ಆ ನಂತರದ ದಿನದಲ್ಲಿ ಯಾವ ಟಿ ವಿ ಚಾನೆಲ್ಗಳಲ್ಲಿಯೂ ಕೂಡ ಕೃಷಿಯ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇಲ್ಲ. ಅನ್ನದಾತದ ನಂತರ ಬೇರೆ ಬೇರೆ ಕಸ್ತೂರಿ ಇರ್ಬೋದು ಅಥವಾ ದಿಗ್ವಿಜಯ ಇರ್ಬೋದು, ಬೇರೆ ಬೇರೆ ಚಾನೆಲ್ಗಳು ಕೃಷಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಬಂತು. ಇತ್ತೀಚಿನ ವರ್ಷಗಳಲ್ಲಿ ನೀವು ಟಿ ವಿಯನ್ನು ಆನ್ ಮಾಡಿದರೆ ಕೃಷಿಯ ಕಾರ್ಯಕ್ರಮಗಳು ಬರೋದಿಲ್ಲ. ಕೃಷಿ ಸಾಧಕನ ಬಗ್ಗೆ ಅಥವಾ ಯಾರಾದರೂ ಒಬ್ಬ ಊರಿನಲ್ಲಿ ಕೆಲಸ ಮಾಡಿದ್ದಾನೆ ಅಂದರೆ ಅವರ ಸುದ್ದಿಗಳು ಬರೋದಿಲ್ಲ. ಬಂದರೂ ಕೂಡ ಅದು ತೀರಾ ಅಪರೂಪ. ಹಾಗೂ ಬಂದರೂ ಕೂಡ ಅದು ನೀವು ಸುದ್ದಿಯನ್ನು ನೋಡುವಷ್ಟು ಹೊತ್ತಿಗೆ ಅದು ಮರೆಯಾಗಿ ಹೋಗಿ ಆಗಿರ್ತದೆ. ಅಂದರೆ ನೀವು ಸುದ್ದಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಹೊತ್ತಿಗೆ ಆ ಸುದ್ದಿ ಮುಗಿದಾಗಿರ್ತದೆ. ಇದಾದ ನಂತರ ಟಿ ವಿ ಮತ್ತು ಪತ್ರಿಕೆಗಳಲ್ಲಿ ಯಾವಾಗ ಕೃಷಿ ಸುದ್ದಿಗಳು ಕಡಿಮೆಯಾಯಿತೋ ಆವಾಗಲೇ ಹುಟ್ಟಿಕೊಂಡಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿಯ ಕುರಿತಾದಂತಹ ವರದಿಗಳು. ಸಾಕಷ್ಟು ಕೃಷಿ ಯೂಟ್ಯೂಬರ್ಗಳು ಕೂಡ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ್ರು. ಕಳೆತೋಡಿ ಅವರು ಹೇಳಿದ ಹಾಗೇನೆ ಆ ಎಲ್ಲ ಬಂದದ್ದು ಕೂಡ ಲಾಭ ಗಳಿಸುವ ಕಾನ್ಸೆಪ್ಟ್ಗಳಲ್ಲೇ ಹುಟ್ಟಿಕೊಂಡಂತು. ನೀವೆಲ್ಲರೂ ಕೂಡ ತಮ್ನೇಲ್ ಅಂದರೆ ಯಾವುದೋ ವಿಡಿಯೋ ನೋಡ್ತೀವೋ ಅದರ ಮೇಲ್ಗಡೆ ಒಂದು ತಮ್ನೇಲ್ ಕಾಣಿಸ್ಕೊಳ್ಳಿದ್ದು ಆವಾಗಲೆಲ್ಲ ತುಂಬ ಫೇಮಸ್ ಆಗಿತ್ತು. ಕಡಕ್ನಾಥ್ ಕೋಳಿ ಸಾಕಿ ಕೋಟ್ಯಾಧಿಪತಿಗಳಾಗಿ, ಕಾಳು ಮೆಣಸು ಬೆಳೆದರೆ ಕಾಂಚಾನದ ಮಳೆ, ಅಡಿಕೆ ಬೆಳೆದು ಶ್ರೀಮಂತರಾಗೋದು ಹೇಗೆ, ಶ್ರೀಗಂಧ ಬೆಳೆಯಿರಿ ಕುಬೇರರಾಗಿ, ಹೀಗೆ ಇದು ತುಂಬ ಮುಂದುವರಿತಾ ಹೋಯಿತು. ಇಷ್ಟು ನಾನೇನು ಟೈಟ್ಲ್ ಹೇಳಿದ್ನಲ್ಲ, ನಾನು ಒಂದಿಷ್ಟು ಜನರನ್ನು ಮಾತಾಡಿಸಿದ್ದೆ ಕೂಡ. ಅವರ ಕತೆ ಹೇಳಿದರು ನನಗೆ. ಅವರು ಕುಬೇರರಾಗಲೇ ಇಲ್ಲ, ಅವರು ಕಳೆದುಕೊಂಡದ್ದೇ ಹೆಚ್ಚು. ಕೊನೆಗೆ ಆ ಶೆಡ್ಗಳನ್ನು ಮುಚ್ಚಿ ಗಿಡಗಳನ್ನು ಕಿತ್ತು ಹಾಕಿ ಅವರು ಬೇರೆ ಕೃಷಿಗಳತ್ತ ಅವರು ಈಗಲೂ ಕೂಡ ಮುಖ ಮಾಡಿದ್ದಾರೆ. ಹೀಗಾಗಿಯೇ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಡಿಜಿಟಲ್ ಮಾಧ್ಯಮಗಳು ಹೇಳಬೇಕಾಗಿಲ್ಲ. ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಕೃಷಿಕನನ್ನು ಪರಿಚಯ ಮಾಡುವ ಕೆಲಸ ಆಗಬೇಕಾಗದ್ದು ಹೊರತು ಕೃಷಿಯನ್ನು ಹೀಗೆ ಮಾಡಿ ಅಂತ ಯೂಟ್ಯೂಬರ್ಗಳು ಅಥವಾ ಕಂಟೆಂಟ್ ಕ್ರಿಯೇಟರ್ ಅಂತ ನಾವೇನು ಕರಿತೀವಿ ಅವರು ಮಾಡುವ ಅಗತ್ಯ ಖಂಡಿತವಾಗಲೂ ಇಲ್ಲ. ಈ ಕೆಲಸವನ್ನು ಮಾಡಬೇಕಾದ್ದು ಕೃಷಿಕ. ಅಂದರೆ ಕೃಷಿಯಲ್ಲಿ ಡಿಜಿಟಲ್ ಮಾಧ್ಯಮದ ಪಾತ್ರ ಏನು ಅನ್ನೋದನ್ನು ನಾವು ಹೀಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬ ಕೃಷಿಕನೂ ಕೂಡ ಕ್ರಿಯೇಟರ್ ಆಗಬೇಕು ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಪ್ರತಿಯೊಬ್ಬ ಕೃಷಿಕ ತಾನೇನು ಕೃಷಿಯನ್ನು ಮಾಡಿದ್ದಾನೆ ಅದನ್ನು ಅವನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕು. ಅವನಿಗೆ ಅದು ಕಷ್ಟ ಅನ್ನಿಸ್ಬೋದಾರೆ, ಅದು ಎಡಿಟ್ ಆಗಬೇಕು, ಅದಕ್ಕೆ ಮ್ಯೂಸಿಕ್ ಹಾಕಬೇಕು, ಖಂಡಿತ ಬೇಕಾಗಿಲ್ಲ. ನಾನು 2 ಎಕ್ಸಾಂಪಲನ್ನು ಕೊಡ್ತೀನಿ. ಒಂದು ಮಹೇಶ್ ಕಜೆ ಅವರದ್ದು, ಇನ್ನೊಂದು ಪೆರುವಯ್ಯ ಅನಂತಕೃಷ್ಣ. ಇವರಿಬ್ಬರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅವರು ತಾವು ಮಾಡುವ ಕೆಲಸಗಳನ್ನು ಅಥವಾ ತಮ್ಮ ಮೆಣಸಿನ ಕೃಷಿ ಇರ್ಬೋದು, ಅಂದರೆ ಪೆರುವಾಯಿ ಅವರು ಮಾಡ್ತಾ ಇರುವಂಥದ್ದು, ಅಥವಾ ವಸಂತ ಕಜೆ ಅವರು IT ಯಿಂದ ಹೊರಗೆ ಬಂದ ಮೇಲೆ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಕಾಡನ್ನು ಹೇಗೆ ಬೆಳೆಸ್ತಾ ಇದ್ದಾರೆ, ಕಾಡಿನ ನರ್ಸರಿಯನ್ನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ಈ ಮೂಲಕ ಸುಳ್ಳನ್ನು ಸೈಡಿಗೆ ಸರಿಸಿ ಸತ್ಯವನ್ನು ಹೇಳುವ ಕೆಲಸವನ್ನು ಅವರಿಬ್ಬರು ಮಾಡ್ತಾ ಇದ್ದಾರೆ. ಈ ರೀತಿ ಸುಮಾರು ಜನ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಕೃಷಿಕರು ಕಂಟೆಂಟ್ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಗೆಲುವಿಗಿಂತಲೂ ಕೂಡ ಸೋಲಿಗೆ ಕಾರಣ ಏನು ಅನ್ನೋದನ್ನು ನಾವು ತಿಳಿಯೋದಕ್ಕೆ ಸಾಧ್ಯ. ಆಗಲೇ ಹೇಳ್ತಾ ಇದ್ದು, ಕೃಷಿಯಲ್ಲಿ ಸೋಲಿನ ಬಗ್ಗೆ ನಮಗೆ ಭಯ ಇದೆ ಅಥವಾ ಹಿಂಜರಿಕೆಗಳಿದ್ದಾವೆ, ಮಾರ್ಕೆಟ್ ಹೇಗೆ ಮಾಡುವಂಥದ್ದು. ಈ ಎಲ್ಲ ಅನುಭವಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಹೋದರೆ ಕೃಷಿಕರಿಗೆ ಇದರಿಂದ ತುಂಬ ಅನುಕೂಲ ಆಗೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ಇನ್ನು ಈ ಕೃಷಿಕನೇ ಕೃಷಿಯ ಕುರಿತ ವಿಷಯಗಳನ್ನು ಇತರ ಕೃಷಿಕರಿಗೆ ಹೇಳದೆ ಹೋದರೆ ಇದು ಮುಂದೆ ಅಪಾಯ. ಆದರೆ ನಾನು ಆಗಲೇ ಹೇಳಿದಾಗೆ ಎಲ್ಲವೂ ಕೂಡ
ಕೋಟಿ ಗಳಿಸುವ ಕಾನ್ಸೆಪ್ಟ್ಗಳೇ ರಾರಾಜಿಸುವ ಆತಂಕ ಇದೆ. ಇನ್ನು ಮುಂದಿನ ದಿನದಲ್ಲಿ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು ಇನ್ನು ತುಂಬ ದೊಡ್ಡದಾಗಿ ಬೆಳೆಯುವ ಒಂದು ಮಾರುಕಟ್ಟೆ ಅದು. ಯಾಕೆಂದರೆ 5G 4G ಅನ್ನುವ ಕಾರಣಗಳಿಗಾಗಿ. ಹೀಗಾಗಿಯೇ ಕೃಷಿಕರು ತಮ್ಮ ಅನುಭವಗಳನ್ನು ದಾಖಲಿಸುವ ಕೆಲಸವನ್ನು ಖಂಡಿತವಾಗಲೂ ಮಾಡಬೇಕು. ಕೇವಲ ಮಾಹಿತಿಗಳನ್ನು ಕೊಡೋದು ಮಾತ್ರ ಅಲ್ಲ. ಕೃಷಿಯ ಯೂಟ್ಯೂಬ್ ಚಾನಲ್ ಮಾಡೋದರಿಂದ ಹೇಗೆ ನಮ್ಮ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನಮ್ಮ ಇವತ್ತಿನ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದಾರೆ. ಅಂದರೆ ಅವರು ಕೂಡ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಕಾರಣದಿಂದ ನನಗೆ ಮಾರ್ಕೆಟ್ ಓಪನ್ ಆಯಿತು ಅನ್ನುವಂಥದ್ದು ಇವರು ಕೂಡ ಹೇಳಿದರು. ವಾಟ್ಸಪ್ಪು ಅಥವಾ ಫೇಸ್ಬುಕ್ ಮೂಲಕ ನನಗೆ ಮಾರುಕಟ್ಟೆ ಓಪನ್ ಆಯಿತು ಅನ್ನುವಂಥದ್ದು. ಹಾಗಾಗಿ ಮನಸ್ಸು ಮಾಡಿದರೆ ಅಲ್ಲೂ ಕೂಡ ನಾವು ಮಾರ್ಕೆಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಏಜಿನ ಮಹತ್ವ ಇಲ್ಲ. ಅದು ಯಂಗ್ ಜನ್ರೇಷನ್ಗಳೇ ಮಾಡಬೇಕು ಅಥವಾ ಯುವಕರೇ ಮಾಡಬೇಕು ಅನ್ನುವಂಥದ್ದಲ್ಲ. ಪ್ರತಿಯೊಬ್ಬರು ಕೂಡ ಅದನ್ನು ಮಾಡೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ಇನ್ನು ಕೊನೆಯದಾಗಿ ನಾನು ಡಿಜಿಟಲ್ ಕೆಲಸ ಮಾಡಬೇಕಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಒಂದು ಸ್ವಾರಸ್ಯ ಘಟನೆ ಇರಲಿ ಅನ್ನುವ ಕಾರಣಕ್ಕಾಗಿ ಹೇಳುತ್ತೇನೆ. ಎಲ್ಲರೂ ಕೂಡ ವೆದರ್ ರಿಪೋರ್ಟ್ಗಳನ್ನು ಖಂಡಿತ ಕೇಳಿರ್ತೀರಿ, ನೋಡಿರ್ತೀರಿ. ಅಂದರೆ ಪ್ರಮುಖವಾಗಿ ಸಾಯಿಶೇಖರ್ ಕರಿಕಳ ಮತ್ತು ರಘುರಾಮ ಕಂಪದಕೋಟೆ ಇಬ್ಬರು ನಮಗೆ ವೆದರ್ ರಿಪೋರ್ಟನ್ನು ಅವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾರೆ. ನಾನು ಅದನ್ನು ಮೌಲ್ಯವರ್ಧಿತ ಉತ್ಪನ್ನವಾಗಿ ಪರಿವರ್ತಿಸಿ ನನ್ನ ಪೇಜ್ ಏನಿದೆಯೋ ಅದರಲ್ಲಿ ಹಾಕುವ ಕೆಲಸವನ್ನು ಮಾಡ್ತೇನೆ. ಇದನ್ನು ನೋಡಿದ ಮೇಲೆ ಬೆಂಗಳೂರಿನ ಭಾರತೀಯ ಹವಾಮಾನ ಇಲಾಖೆಯ ನಿರ್ದೇಶಕರು CS ಪಾಟೀಲ್ ಅಂತ, ಅವರು ಮುಂಚೆ ಎಲ್ಲ ಬರೀ ಪ್ರೆಸ್ ನೋಟುಗಳನ್ನು ರಿಲೀಸ್ ಮಾಡ್ತಾಯಿದ್ರು. ಅಥವಾ ನಮಗೇನಾದರೂ ಮಾಹಿತಿ ಬೇಕು ಅಂದರೆ ನಾವು IMD ವೆಬ್ಸೈಟಿಗೆ ಹೋಗಿ ನಾವು ಇವತ್ತು ಮಳೆ ಬರ್ಬೋದು, ಬಿಸಿಲಿರ್ಬೋದು ಅನ್ನೋದನ್ನು ತಿಳ್ಕೊಬೇಕಾಗಿತ್ತು. ಅವರು ಈಗ ಎಷ್ಟು ಬದಲಾಗಿದ್ದಾರೆ ಅಂದರೆ ಇವರಿಬ್ಬರ ಹವಾಮಾನ ವರದಿಯ ನಂತರ ತಾವೇ ಒಂದು ಮೊಬೈಲನ್ನು ತಮ್ಮ ಆಫೀಸ್ ಮುಂದೆ ಇಟ್ಟು ರೆಕಾರ್ಡ್ ಮಾಡಿ ಮುಂದಿನ 5 ದಿನದ ಕರ್ನಾಟಕದ ಹವಾಮಾನ ಮುನ್ಸೂಚನೆ ಅನ್ನುವ ಟಾಪಿಕ್ ಮೇಲೆ ಅವರು ವಿಡಿಯೋ ಮಾಡಿ ಎಲ್ಲರಿಗೂ ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ಅವರು ಕಳುಹಿಸಿಕೊಡುವ ವಿಡಿಯೋ ಏನಿದೆಯೋ ಅದು ಯಾವುದೇ ಪತ್ರಿಕೆಯಲ್ಲಿ ಬರೋದಿಲ್ಲ, ಯಾವುದೇ TV ಚಾನಲ್ಗಳು ಅದನ್ನು ಪ್ಲೇ ಮಾಡೋದಿಲ್ಲ. ಮತ್ತು ಅದನ್ನು ಪ್ಲೇ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾಗಳೇ. ಹೀಗಾಗಿ ಸೋಷಿಯಲ್ ಮೀಡಿಯಾದ ಅನಿವಾರ್ಯತೆ ಹೇಗೆ ಇದೆ ಅನ್ನುವುದನ್ನು ತಿಳ್ಬೋದು. ಇನ್ನೊಂದು, ನಾನು ಹೀಗೆ ಯಾವುದು ವ್ಯಾಲ್ಯೂ ಆ್ಯಡೆಡ್ ಎಡಿಷನ್ ಅಂತ ನಾನು ಏನು ಹೇಳಿದೆ, ನಾವು ಹವಾಮಾನ ವರದಿಯನ್ನು ಅದನ್ನು ಹಾಕ್ತಾ ಇದ್ದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಒಬ್ಬರು ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರೊಬ್ಬರು ನನಗೆ ಫೋನ್ ಮಾಡಿದರು. ನೀವು ಈ ವರದಿಯನ್ನು ಡೈಲಿ ನನಗೆ ಹಾಕಬೇಕು, ನಿಮಗೆ ಯಾರ ಹತ್ರ ಹೇಳಿಸ್ಬೇಕು, ನಾನು ಅವ್ರ ಹತ್ರ ಹೇಳಿಸ್ತೇನೆ. ಅವ್ರಿಗೆ ಗೊತ್ತಿಲ್ಲ ಇದು ಸರ್ಕಾರಿ ವ್ಯವಸ್ಥೆ ಅಲ್ಲ, ಇದು ಯಾವನೋ ಒಬ್ಬ ಪುಣ್ಯಾತ್ಮ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅವರಿಗೆ ಹವಾಮಾನ ವರದಿ ಅಂದರೆ ಇದು ಇಲಾಖೆಯಿಂದ ಬರ್ತಾ ಇದೆ ಅನ್ನುವಂಥದ್ದು ಮಾತ್ರ. ನೀವು ಅದು ನಿಮಗೆ ಯಾರ ಹತ್ರ ಯಾವ ಸರ್ಕಾರ ಅಧಿಕಾರಿಯಿಂದ ಯಾವ ರಾಜಕಾರಣಿಯಿಂದ ಹೇಳಿಸ್ಬೇಕು ನಾನು ಅಂದರೆ ಅವರು ಉತ್ತರ ಕರ್ನಾಟಕದ ಭಾಷೆ ಹೇಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅದು ಸಿಕ್ಕಾಪಟ್ಟೆ ಜೋರು ಮಾಡುವ ಭಾಷೆ. ನನಗೂ ಕೂಡ ಒಂದು ಸಲ ಗಾಬರಿ ಆಯಿತು. ಆದರೆ ಬೆಂಗಳೂರಲ್ಲಿ ಇದ್ದ ಪುಣ್ಯಕ್ಕೆ ನನಗೆ ಗೊತ್ತಿತ್ತು ಆ ಭಾಷೆಯ ರುಚಿ, ಹಾಗಾಗಿ ಆತಂಕ ಆಗಲಿಲ್ಲ. ಆದರೂ ಕೂಡ ಅವರ ಸ್ಟೈಲ್ ಹೇಗಿತ್ತಂದರೆ, ನೀನು ಹಾಕಬೇಕು ಮಾರಾಯ, ನೀನು ಯಾರ ಹತ್ರ ಹೇಳಿಸ್ಬೇಕು, ನಾನು ಹೇಳಿಸ್ತೀನಿ ಅಂತ ಆಯಿತು ಸರ್ ನನಗೆ ಕೊಡ್ತೀನಿ ಅಂತ ಆಯಿತು. ಇವತ್ತಿಗೂ ಕೂಡ ಕಳಿಸ್ಕೊಡೋ ಕೆಲಸವನ್ನು ಮಾಡ್ತಾರೆ. ಅಂದರೆ ಜನರಿಗೆ ಅವರ ಮಾತಿನ ಒಳಗಿರುವ ಅರ್ಥ ಏನು ಅಂದರೆ, ಜನರಿಗೆ ಇವತ್ತಿಗೂ ಕೂಡ ಇನ್ಫಾರ್ಮೇಷನ್ ಎಷ್ಟರ ಮಟ್ಟಿಗೆ ಬೇಕಾಗಿದೆ, ಎಷ್ಟು ಬೇಕಾಗಿದೆ ಅನ್ನುವಂಥದ್ದು. ಹೀಗಾಗಿಯೇ ಕೃಷಿಕರೆಲ್ಲರೂ ಕೂಡ ಈ ರೀತಿ ಡಿಜಿಟಲೀಕರಣಗೊಂಡಾಗ ಸುಳ್ಳುಗಳನ್ನು ಸೈಡಿಗೆ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಒಬ್ಬ ಯೂಟ್ಯೂಬರ್ ಹೇಳಿದ್ದನ್ನು ನಂಬುವ ಬದಲಾಗಿ ಕೃಷಿಕನೇ ಹೇಳಿದ್ದನ್ನು ನಮಗೆ ನಂಬೋದಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಹಾಗಂತ ಕೃಷಿಕರು ಯೂಟ್ಯೂಬ್ ಮಾಡಿದ ತಕ್ಷಣ ಲಾಭ ಗಳಿಸ್ಬೇಕು. ಯಾಕಂದರೆ ಎಲ್ಲರಿಗೂ ಕೂಡ ಒಂದು ಕಾನ್ಸೆಪ್ಟ್ ಇದೆ, ಅವನು ಫೇಸ್ಬುಕ್ ಪೇಜಲ್ಲಿದ್ದಾನೆ, ಯೂಟ್ಯೂಬಲ್ಲಿ ಇದ್ದಾನೆ, ಅವನಿಗೆ ಕಾಸು ಬರುತ್ತೆ ಅಂತ. ನಾಳೆ ರೈತರ ಪರಿಸ್ಥಿತಿಯು ಹಾಗೆ ಆಗ್ಬೋದು, ಆರ್ನ ಯೂಟ್ಯೂಬ್ ಉಂಡು ಅರೆಗಡ್ಡೆ ಕಾಸು ಬರ್ಬೋದು ಅಂತ. ಖಂಡಿತ ಅಲ್ಲ. ಅಲ್ಲಿ ಕಾಸು ಬರೋದು ಮುಖ್ಯ ಅಲ್ಲ, ಮುಂದಿನ ತಲೆಮಾರಿಗೊಂದು ಮಾಹಿತಿಯನ್ನು ಕೊಟ್ಟ ಪುಣ್ಯದ ಕೆಲಸವನ್ನು ನಾವೆಲ್ಲರೂ ಈ ಡಿಜಿಟಲ್ ಕಾಲದಲ್ಲಿ ಮಾಡಿದ ಹಾಗಾಗತ್ತೆ. ಹೀಗಾಗಿಯೇ ಕೃಷಿಯಲ್ಲಿ ಡಿಜಿಟಲ್ ಮಾಧ್ಯಮದ ಪಾತ್ರ ಏನು ಅಂದರೆ, ಕೃಷಿಕರೆಲ್ಲರೂ ಕೂಡ ಡಿಜಿಟಲೀಕರಣಗೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸುಂದರವಾದ ಮಾತು. ಈ ಯೂಟ್ಯೂಬಲ್ಲಿ ಬರುವ ಹೈಪ್ ಮಾಡೋದು ಮತ್ತು ರಿಯಾಲಿಟಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ 12 ಗಂಟೆ 40 ನಿಮಿಷ ಆಯಿತು. 1 ಗಂಟೆ ಕಾರ್ಯಕ್ರಮ 1 ತನಕ ಹೋಗುತ್ತೆ. ಒಂದು ಅರ್ಧ ಗಂಟೆ ಸಂವಾದ ಕಾರ್ಯಕ್ರಮ. ಕೇಶವ ಪ್ರಸಾದ್ ಮುಳಿಯಾ ಬಂದಿದ್ದಾರೆ, ಚೇರ್ಮನ್. ಅವರು ವೇದಿಕೆಗೆ ಬರಬೇಕು. ಹಾಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಸಹ ವೇದಿಕೆಗೆ ಹೋಗಬೇಕು. ಕೇಶವ ಪ್ರಸಾದ್ ಮುಳಿಯಾ ಮುಳಿಯಾ ಸಂಸ್ಥೆಯ ಚೇರ್ಮನ್. ಅದರ ಜೊತೆಗೆ ಅವರು ಒಂದು ಕೃಷಿಕ ಕೂಡ, ಸಾವಯವ ಭತ್ತದ ಕೃಷಿಯೆಲ್ಲ ಮಾಡ್ತಾರೆ ಅವರು. ಅದರ ಬಗ್ಗೆ ಅವರೇ ಮಾತಾಡ್ತಾರೆ. ಪುನಃ ವೇದಿಕೆಯನ್ನು ನಾನು ಮಹೇಶ್ ಪೂಜಪಾಡಿ ಅವರಿಗೆ ಕೊಡ್ತೇನೆ.
ಆಲ್ಮೋಸ್ಟ್ 25 ಮಿನಿಟ್ಸ್ ಪ್ರಶ್ನೆಗಳನ್ನು ಕೇಳ್ಬೋದು. ಲಾಸ್ಟಿಗೆ ಒಂದು ಪ್ರಶ್ನೆ ಇದೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಯಾಕೆ ಕಂಟಿನ್ಯೂಸ್ ಆಗಿ ಒಂದು ಚಿಂತನಾತ್ಮಕ ಕಾರ್ಯಕ್ರಮ, ನಮಗೆ ಹಬ್ಬ ಎಲ್ಲ ಮಾಡೋವಂಥದ್ದಲ್ಲ, ಕೃಷಿಕರೆಲ್ಲ ಸೇರಿಸಿ ಅವರ ಅನುಭವ ಹಂಚೋ ಕಾರ್ಯಕ್ರಮವನ್ನು ಮುಳಿಯ ವೇದಿಕೆ ಕಂಟಿನ್ಯೂ ಮಾಡಬೇಕು ಹೇಳುವ ಒಂದು ಅಭಿಪ್ರಾಯದ ಪ್ರಶ್ನೆಯು ನಿಮ್ಮ ಕಡೆಯಿಂದ ಬಂದರೆ ಪ್ರಾಬಬ್ಲಿ ನಾವೊಂದು ಡಿಸಿಷನ್ ತಗೊಳ್ಬೋದು ಅಂತ. ಮಹೇಶ್, ಐ ಥಿಂಕ್ ದಟ್ ಈಸ್ ಒನ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಓವರ್ ಟು ಯು. ಈಗಾಗಲೇ ರಾಧಾಕೃಷ್ಣ ಆನೆಗುಂಡಿಯವರು ತನ್ನ ಮಾಹಿತಿಯನ್ನು ಕೊಟ್ಟರು. ಅನೇಕರು ಅವರ ವಾಯ್ಸನ್ನು ಫೇಸ್ಬುಕ್ನಲ್ಲಿ ಕೇಳಿದವರು ಬಹುಶಃ ಇಲ್ಲ ಅಂತ ಕಾಣ್ತದೆ. ಸಣ್ಣ ಘಟನೆಯನ್ನು ನಾನು ಹೇಳ್ತೇನೆ. ಸಾಯಿಶೇಖರ್ ಮತ್ತು ರಘುರಾಮ ಕಂಪದಕೋಡಿ ಅವರು ನಮ್ಮ ಕೃಷಿಕರ ಮಿತ್ರ. ಯಾಕಂದರೆ ಯಾವಾಗ ಮಳೆ ಬರ್ತದೆ, ಹೇಗೆ ಮಳೆ ಬರ್ತದೆ ಅನ್ನೋದನ್ನು ಅವರು ವಿವರಣೆ ಮಾಡ್ತಾ ಇರ್ತಾರೆ. ಈಚೆಗೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಕೃಷಿಕರು ಹೇಳಿದರು, ನನ್ನ ಅಡಿಕೆ ಮಳೆಗೆ ಒದ್ದೆಯಾಗದೆ ಉಳಿದಿದ್ದರೆ ಅದು ರಘುರಾಮ ಕಂಪದಕೋಡಿ ಮತ್ತು ಸಾಯಿಶೇಖರ್ ಅವರ ಕಾರಣದಿಂದ ಅಂತ ಹೇಳಿದರು. ಈ ಮಾಹಿತಿಯನ್ನು ಜನರಿಗೆ ಹೆಚ್ಚಾಗಿ ತಲುಪಿಸುವವರು ರಾಧಾಕೃಷ್ಣ ಆನೆಗುಂಡಿಯವರು. ಬಹುಶಃ ಅವರ ಪೇಜನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ, ನನಗೂ ಕೂಡ ಅಸೂಯೆ ಆಗೋ ಹಾಗೆ ಅವರ ವ್ಯೂವನ್ನು ಅವರು ತಲುಪಿದ್ದಾರೆ. ಯಾಕಂದರೆ ನಾನು ಸುಮ್ಮನೆ ಅದನ್ನು ಉಲ್ಲೇಖಿಸಿದಷ್ಟೇ. ರಾಧಾಕೃಷ್ಣ ಆನೆಗುಂಡಿಯವರು TV9 ಮತ್ತು ಕಸ್ತೂರಿ ವಿವಿಧ ಮಾಧ್ಯಮಗಳಿಗೆ ಕೆಲಸ ಮಾಡಿ ಯೂಟ್ಯೂಬರ್ ಆಗಿ ಕೃಷಿಕರ ಪರವಾಗಿ ಕೆಲಸ ಮಾಡೋದು ಅಂದರೆ ಬಹುಶಃ ಅದು ಒಳ್ಳೆಯ ಕೆಲಸ. ಯಾಕಂದರೆ ಇವತ್ತು ಹವಾಮಾನದ ಮಾಹಿತಿ ಅವರದ್ದು ಬಹುಬೇಗ ರೀಚ್ ಆಗ್ತದೆ ಮತ್ತು ತುಂಬ ಜನ ಅದನ್ನು ಲೈಕ್ ಮಾಡೋದನ್ನು ಗೊತ್ತಾಗ್ತದೆ. ಹಾಗಾಗಿ ಇಂತಹ ಮಾಹಿತಿಯನ್ನು ನೀಡಿರುವಂಥ ರಾಧಾಕೃಷ್ಣ ಆನೆಗುಂಡಿಯವರಿಗೆ ನಮ್ಮ ವೇದಿಕೆಯಲ್ಲಿ ಬಂದು ಮಾಹಿತಿ ನೀಡಿದ ವಂದನೆಗಳು. ನಾವೆಲ್ಲರೂ ಕೂಡ ಹೇಳುವವರು ಮಾತ್ರ, ಅನುಸರಿಸುವವರು ಮತ್ತು ಮಾಡುವವರು ಕಡಿಮೆ. ಆದರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮುಳಿಯ ಸಂಸ್ಥೆ ಹೇಳುವುದು ಮತ್ತು ಮಾಡುವುದು ಎರಡು ಕೂಡ ಮಾಡ್ತದೆ. ಹೇಗೆ ಅಂದರೆ ಕೇಶವ ಪ್ರಸಾದ್ ಅವರು ಅವರ ಮನೆಯಲ್ಲಿ ಸಾವಯವ ಭತ್ತದ ಕೃಷಿಯನ್ನು ಮಾಡ್ತಾರೆ. ಬಹುಶಃ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಅದನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆದವರು ಮತ್ತು ಅದೊಂದು ಆಂದೋಲನವಾಗಿ ಪರಿವರ್ತನೆ ಆಗಿದೆ ಅಂತ ನಾನು ಭಾವಿಸಿಕೊಂಡು ತುಂಬ ಕಡೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಮುಳಿಯದ ಈ ಸಂಸ್ಥೆಯಲ್ಲಿ ಹೇಳುವುದು ಮತ್ತು ಮಾಡುವುದು ಎರಡೂ ಇರುವ ಕಾರಣ ಈ ಕಾರ್ಯಕ್ರಮ ಹೆಚ್ಚು ಆಪ್ತವಾಗ್ತದೆ. ಮತ್ತು ಈ ಬಂದಿರುವವರೆಲ್ಲರೂ ಕೂಡ ಅಂತಹ ಹೇಳುವವರು ಮತ್ತು ಮಾಡುವವರು. ಹೀಗಾಗಿ ಈ ವೇದಿಕೆ ಈ ಕಾರಣದಿಂದ ಮಹತ್ವ ಪಡೆದಿದೆ ಅಂತ ಹೇಳ್ತಾ, 3 ಜನ ಮಾತಾಡಿದರೆ ಅವರ ಜೊತೆ ಸಂವಾದವನ್ನು ಮಾಡಿ ಮತ್ತೆ ಸಮಾರೋಪ ಕಾರ್ಯಕ್ರಮಕ್ಕೆ ಹೋಗಬಹುದು ಅಂತ ಅನಿಸ್ತಾ, ನಿಮ್ಮ ಪ್ರಶ್ನೆಗಳಿದ್ದರೆ ಈ 3 ಜನರಿಗೆ ಕೇಳ್ಬೋದು. ಒಂದು ವೇಣುಗೋಪಾಲ ಕಲೆಯತ್ತೋಡಿ, ಸುಬ್ರಹ್ಮಣ್ಯ ಪ್ರಸಾದ್ ಮತ್ತು ರಾಧಾಕೃಷ್ಣ ಆನೆಗುಂಡಿ. ಈ ಮೂವರ ಮಧ್ಯೆ ಸಂವಾದ, ಅದರ ನಂತರ ಸಮಾರೋಪ ಕಾರ್ಯಕ್ರಮ. ಪ್ರಶ್ನೆ ಇದ್ದವರು ನಿಮ್ಮ ಹೆಸರನ್ನು ಹೇಳಿ ಮತ್ತು ಪ್ರಶ್ನೆಯನ್ನು ಕೇಳಿ. ಯಾರಿಗೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವಾಗ ಹೇಳಿದ್ರಿ, ಗಂಧ ಬೆಳೆದು ರಿಚ್ ಆಗಿ ಹೈಡ್ರೋಫೋನಿಕ್ಸ್ ಯೂಸ್ ಮಾಡಿ ಕೋಟಿಗಟ್ಟಲೆ ಸಂಪಾದಿಸಿ ಅಂತ ಹೇಳ್ತೀವಲ್ಲ, ನಿಮ್ಮ ರಿಯಲ್ ಮೆಸೇಜ್ ಒಬ್ಬ ಯುವಕ ಕೃಷಿಕ ಬರ್ತಾನೆ, ಈಗ ಬೆಂಗಳೂರಿಂದ ರೀಲೋಕೇಟ್ ಆಗ್ತಾನೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ, ನಿಮ್ಮ 2 ದ್ವಂದ್ವಗಳಲ್ಲಿ ನಿಮ್ಮ ಮೆಸೇಜ್ ಏನು ಕೃಷಿಕನೊಬ್ಬನಿಗೆ, ಯುವ ಕೃಷಿಕನಿಗೆ? ಹೋಮ್ವರ್ಕ್ ಮಾಡೋದು ಹೊರತು ಅಂದರೆ ಯಾವುದಕ್ಕೂ ಕೈ ಹಾಕಬೇಡಿ. ಇವರು ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ತಾವು ತರಕಾರಿ ಕೃಷಿಯನ್ನು ಮಾಡಬೇಕಾದ್ರೆ ಎಷ್ಟು ವರ್ಷ ಟ್ರಯಲ್ ಮಾಡಿದ್ರು ಸರ್ ನೀವು? 6-7 ವರ್ಷದಿಂದ ಟ್ರಯಲ್ ಮಾಡಿ ಈ ವರ್ಷ ಅವರು ಸುಳ್ಯ, ಸುಬ್ರಹ್ಮಣ್ಯ ಈ ಏರಿಯಾಗಳಿಗೆ ವಿಸ್ತಾರವಾಗಿದ್ದಾರೆ. ಹಾಗಾಗಿಯೇ ಯಾರು ಕೃಷಿ ಮಾಡಬೇಕಾದ್ರೂ ಕೂಡ ಒಂದಿಷ್ಟು ವರ್ಷಗಳ ಕಾಲ ಅಥವಾ ಒಂದಿಷ್ಟು ತಿಂಗಳ ಟೈಮಲ್ಲೇ ಟ್ರಯಲನ್ನು ಮಾಡಿ, ಟ್ರಯಲ್ ಮಾಡದ ಹೊರತು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಕೃಷಿ ವಿಜ್ಞಾನಿಗಳ ಸಲಹೆಯನ್ನು ಪಡೆಯದ ಹೊರತು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ರೀತಿಯ ಸಾಹಸಕ್ಕೆ ಕೈ ಹಾಕಬೇಡಿ, ಕೈ ಸುಟ್ಕೊಳ್ಬೇಕಾಗತ್ತೆ. ಸುಬ್ರಹ್ಮಣ್ಯ ಪ್ರಸಾದ್ ಅವರು ನುಗ್ಗೆ ಕೃಷಿಯನ್ನು ಒಂದು ಟ್ರಯಲ್ ಮಾಡಿದ್ದಾರೆ. ಕರಾವಳಿ ಜಿಲ್ಲೆಯಲ್ಲಿ ನುಗ್ಗೆ ಕೃಷಿ ಆಗ್ತದಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರು ಸೀಡ್ಸನ್ನು ತರಿಸಿ ಅವರು ಮಾಡಿದ್ದಾರೆ. ಈ ಅನುಭವವನ್ನು ನೀವು ಹೇಳ್ಬೋದಾ? ಅದು ಬಾಗಲಕೋಟೆದು ಭಾಗ್ಯತಳ್ಳಿ ಅಂತೇಳಿ ನುಗ್ಗೆ ಕೃಷಿ ಅಂದರೆ ಮನೆ ಹತ್ತಿರ ಸೈಡಲ್ಲೆಲ್ಲ ನೆಡುವ ಅಂತೇಳಿ ಫಸ್ಟಿಗೆ ಆಲೋಚನೆ ಮಾಡಿದ್ದೆ. ಅದು ಒಂದು 1/4 kg ಸೀಡ್ಸ್ ಅಲ್ಲಿಂದಲೇ ಬಾಗಲಕೋಟೆಯ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದಲೇ ತರಿಸಿ ಮಾಡಿದ್ದೆ, ಗಿಡ ಮಾಡಿದ್ದೆ. ಆದರೆ ಅದು ನಮ್ಮ ಈ ವಾತಾವರಣಕ್ಕೆ ಅಷ್ಟು ಸೆಟ್ ಆಗಲಿಲ್ಲ. ಅಂದರೆ ಹೂ ಕಚ್ತದೆ, ಕಾಯಿ ಬಿಡೋದಿಲ್ಲ. ಅಂದರೆ ಒಂದೊಂದು ಬಿಡ್ತದೆ. ಈಗ ಒಂದು ಗಿಡದಲ್ಲಿ ಹೂ ಹೋಗಿದೆ ಫುಲ್ಲು, ಅಂದರೆ ಯಾವುದು ಕಾಯಿ ಕಚ್ಚೋದಿಲ್ಲ. ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಯಾಕೆಂತ ಹೇಳಿದರೆ ಅಂದರೆ ಕೆಲವು ಕಡೆಯಲ್ಲೇ ಆಗಿದೆ. ನನ್ನ ಮನೆಯಿಂದ ಗಿಡ ತಗೊಂಡು ಹೋಗಿದ್ದಾರೆ, ಅವರು ಮನೆಯಲ್ಲಿ ತುಂಬ ನುಗ್ಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮಲ್ಲೇ ಆಗಲಿಲ್ಲ. ಅದು ಒಂದೊಂದು ಗಿಡ ತಗೊಂಡು ಹೋದವರಲ್ಲಿ ಕೆಲವು ಕಡೆಯಲ್ಲೇ ಆಗಿದೆ. ಅದು ಆ ಮಣ್ಣಿನ ಗುಣ ಅಂತ ಗೊತ್ತಿಲ್ಲ.
ಆದರೆ ಅದು ಈಗಲೂ ಉಂಟು, ಗಿಡ ಉಂಟು, ಹೂ ಹೋಗ್ತದೆ. ಆದರೆ ನಮ್ಮ ಈ ವಾತಾವರಣಕ್ಕೆ ಅದು ಕಾಯಿ ಕಚ್ಚೋದಿಲ್ಲ. ಮತ್ತು ಮಳೆಗಾಲ ಸಂಪೂರ್ಣ ಅದರ ಸೊಪ್ಪೆಲ್ಲ ಉದುರುತ್ತದೆ. ಅಂದರೆ ಗಿಡ ಫುಲ್ ಬೋಳಾಗ್ತದೆ. ಹಾಗಾದ ಕಾರಣ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣಕ್ಕೆ ಕೆಲವು ಕಡೆಗಳಲ್ಲಿ ಆಗ್ಬೋದೋ ಏನೋ, ಆದರೆ ನಮ್ಮ ಮನೆಯಲ್ಲಿ ಅದು ಅಷ್ಟು, ನಮ್ಮ ಭೂಮಿಗೆ ಅಷ್ಟು ಸಮಂಜಸ ಆಗಲಿಲ್ಲ ಆ ಬೆಳೆ. ಇದು ಕಳೆದ ಸರ್ತಿ ನಾವು ಕೃಷಿಗೋಷ್ಠಿ ಮಾಡಿದಾಗ ಸುದ್ದಿ ಡಾಕ್ಟರ್ ಶಿವಾನಂದ ಅವರ ಜೊತೆಗೆ ಮಾತಾಡಿದೆ. ಅವರು ತುಂಬ ಈ ಕೃಷಿಕರಿಗೆ ಸಪೋರ್ಟ್ ಮಾಡ್ತಾರೆ. ಅವರೊಂದು ವಾಕ್ಯದಲ್ಲಿ ಏನಾದರೂ ಒಂದು ಹೇಳಬೇಕು ಅಂತ. ಕೃಷಿ ಭಾಳ ಅಗತ್ಯ ನಮಗೆ, ಯಾಕೆಂದರೆ ನಮಗೆ ಸ್ವಾರ್ಥ ಉಂಟು ಅದರಲ್ಲಿ. ಇಲ್ಲಿ ಕೃಷಿ ಜಾಸ್ತಿ ಆದಾಯ ಇಲ್ಲದಿದ್ದರೆ ನಮ್ಮ ಎಲ್ಲರ ವ್ಯಾಪಾರ ಬದುಕು ಪುಸ್ತಕದಲ್ಲಿ ಕೆಳಗೆ ಬರ್ತದೆ. ಆದ್ದರಿಂದ ಕೃಷಿಕರ ಬದುಕು ಒಳ್ಳೆಯದಾದಷ್ಟು ಪುತ್ತೂರಿನ ಎಲ್ಲರ ಬದುಕು ಒಳ್ಳೆಯದಾಗ್ತದೆ ಅಂತ ಹೇಳೋದ್ರಿಂದ ಒಂದು ಮಾಧ್ಯಮವಾಗಿ ನಾವು ಅದರೊಟ್ಟಿಗಿದ್ದೇವೆ. ಮಾಧ್ಯಮದಲ್ಲಿ ನಾವು ಕೃಷಿ ಮೇಳ ಮಾಡಿದ್ದೇವೆ, ಬೇರೆ ಬೇರೆ ಮಾಡ್ತಾಯಿದ್ವಿ. ಉಳಿದ ಕಾರ್ಯಕ್ರಮ ಯಾವಾಗಲೂ ಬೆಂಬಲ ಕೊಡ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬೆಂಬಲ ಸೂಚಿಯಾಗಿ ನಿಮ್ಮಲ್ಲಿ ನಮ್ಮ ರಿಪೋರ್ಟರ್ ಇದ್ದಾರೆ, ವರದಿ ಮಾಡ್ತಾರೆ. ಒಂದು ನಾನು ಹೇಳಬಲ್ಲೆ, ವೇಣು ಶರ್ಮ ಹತ್ರ ವಾರದಲ್ಲಿ ನಮ್ಮ ಆನೆಗುಡ್ಡೆ ಹೇಳಿದಾಗ ವಾರದಲ್ಲಿ ಒಂದು ಪುಟವನ್ನು ಕೃಷಿಗೆ ಸಂಬಂಧಪಟ್ಟು ಇಡಬಲ್ಲೆ. ಯಾಕೆ ನಮ್ಮ ಕಂಟ್ರೋಲ್ ಇದೆ ಅದು. ಸುಳ್ಯ ಪುತ್ತೂರು ಬೆಳೆದಲ್ಲಿ ಚಾನಲಲ್ಲಿ ಕೂಡ ಒಂದು ದಿವಸ ಕಾರ್ಯಕ್ರಮ ಇಡಬಲ್ಲೆ. ಆಯ್ಕೆ ಮಾಡಿದ ಕೃಷಿಕರು ಆಯ್ಕೆ ಮಾಡಿದ ವಿಷಯವು ನಮ್ಗೆ ಬರಬೇಕಾಗ್ತದೆ. 4 ಬಾರಿ ತುಂಬ ಸತಿ ಹೇಳಿದೆ, ಅವರಿಗೆ ಸಮಯ ಸಿಗ್ತಾಯಿಲ್ಲ. ತುಂಬ ಸತಿ ಅವ್ರಿಗೆ ಮಾತುಕತೆ ಮಾಡಿದ್ದೇನೆ ಈ ಬಗ್ಗೆ. ನೀವು ಆನೆಗೊಂದು ಮುಂದೆ ಬಂದರೆ ನಿಮ್ಮ ಲೇಖನದಲ್ಲಿ ಇರ್ತಿರ್ತೀರಿ. ಒಂದು ಲೇಖನ ಮತ್ತು ಪರಿಚಯ. ಈಗ ನಮ್ಮಲ್ಲಿ ಆ ಚಾರುಕ ನನ್ನ ತಮ್ಮನ ಮನೆ ಹತ್ತಿರವರು, ಪಕ್ಕದವರು, ನನಗೆ ಅವರ ಪರಿಚಯ ಆಗಿಲ್ಲ. ಗೌಡ್ರುಗಳು ಒಂದು ಸಂಬಂಧವಿರು. ಆದರೆ ಆ ಸಣ್ಣ ಹುಡುಗ ಮಾಡೋ ಸಾಧನೆ ಒಳ್ಳೆಯದಿದೆ. ಅಂಥದ್ದಿದ್ದರೆ ಆಯ್ಕೆಯನ್ನು ಕೊಡಿ ನಮಗೆ. ಯಾಕೆಂದರೆ ಹುಡುಕೋ ಕೆಲಸ ತುಂಬ ಕಷ್ಟ. ಮತ್ತು ಹುಡುಕಿದ ಮೇಲೆ ಯಾಕೆ ಹುಡುಕಿದ್ದು ಅಂತ ಆಗಬಾರ್ದು. ನೀವು ಆಯ್ಕೆ ಮಾಡಿಕೊಡಿ. ನಾನು ಇವತ್ತು ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ತೇನೆ, ಸುಳ್ಯ ಪುತ್ತೂರು ಬೆಳೆಸ್ತೀನಿ 3 ತಾಲೂಕು ಕೂಡ ಇದನ್ನು ಕ್ಯಾರಿ ಮಾಡಬಲ್ಲೆ. ಮತ್ತು ವೇಣು ಶರ್ಮ ನಮ್ಮ ಆತ್ಮೀಯರು. ಆದ್ದರಿಂದ ವೇಣು ಶರ್ಮ ಸಲಹೆ ಮತ್ತು ಮುಂಚೆಪಾಡಿ ನಮ್ಮ ಪತ್ರಿಕೆಗೆ ಮೊದಲ ಪ್ರೋತ್ಸಾಹ ಕೊಟ್ಟವರು. ಇಬ್ಬರಿಗೂ ಕೂಡ ನಾನು ಪತ್ರಿಕೆ ಮಾಧ್ಯಮಕ್ಕೆ ಪ್ರೋತ್ಸಾಹ ಕೊಡಬಲ್ಲೆ. ನೋಡಿ, ಇದೊಂದು ವೇದಿಕೆಯಲ್ಲಿ ಒಂದು ಒಳ್ಳೆ ಅನೌನ್ಸ್ಮೆಂಟು, ಕೃಷಿಕರ ವೇದಿಕೆಯಾಗಿ ಅಂತ. ಪ್ರಶ್ನೆಗಳು ನಾವೇ ಕೇಳ್ತಾ ಇದ್ದೇವೆ. ನಾನು ಮೈಕ್ ಇಟ್ಕೊಂಡು ಬರ್ತಾ ಇದ್ದೇನೆ. ಯಾವುದಾದ್ರೂ ಪ್ರಶ್ನೆಗಳು? ನನ್ನ ಹೆಸರು ಗಣಪತಿ ಭಟ್ ಅಂತ. ಈ ಪಪ್ಪಾಯಿ ಬೆಳೆಯವರಿಗೆ ನನ್ನ ಪ್ರಶ್ನೆ, ಈಗ ಮುಂಚೆಲ್ಲ ಒಂದು 10 ವರ್ಷದ ಹಿಂದೆಲ್ಲ ಪಪ್ಪಾಯಿ ಅದರಷ್ಟೇ ಹುಟ್ಟಿ ಬೆಳೆದು ಬಹಳ ಹಣ್ಣುಗಳು ಕೊಡ್ತಾಯಿತ್ತು. ಈಗ ಒಂದು 8-10 ಅಡಿ ಬೆಳೆದ ತಕ್ಷಣ ಸಪೂರಾಗಿ ಏನೋ ರೋಗದಿಂದ ಹಾಳಾಗ್ತಾ ಇದೆ. ಅದಕ್ಕೆ ಕಾರಣಗಳು ನನಗೆ ಗೊತ್ತಾಗಲಿಲ್ಲ. ಅದರ ಬಗ್ಗೆ ವಿವರಣೆ ಕೊಡ್ಬೋದಾ ಅಂತ ನನ್ನ ಪ್ರಶ್ನೆ. ಜಾಸ್ತಿ ಆಗ್ತಾ ಉಂಟು. ಅದಕ್ಕೆ ಸುಣ್ಣ ಮೈಲ್ತೂತೆ ಪರಿಹಾರ. ಸುಣ್ಣ ಮೈಲ್ತೂತು ಕೊಡ್ತಾ ಹೋಗಬೇಕು 15 ದಿವಸಕ್ಕೊಮ್ಮೆ. ಮಳೆಗಾಲದಲ್ಲಿ 15 ದಿವಸಕ್ಕೆ ಅಡಿಕೆ ಮರಕ್ಕೆ ಕೊಡುವ ಅದೇ ಬೋರ್ಡೋ ಮಿಕ್ಸರೇ ಕೊಡಬೇಕು. ಅದರಲ್ಲಿ ಅದು ತೊಂದರೆ ಕಾಣುವಂಥದ್ದು. ಅದನ್ನು ಹೀರ್ತದೆ, ರಸವನ್ನು ಹೀರ್ತದೆ ಫಂಗಸ್ಸು. ಅದರದು ನಾವು ಅಡಿಕೆ ಮರಕ್ಕೆ ಮಾತ್ರ ಬೋರ್ಡೋ ಮಿಕ್ಸರ್ ಕೊಡೋದು. ನಮಗೆ ಇದೆಲ್ಲ ಕಾಡು ಬೆಳೆ ಹಾಗೆ ಆಗಬೇಕು ಹೇಳಿ ನಮ್ಮ ಆಲೋಚನೆ ಆಗಿರ್ಬೋದು. ಈಗ ಅದೆಲ್ಲ ಹೆಚ್ಚಾಗ್ತಾ ಉಂಟು. ಬೋರ್ಡೋ ಮಿಕ್ಸರ್ ಕೊಡಿ, ಸರಿಯಾಗ್ತದೆ. ಕಲೆತೋಡಿ ಅವರು, ನೀವು ಅಂತರ್ಜಲ ಉಳಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಏತರ್ಕ ಪ್ರದೇಶದಲ್ಲಿ ವಹಿಸಿದವರು. ಈ ಅಂತರ್ಜಲ ಉಳಿಸುವ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಕೊಡ್ಬೋದಾ? ನಮ್ಮದು ಒಂದು 10-20 ವರ್ಷ ಹಿಂದೆ ಹೋದರೆ ನಮ್ಮ ಊರು ಒಂದು ಬರಡು ಬಂಜರು ಭೂಮಿಯಾಗಿತ್ತು. ಹೇಳಿದರೆ ಹೊಳೆಗಳಿದೆ, ಧಾರಾಳ ನೀರು ಮಳೆಗಾಲದಲ್ಲಿ. ಮಳೆಗಾಲ ಕಳೆದು ಮಾರ್ಚ್ ಬರುವಾಗ ನಮ್ಮ ಹೊಳೆಗಳೆಲ್ಲ ಬತ್ತಿ ಹೋಗ್ತಾಯಿತ್ತು. ಅದಕ್ಕೆ ನಾವು ಏನು ಮಾಡಿದ್ದೇವೆ ಹೇಳಿ, ನಮ್ಮ ಹಿರಿಯರೇ ಕಟ್ತಿದ್ರು. ಕಟ್ಟದ ಒಂದು ಪರಿಕಲ್ಪನೆ ಕೆಲವು. ಮತ್ತು ಕಟ್ಟುವಾಗ ಸಮಸ್ಯೆಗಳೇ ಹೆಚ್ಚಾಯಿತು ಹೊರತು ಕಟ್ಟಗಳಲ್ಲಿ ಹಲವು ಸಮಸ್ಯೆಗಳಿದೆ. ಅದನ್ನು ನಾವಿಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹಲವು ಸಮಸ್ಯೆಗಳಿಂದಾಗಿ ಕಟ್ಟಗಳೆಲ್ಲ ನಿಂತು ಹೋಗಲಿಕ್ಕೆ ಶುರುವಾಯಿತು. ಪುನಃ ನಾವು ಊರಿನವರೆಲ್ಲ ಸೇರಿಕೊಂಡು ಅಲ್ಲಿ ಒಂದು ಸರಣಿ ಕಟ್ಟಗಳು ಅಂಥೇಳಿ ಗ್ರೂಪ್ ಮಾಡಿಕೊಂಡು ನಾವು ಪ್ರತಿಯೊಂದು ಹೇಳಿದ್ರೆ ನಾವು ನವಂಬರಲ್ಲಿ ಒಂದು ಕಟ್ಟದ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಿಕೊಂಡು ಅಲ್ಲಿಂದ ಈ ಕಟ್ಟಗಳನ್ನು ಕಟ್ಟುವಂಥ ಎಲ್ಲರೂ ಪ್ರತಿಯೊಂದು ಕಟ್ಟಗಳು ಸಾಧಾರಣ ನಮ್ಮ ಒಂದು 10 ಕಿಲೋಮೀಟರ್ ರೇಡಿಯಸಲ್ಲಿ ಒಂದು 15-20 ಕಟ್ಟಗಳಿವೆ. ಕೋಟ್ಯಾಂತರ ಲೀಟ್ರ್ ನೀರು ನಾವು ಸಂಗ್ರಹಿಸಿ ಇಡ್ತೇವೆ. ಆ ಒಂದು ಪರಿಕಲ್ಪನೆಯಿಂದಾಗಿ ಇವತ್ತು ಏನಾಗ್ತದೆ ಹೇಳಿದರೆ, ನವಂಬರ್ ಡಿಸೆಂಬರ್ ಮಳೆ, ಸ್ವಾತಿ ಮಳೆ ಯಾವಾಗ ಬರ್ತದೆ ಅಲ್ಲಿಂದ ನಾವು ನೋಡಿಕೊಂಡು ಕಟ್ಟವನ್ನು ಕಟ್ತಾ ಇದ್ದೇವೆ. ನಮ್ಮ ಊರಿನಲ್ಲಿ ಈ ಒಂದು ಪರಿಕಲ್ಪನೆಯಿಂದಾಗಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ನನ್ನ ಮೋಟ್ರ್ ಇಡುವಲ್ಲಿ ಒಂದು ವ್ಯಕ್ತಿ ಮುಳುಗೋದರಿಂದ ಹೆಚ್ಚು ನೀರಿದೆ. ಇವತ್ತು ಕೂಡ ಎಲ್ಲ ಕಟ್ಟಗಳು ಫುಲ್ಲಾಗಿದೆ. ಈ ವರ್ಷ ನೀರು ಎಲ್ರಿಗೂ ಇದೆ.
ಆದರೆ ಯಾವ ವರ್ಷವೂ ನಮಗೆ ಕಡಿಮೆ ಆಗ್ತಾ ಇಲ್ಲ. ಸಾಧಾರಣ 1997ರಲ್ಲಿ ಮಾರ್ಚಲ್ಲಿ ನನ್ನದೇ ತೋಟಕ್ಕೆ ನೀರಿಲ್ಲದಾಗಿದೆ. ಹೊಳೆಯ ಕೆಳಗೆ 15 ಫೀಟು ರಿಂಗ್ ಇದೆ, ಆ ರಿಂಗ್ ಕೂಡ ಬತ್ತಿ ಕಂಪ್ಲೀಟ್ ಒಣಗಿ ಹೋಗಿತ್ತು. ಆದರೆ ಈ ವರ್ಷ ಇತ್ತೀಚೆಗೆ ಸಮೃದ್ಧವಾಗಿ ನೀರು, ಎಲೆ ಚುಕ್ಕಿ ರೋಗಕ್ಕೆ ಒಂದು ನೆಗೆಟಿವ್ ಕೂಡ ಆಗ್ತಾ ಇದೆ, ನೀರು ಹೆಚ್ಚಾಗುವಂಥದ್ದು. ಅದಕ್ಕೆ ಈ ವರ್ಷದಿಂದ ನೀರನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಆದರೆ ಅಂತರ್ಜಲ ಮಟ್ಟ ತುಂಬ ಮೇಲೆ ಬಂದಿದೆ. ನಮ್ಮಲ್ಲೆಲ್ಲ ಬೋರಿಂದ ನಾವು ಯೂಸ್ ಮಾಡುವಂಥದ್ದು ಲಾಸ್ಟ್ ಬೇಕಿದ್ರೆ ಮಾತ್ರ 1 ತಿಂಗಳು, ಅಲ್ಲದಿದ್ದರೆ ಎಲ್ಲ ಜಲ ಮೂಲಗಳು ನಮ್ಮಲ್ಲಿ ಮೇಲೆ ಬಂದಿದೆ. ಅದಕ್ಕೆ ಸರಿಯಾಗಿ ಪರಿಸರ ಕೂಡ ನಮ್ಮೊಟ್ಟಿಗೆ ಸಹಕರಿಸ್ತಾ ಇದೆ. ಈಗ ಇನ್ನು ಲಾಸ್ಟ್ ಅಧ್ಯಕ್ಷ ಸ್ಥಾನದಿಂದ ಕೇಶವ ಪ್ರಸಾದ್ ಮಾತಾಡ್ತಾರೆ. ಅದರ ಮೊದಲು ನೀವು ಕನ್ಕ್ಲೂಡ್ ಮಾಡಿ. ಓಕೆ. ನಂತರ ನಮ್ಮದೇ ಇಲ್ಲಿ ಸಿಬ್ಬಂದಿಯ ಮಕ್ಕಳು ಒಂದು ಡ್ಯಾನ್ಸ್, ಪರಿಸರದ ಹಿನ್ನೆಲೆ ಒಂದು ಡ್ಯಾನ್ಸ್ ಮಾಡಿದ್ದಾರೆ, 7 ನಿಮಿಷದ ಡ್ಯಾನ್ಸು. ಅದಾದ ಕೂಡಲೇ ನಾವು ಊಟಕ್ಕೆ ಬ್ರೇಕ್ ಮಾಡೋಣ. ಮಹೇಶ್, ಓಟು. ಈ 5 ಜನ ಕೂಡ ಇವತ್ತು ಈ ಕೃಷಿಗೋಷ್ಠಿಯ ಮೂಲಕವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೃಷಿ ಬೆಳವಣಿಗೆ ಎಂದು ನಿರಂತರ, ಇವತ್ತು ನಾಳೆ ನಾಡಿದ್ದು ಎಲ್ಲವೂ ಕೂಡ ನಿರಂತರವಾದ ಬೆಳವಣಿಗೆ. ಈ ಬೆಳವಣಿಗೆಯ ನಡುವೆ ನಮಗೆ ಒಂದಷ್ಟು ಮಾಹಿತಿಗಳ ಅಗತ್ಯ ಇದೆ. ಕೃಷಿ ಬೆಳವಣಿಗೆಯಲ್ಲಿ ಮಾಹಿತಿಗಳ ಅಗತ್ಯ ಇದೆ. ಹೇಗೆ ನಾವು ಬೆಳವಣಿಗೆ ಆಗ್ತಾ ಹೋಗಬೇಕು, ಒಂದು ಉದ್ಯಮದ ಆದ ಹಾಗೆ ಕೃಷಿ ಬೆಳವಣಿಗೆ ಹೇಗೆ ಆಗಬೇಕು, ಇದೆಲ್ಲವನ್ನು ಕೂಡ ಇವತ್ತಿನ ಈ ಗೋಷ್ಠಿಯಲ್ಲಿ ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗಿದೆ. ಪರಿಪೂರ್ಣ ಅಲ್ಲದೇ ಇದ್ರೂ ಕೂಡ ಒಂದು ಬೇಸ್, ಒಂದು ಹೆಜ್ಜೆಯನ್ನು ಇವತ್ತು ಇಟ್ಟಾಗಿದೆ. ಕಳೆದ ಬಾರಿ ಕೃಷಿಕೋದ್ಯಮದ ಮೂಲಕ ಕೇಶವ ಪ್ರಸಾದ್ ಅವರು ಹೇಳಿದಾಗೆ ಕೃಷಿ ಉದ್ಯಮವಾದರೆ ಮಾತ್ರ ನಮಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಪೂರಕವಾಗಿ ಇವತ್ತು ಕೃಷಿಕನೇ ತಾನು ಹೇಗೆ ಮಾರುಕಟ್ಟೆ ಮಾಡ್ಬೋದು, ತಾನು ಹೇಗೆ ಕೃಷಿಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಅನುಭವದ ಮೂಲಕವಾಗಿ ಇವತ್ತು ಇಲ್ಲಿ ಹೇಳಿದ್ದಾರೆ. ಒಂದು ಸಂಸ್ಥೆ ಕೃಷಿಕರಿಗೆ ಹೇಗೆಲ್ಲ ಸಹಾಯ ಮಾಡ್ಬೋದು ಅಂತ ಕೇಳಿದರೆ ವೈಚಾರಿಕವಾಗಿ ಹೀಗೆ ಕೂಡ ಸಹಾಯ ಮಾಡ್ಬೋದು ಅನ್ನೋದನ್ನು ಆಗಲೇ ನಾವು ಉಲ್ಲೇಖ ಮಾಡಿದೆವು. ಅಂದರೆ ಒಂದು ಸಂಸ್ಥೆ ಕೃಷಿಕನಿಗೆ ಹೀಗೆ ಕೂಡ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯಬೋದು. ವೇಣು ಶರ್ಮರು ಮತ್ತು ಕೇಶವ ಅವರು ಈಗಾಗಲೇ ಹೇಳಿದ ಹಾಗೆ ಮುಂದೆ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವ ಅಂತ ಹೇಳಿದ ಹಾಗೆ ವೈಚಾರಿಕವಾಗಿ ಬೆಳೀತಾ ಹೋದ ಹಾಗೆ ಕೃಷಿ ಕೂಡ ಸಮಗ್ರವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇವತ್ತು ಇಲ್ಲಿಗೆ ಬಂದಂತಹ ತುಂಬ ಜನ ತಮ್ಮ ಅನುಭವವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬಂದವರು ಮತ್ತು ತಾವೇ ಮೌನ ಸಾಧಕರಾಗಿರುವವರು. ಒಂದು ಬಹುಶಃ ಒಬ್ಬರು ಗೆರೆಟೆಯನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಪುತ್ತೂರಿನಲ್ಲಿ, ವಡ್ಯದವರು. ಅವರನ್ನು ಮತ್ತೆ ಇನ್ನೊಮ್ಮೆ ಅವರನ್ನು ಕರೆದವರನ್ನು ಪರಿಚಯ ನೋಡಿ, ಅವರು ಇದ್ದಾರೆ ಅಲ್ಲಿ. ಗೆರೆಟೆಯನ್ನು ಮೌಲ್ಯವರ್ಧನೆಯನ್ನು ಮಾಡುವ ಮೂಲಕವಾಗಿ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹಾಗೆ ಹೊಸ ಹೊಸ ಸಾಧನೆಗಳು, ಹೊಸ ಹೊಸ ಪರಿಚಯಗಳಾಗ್ತವೆ. ಅದು ಇಂತಹ ವೇದಿಕೆಗಳ ಮೂಲಕ ಪರಿಚಯ ಆಗ್ತಾ ಹೋದರೆ ಒಂದಷ್ಟು ಜನರಿಗೆ ಗೊತ್ತಾಗ್ತದೆ ಮತ್ತು ಅದು ಹೇಗೆ ಬೆಳೀಲಿಕ್ಕೆ ಸಾಧ್ಯ ಅಂತ ಗೊತ್ತಾಗ್ತದೆ. ಎಲ್ಲರೂ ಕೂಡ ಪಪ್ಪಾಯಿ ಕೃಷಿಯನ್ನು ಮಾಡಿದರೆ ಮಾರುಕಟ್ಟೆ ಹೇಗೆ ಸಾಧ್ಯ ಇದೆಯಾ ಅನ್ನೋದನ್ನು ಕೃಷ್ಣ ಪ್ರಸಾದ್ ಅವರು ಹೇಳಿದರು, ಹೇಗೆ ಮಾರುಕಟ್ಟೆ ಸಾಧ್ಯ ಇದೆ ಅಂತ. ಎಲ್ಲರೂ ತರಕಾರಿ ಬೆಳೆದರೆ ಹೇಗೆ ಅನ್ನೋದನ್ನು ಸುಬ್ರಹ್ಮಣ್ಯ ಪ್ರಸಾದ್ ಹೇಳಿದರು. ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲಿ ಪುಟ್ಟ ಊರಿನಲ್ಲಿ ನನಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ. ನೀರು ಮತ್ತು ಕೃಷಿಯನ್ನು ಹೇಗೆ ಅನಿವಾರ್ಯತೆ ಅನ್ನೋದನ್ನು ನಮ್ಮ ವೇಣುಗೋಪಾಲ್ ಅವರು ಹೇಳಿದರು. ಒಬ್ಬ ಹಳ್ಳಿಯ ಹುಡುಗ ಅನಿವಾರ್ಯತೆಯ ಸಂದರ್ಭದಲ್ಲಿ ಹೇಗೆ ಒಂದು ಯಂತ್ರವನ್ನು ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಭಾಸ್ಕರ ಗೌಡ ಅವರು ಹೇಳಿದರು. ನಮಗೆಲ್ಲರಿಗೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ಬಹುಮುಖ್ಯ. ಒಂದು ಯೂಟ್ಯೂಬ್ನ ನೋಡಿ ಕೃಷಿಯನ್ನು ಹೇಗೆ ಮಾಡಬೇಕು ಮತ್ತು ಕೃಷಿಕನೇ ಯೂಟ್ಯೂಬರ್ ಆದಾಗ, ಕೃಷಿಕನೇ ಒಬ್ಬ ಮಾಹಿತಿಯನ್ನು ಹಂಚಿಕೊಂಡವನಾದಾಗ ಒಂದು ದಾಖಲೆಯಾಗಿ ಉಳಿತದೆ ಅನ್ನೋದನ್ನು ನಮ್ಮ ರಾಧಾಕೃಷ್ಣ ಆನೆಗುಂಡಿ ಅವರು ಹೇಳಿದರು. ಹೀಗಾಗಿ ಈ ಕಾರ್ಯಕ್ರಮ ಸಮಗ್ರವಾಗಿ ಆಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಅದೂ ಅಲ್ಲದೆ ಇಷ್ಟು ಹೊತ್ತಿನವರೆಗೆ ಈ ಸಭಾ ಕಾರ್ಯಕ್ರಮ ತುಂಬಾಗಿ ಜನ ಇರುವುದು ನನಗೆ ಮತ್ತೊಂದು ಖುಷಿ. ಯಾಕಂದರೆ ಕಾರ್ಯಕ್ರಮ ತುಂಬ ಇದೆ, ಮದುವೆ ಕಾರ್ಯಕ್ರಮ ತುಂಬ ಇದೆ. ಈ ಎಲ್ಲರ ನಡುವೆ ಇವತ್ತು ಎಷ್ಟು ಜನ ಇರುವಂಥದ್ದು ಬಹಳ ಖುಷಿಯ ವಿಷಯ. ಕೃಷಿ ಬೆಳೀಲಿಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾ, ಇದರ ಜೊತೆಗೆ ಸಹಯೋಗವಾಗಿ ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ನಾನು ಒಟ್ಟಿಗೆ ಇರೋ ಕಾರಣ ಆಗಿರ್ಬೋದು. ಹಾಗಾಗಿ ಇದಕ್ಕೆ ಕೂಡ ನೀವು ನನ್ನ ಮೇಲೆ ಇರಿಸಿರುವಂತಹ ಅಭಿಮಾನಕ್ಕೆ ಮತ್ತು ಗೌರವಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಸಂಸ್ಥೆಗೂ ಮತ್ತು ಆಗಮಿಸಿದ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ಕೇಶವ ಪ್ರಸಾದ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ತೇನೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಹತ್ತೂರು ಒಡೆಯ ಪುತ್ತೂರು ಮಾಲಿಂಗೇಶ್ವರನನ್ನು ಸ್ಮರಿಸುತ್ತಾ, ಕೃಷಿ ದೇವರು ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಸ್ಮರಿಸುತ್ತಾ, ವಿಶೇಷವಾಗಿ ಕೊಡಗಿನಲ್ಲಿ ಅದು ಹೆಚ್ಚು ಇದೆ. ಇಗ್ಗುತ್ತಪ್ಪ ಅಂತ ಹೇಳಿದರೆ, ನಾನು ಇಲ್ಲಿಂದ ಹೋಗೋ ಮೊದಲು ಕೇಳ್ತಾ ಇದ್ದೆ, ನಾನು ಕೊಡಗಿನಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಬೇಕಿದ್ರೆ ಮೊದಲು ಇಗ್ಗುತ್ತಪ್ಪ ಅಂತ ಕೇಳಿದ್ದೆ. ಬಟ್ ಇಗ್ಗುತ್ತಪ್ಪ ಯಾರು ಅಂತೇಳಿ ಗೊತ್ತಾಗಿರಲಿಲ್ಲ. ಇಗ್ಗುತ್ತಪ್ಪ ಅಂತ ಹೇಳಿದರೆ ಸುಬ್ರಹ್ಮಣ್ಯ. ಸೊ ಈ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಕೊಡಗಿನಲ್ಲಿ